ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ಮಂದಹಾಸ ಮಗಿಮೋ ಬುಧಿ ಶುಭಕರ ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾತ್ಯ ವರದಾಯಕ ದೂತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರಾದ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ತಮ್ಮನಾಗಿ ಕೇಳಬಲ್ಲೆ. ತುರಗ ರಕ್ಷಾರ್ಥವಾಗಿ ಹೊರಟಂತಹ ಅವನು ತಮ್ಮ ಅರ್ಜುನನೇ ನಾನು. ಹೊರಟು ಬಂದ ಕಾರ್ಯಕಾರಣ ಅಶ್ವಮೇಧಾಂತರವನ್ನು ಕೈಗೊಂಡಂತಹ ನಮ್ಮಣ್ಣ ಲೋಕ ದಿಗ್ವಿಜಯಾರ್ಥವಾಗಿ ಅಶ್ವವನ್ನು ಪೂಜಿಸಿ ಬಿಟ್ಟ ಕಾಲಕ್ಕೆ ತುರಗ ರಕ್ಷಕನಾಗಿ ನನ್ನನ್ನು ನಿಯೋಜಿಸಿ ಕಳುಹಿದೆಮ್ಮ. ಕೃಷ್ಣನನ್ನು ಮನಸಾರೆ ಧ್ಯಾನಿಸಿ ಅಲ್ಲಿಂದ ಹೊರಟು ಬಂದವರು. ಅದು ಸರಿ, ನಮ್ಮ ಕುದುರೆಯು ಕುದುರೆ ಕಾಸ್ಕಾರನು ಎಲ್ಲಿ ಹೋದ? ಹೇಳಿರಯ್ಯ ಹೇಳಿರೋ, ದಾರಿ ಬಿಟ್ಟು ತೊಡಗಿರೋ. ಹೇಳಿರಯ್ಯ ಹೇಳಿರೋ, ದಾರಿ ಬಿಟ್ಟು ತೊಡಗಿರೋ. ನಮ್ಮ ದೇವರ ಕೆಟ್ಟ ಕುದುರೆ ಬಂದೈತೆ ನೋಡಿರೋ. ಸ್ವಸ್ತಿ ಶ್ರೀಮಸ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿ ಚಿತ್ತ ಮತ್ತರಿಪು ಸಣ್ಣ ಕಣ್ಣನೋದ್ದಂಡ ದೋರ್ದಂಡ ಅರ್ತಿ ಜನೇಪ್ಸಿತಾರ್ಥ ದಾನ ಶೌಂಡ ಅಂಗನಾದನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುಧ ಪ್ರಕಂಡ ಬಿರುದೆಂತೆಂಬರ ಗಂಡ ಮಲೆವರ ಶೌಂಡ ವೀರ ಧೀರ ಶೂರ ಗಣಗಂಭೀರ ಅಭಯ ಪ್ರತಾಪ ಅದೀಶ್ವರ ಶರಣಾಗತ ವತ್ಸಲ ಸಾಹಿತ್ಯ ರತ್ನಾಕರ ಸಂಗೀತ ಲೋಲ ಮಕರ ಮತ್ಸ್ಯ ಹನುಮದ್ಗರುಡ ವಾದ್ಯನೇಕ ಬಿರುದಾಂಕಿತ ಶ್ರೀ 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 ಅರ್ಜುನ ಮಹಾದೇವ ಭೋಪರಾಕು ಭೋಪರಾಕು ಭೋಪರಾಕು. ಉಳಿತಾಗಲಿ ಓ ಕುದುರೆ ಕಾಸ್ಕಾರ ನೀನು ಒಡೆಯ. ಅಯ್ಯ, ಓ ಅಶ್ವಮೇಧದ ತುರಗ ಪರಮ ಪಾವನವಾದದ್ದು, ಪೂಜಾರ್ಹವಾದದ್ದು. ಹೌದು. ಯಾವ ವಿಧದಿಂದಲೂ ಅದಕ್ಕೆ ಕೊರತೆಯೊದಗದ ಕೂಡದು ಅನ್ನುವಂತಹ ಕಾರಣದಿಂದಲೇ ಅದರ ಮೇಲುಸ್ತುವಾರಿಕೆಗಾಗಿ ನಿನ್ನನ್ನೂ ನಿಯೋಜಿಸಿದ್ದು. ಹೌದು ಒಡೆಯ. ಹೇಗೆ ಕಾಲ ಕಾಲಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನಾದ್ರೂ ಮಾಡಿಸ್ತೀಯ? ಚಾಚು ತಪ್ಪದನ್ನು ಪೂರೈಸ್ತಾ ಇದ್ದೇನೆ. ಹೌದೇ? ಸರಿಯಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಪನ್ನೀರನ್ನು ಪೂಸಿದ್ದೇನೆ. ಓ ಅಶ್ವಮೇಧದ ತುರಗ ಅಲ್ವೇನು? ಹೌದು ಒಡೆಯ. ಅದನ್ನು ಪನ್ನೀರಿನಿಂದಲೇ ಮೀಸಬೇಕು ಅಂತ ನಿನಗೆ ಅಪ್ಪಣೆ ವಿಧಿಸಿದ್ದೆ. ಹೌದು. ಮತ್ತ್ಯಾಕೆ ತಣ್ಣೀರಿನಲ್ಲಿ ಸ್ನಾನ ಮಾಡಿಸ್ತಿ? ನಾವು ಹೊರಡುವಾಗಲೇ ತುಂಬಾ ಖರ್ಚು ಮಾಡುವುದು ಬೇಡ, ಸ್ವಲ್ಪ ಉಳಿತಾಯ ಯೋಜನೆ ಮಾಡುವಂತೇಳಿ ಕೆಸರನ್ನು ತೊಳೆದಕ್ಕೆ ಬೇಕಾಗಿ ನೀರಲ್ಲಿ ಸ್ನಾನ ಮಾಡಿಸಿ ಮೇಲಿಂದ ಮೇಲೆ ನಮ್ಮ ಗನಸ್ತಿಕೆಗೆ ಬೇಕಾಗಿ ಪನ್ನೀರನ್ನು ಪೂಸಿದ್ದೇನೆ. ಹೌದು. ಸಮಯವರಿತು ಸಂದರ್ಭವರಿತು ವೆಚ್ಚ ಮಾಡಬೇಕು. ಹೌದೌದು. ಈ ಉದ್ದೇಶವನ್ನು ಜೀವನದಲ್ಲಿ ಇರಿಸಿಕೊಂಡವ ನೀನು. ತಿರುಗಾಟದಲ್ಲಿ ಹೆಚ್ಚು ನಷ್ಟ ಮಾಡಿಕೊಳ್ಳಬಾರದು ನಾವು. ಸಂತೋಷ ಆಯಿತು, ಸಂತೋಷ ಆಯಿತು. ಅದರೊಂದಿದೆ ಏನು ಒಡೆಯ? ಅನೇಕ ದೇಶಗಳನ್ನು ಸೇರಬೇಕಾದಂತಹ ನಮ್ಮ ಕುದುರೆ ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟಿರಬೇಕು. ಹೌದು. ಬೇಕಾದಷ್ಟು ಆಭರಣಗಳನ್ನೆಲ್ಲ ಕೊಟ್ಟಿದ್ದೇವಲ್ಲ. ಹೌದು. ಕುದುರೆಯನ್ನು ನೋಡಿದ್ರೆ ಅದರಲ್ಲಿ ಆಭರಣವೇ ಇಲ್ಲ. ಎಲ್ಲ ಎಲ್ಲಿಟ್ಟಿದ್ಯಾ? ಆಭರಣ ಉಂಟು. ಎಲ್ಲಿ? ನೋಡಿ, ಕೆಳಗೆ ಗಂಟು. ಕೆಳಗೆ ಗಂಟು ನೋಡಿ. ಹೌದಲ್ಲ, ಕೊರಳಿನ ಕೆಳಗ ಭಾಗದಲ್ಲಿ ಒಂದು ಗಂಟು ಕಾಣಿಸ್ತದೆ. ಹೌದೌದು. ಅದೇನೋದು? ಯಾಕಂದ್ರೆ ನಾವು ಯಾವ ಯಾವ ದೇಶವನ್ನು ಪ್ರವೇಶ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕುದುರೆ ಸ್ವೇಚ್ಛೆಯಿಂದ ತಿರುಗಾಡುವಾಗ ಕಾಡು ಮೇಡುಗಳಲ್ಲಿ ಸಂಚರಿಸಬಹುದು. ಕಾಡು ದಾರಿಯಲ್ಲಿ ಎಲ್ಲಾದ್ರೂ ಕಳ್ಳಕಾಕರ ಭೀತಿ ಇರ್ತದೆ. ಕುದುರೆ ಮುಂದೆ ಹೋಗುವಾಗ ಎಲ್ಲಾದ್ರೂ ಈ ರೀತಿ ಅಪಾಯ ಸಂಭವಿಸಬಹುದು ಎನ್ನುವ ಉದ್ದೇಶದಿಂದ ನಾವು ಕಾಕರನ್ನು ನಂಬಲಿಕ್ಕೆ ಆಗುದಿಲ್ಲ. ಕಳ್ಳರನ್ನಾದ್ರೂ ನಂಬಬಹುದು, ಕಾಕರನ್ನು ನಂಬಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಚ್ಚರ ವಹಿಸಿ ಗಂಟನ್ನು ಅಡಿಯಲಿಟ್ಟಿದ್ದೇನೆ. ಕಳ್ಳಕಾಕರ ಭಯದಿಂದ ಹೌದು ನಮ್ಮದ್ದಾದಂತಹ ದ್ರವ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ಉಪಾಯವನ್ನೇನೋ ಕೈಗೊಂಡಿದ್ದಿ. ನಮ್ಮ ಸೇನೆ ಹಿಂದಿರುದಲ್ಲ, ಕುದುರೆ ಮುಂದೆ ಹೋಗುದಲ್ವಾ? ಸರಿ. ಆದ್ರೆ ಯಾವುದೋ ದೇಶವನ್ನು ಪ್ರವೇಶಿಸುವಾಗ ಬರಿ ಮೈಯಿಂದ ಕುದುರೆ ಹೋದ್ರೆ ನಮಗೆ ಮರ್ಯಾದೆಗೆ ಕಡಿಮೆ ಅಲ್ವೇ? ದೇಶ ನಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಶೃಂಗಾರ ಮಾಡಿಬಿಡ್ತೇನೆ ನಾವು. ಹೌದೌದು. ಊರಿಗೆ ಸೇರುವಾಗ ಒಂದು ಕ್ಷಣದ ವ್ಯವಹಾರ ಅದೆಲ್ಲ. ಸರಿ ಸರಿ. ಅನೇಕ ದೇಶಗಳನ್ನು ಸೇರಬೇಕಾದಂತಹ ನಮ್ಮ ಕುದುರೆ 1 ವರ್ಷ ಕಾಲ ದಿಗ್ವಿಜಯಕ್ಕಾಗಿ ಹೊರಟು ನಿಂತದ್ದು. ಹೌದು. ಆಹಾರಾದಿಗಳಿಗೆ ಕೊರತೆಯಾಗಕೂಡದು. ಈ ಕುದುರೆಗೆ ಏನು ತಿನ್ಲಿಕ್ಕೆ ಕೊಡ್ತಿ? ಬೇಕಾದಷ್ಟು ಆಹಾರವನ್ನು ಕೊಡ್ತಾ ಇದ್ದೇನೆ. 10 ಸೇರು ಹುರುಳಿಗೆ, 5 ಸೇರು ಕಡಲೆಯನ್ನು ಬೆರಕೆ ಮಾಡಿ ಬೇಯಿಸಿ ಕಾಳನ್ನು ನಾನು ತಿಂದು ನೀರನ್ನು ಅದಕ್ಕೆ ಕುಡಿಸಿದ್ದೇನೆ. ನೋಡಿ, ದಷ್ಟಪುಷ್ಟವಾಗಿ ಉಂಟು. ಕಾಳನ್ನೆಲ್ಲ ನೀನೇ ತಿಂದು ಅದಕ್ಕೆ ಕೇವಲ ಸಾರನ್ನು ಮಾತ್ರ ಕೊಡ್ತಾ ಇದ್ದಿ. ಹೌದು ಒಡೆಯ. ಅದ್ಯಾಕೆ ಹಾಗೆ? ನಮ್ಮ ಅಜ್ಜಿ ಹೇಳಿದ ವಿಷಯ ನೆನಪುಂಟು. ಏನು? ಸಾರಿನಲ್ಲಿ ಸಾರ ಇದೆ ಮಗನೇ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸಾರ ಬರಲಿಕ್ಕೆ ಬೇಕಾಗಿ ಅದನ್ನು ಕುಡಿಸಿದ್ ನಾನು. ಅಜ್ಜಿ ಹೇಳಿದ್ದಲ್ವ? ಹೌದು. ಹಾಗಿದ್ರೊಂದು ಕೆಲಸ ಮಾಡುವ. ಏನು ಒಡೆಯ? ನಾಳೆಯಿಂದ ನೀನು ಅನ್ನ ಉಣ್ಣುವುದು ಬೇಡ, ಕೇವಲ ಗಂಜಿಯ ತಿಳಿನೀರು ಕುಡಿದರೆ ಸಾಕು. ಮನುಷ್ಯನಿಗೆ ಆಗುದಿಲ್ಲ, ಅದು ಕುದುರೆಗಳಿಗೆ ಮಾತ್ರ ಒಡೆಯ. ಕುದುರೆಗಳಿಗೂ ಆಗುವುದಿಲ್ಲ. ಆಗುದಿಲ್ವೇ? ನಿನ್ನ ಅಜ್ಜಿ ಹೇಳಿದ್ದು ಯಾವುದೋ ಒಂದು ಕಾರಣಕ್ಕಿರಬೇಕು. ಔಷಧದ ಸತ್ವದಲ್ಲೆಲ್ಲ ಹಾಗೆ, ಸಾರದಲ್ಲೇ ಸತ್ವ ಇರುವುದು. ಹೌದೌದು. ಯಾವಾಗ ನಿನಗೆ ರೋಗವೋ ಜ್ವರವೋ ಬಂದಿರುವಾಗ ಅಜ್ಜಿ ಹೇಳಿದ್ದನ್ನು ನೀನು ಕುದುರೆಗೆ ಮಾಡಿದರೆ ಅದೀತ ಹೇಳು. ಆಗ್ಲಿಕ್ಕಿಲ್ವಾ? ಹಾಗಲ್ಲ, ನಾಳೆಯಿಂದ ಅದರ ಬಗ್ಗೆ ಪರಿಶೀಲಿಸಲಾಗುವುದು. ತಪ್ಪದೇ ಅದಕ್ಕೆ ಕಾಳನ್ನು ಕೊಡಬೇಕು. ಅಪ್ಪಣೆ. ನಿನಗೆ ಬೇಕು ಅಂತಾದ್ರೂ ಸ್ವಲ್ಪ ಹೆಚ್ಚು ಬೇಯಿಸಿಕೊ. ಆಯ್ತು ಆಯ್ತು. ಅದು ಸರಿ. ಅನೇಕ ದೇಶಗಳನ್ನು ಸೇರಬೇಕಾದಂತಹ ನಮ್ಮ ಕುದುರೆಗಳು ಹೌದು ಎಲ್ಲಿಯೂ ತೊಂದರೆಗೆ ಸಿಕ್ಕಿಕೊಳ್ಳಕೂಡದು. ಅದಕ್ಕೆ ಬೇಕಾದ್ದನ್ನೆಲ್ಲ ಕಲಿಸಿದ್ದೀಯಾ? ಪ್ರಚಲಿತ ಇರುವ ಎಲ್ಲಾ ಭಾಷೆಗಳು ಅದಕ್ಕೆ ಗೊತ್ತಿದೆ.
ಆದ್ರೆ ವಿಶೇಷ ಭಾಷಾ ಸಂಯೋಜನೆಯನ್ನು ಮಾಡಿ ನಾನು ಅದಕ್ಕೆ ಕಲಿಸಿದ್ದೇನೆ. ವಿಶೇಷ ಭಾಷೆ? ಹೌದು. ಏನು ಭಾಷೆ ಇದು? ಹೇ ಉಕ್ಕುರದಾಸರೆ ಗಟ್ಟಿ ಬರ್ತಿದ್ರೆ ಸುಣ್ಣಮಳೆ ವಿಶೇಷ ಬಟ್ಟು ಉಕ್ಕುರದಾಸರೆ ಮಟ್ಟ ಪಟ್ಲ ಸತೀಶ್ ಶಟ ಉಕ್ಕುರದಾಸರೆ ಗಟ್ಟಿ ಬರ್ತಿದ್ರೆ ತಸಿಲ ಕೊಡು ಸರಿ ಬರ್ರೆ ಸರಿ ಬರ್ರೆ ಉಕ್ಕುರದಾಸರೆ ಉಕ್ಕುರದಾಸರೆ ಗಟ್ಟಿ ಬರ್ತಿದ್ರೆ ಸುಳ್ಳು ಬರ್ರೆ. ಎಂತದ್ದು ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಅಲ್ಲ ಬರೆದು ಕೊಟ್ಟಂತ ನನಗೆ ಕೆಲವು ಅರ್ಥ ಆಗುದಿಲ್ಲ, ಮತ್ತೆ ಬೇರೆಯವರಿಗೆ ಅರ್ಥ ಆಗುದು ಹೇಗೆ? ಹಾಗಿದ್ರೆ ನಿನಗೆ ಮತ್ತು ಕುದುರೆಗೆ ಮಾತ್ರ ಅರ್ಥ ಆಗುದು. ಎಲ್ಲಾ ಭಾಷೆಗಳ ಒಂದೊಂದು ಅಕ್ಷರವನ್ನು ಜೋಡಿಸಿ ಅದನ್ನು ಬರೆದು ಅದನ್ನು ಸುಟ್ಟು ನೀರಲ್ಲಿ ಕಲಸಿ ಅರ್ಧ ನಾನು ಕುಡಿದಿದ್ದೇನೆ, ಅರ್ಧ ಕುದುರೆ ಕೊಟ್ಟಿದ್ದೇನೆ. ಅಂತೂ ನಿಮಗಿಬ್ಬರಿಗೂ ಬರ್ತದೆ ಆ ಭಾಷೆ. ಎಲ್ಲಾದ್ರೂ ಕುದುರೆ ಅಪಾಯದಲ್ಲಿ ಸಿಕ್ಕಿಕೊಂಡಾಗ ನಮ್ಮವರು ಯಾರೂ ಇಲ್ಲದಿದ್ದಾಗ ಕೇವಲ ಸೌದಿಯ ಮೂಲಕ ಕುದುರೆ ಹಿಂದಿರುಗಿ ಬರುವುದಕ್ಕೆ ಈ ಭಾಷೆ ಕಲಿಸಿದ್ದೇನೆ. ಭಲೆ ಭಲೆ ಭಲೆ. ಕುದುರೆಯ ಮೇಲ್ವಿಚಾರಕನಾಗಿ ಸರಿಯಾಗಿಯೇ ನೀನು ಕರ್ತವ್ಯ ನಿರ್ವಹಿಸಿದ್ದಂತ ನನಗೀಗ ಸಮಾಧಾನ ಆಗಿದೆ. ಹೌದು ಪ್ರಭು. ಅಶ್ವಮೇಧದ ತುರಗ ಯಾವ ಬಂಧನಕ್ಕೂ ಸಿಲುಕಬೇಕಾದದ್ದಲ್ಲ, ಸ್ವೇಚ್ಛೆಯಿಂದ ಗಮಿಸಬೇಕು. ನೀನು ಎಚ್ಚರಿಕೆಯಿಂದ ಕಾದಿದ್ದರೆ ಸಾಕು. ಆಯ್ತು, ಅದಕ್ಕೆ ಇಚ್ಛೆ ಬಂದಲ್ಲಿಗೆ ಹೋಗಲಿ. ಕೇಳು ಜನ ಜಯನೆ ಬೇಳುವೆನು ನಿಮ್ಮವರ ಕೇಳು ಜನಮೇ ಜಯನೆ ಬೇಳುವೆನು ನಿಮ್ಮವರ ಮೂಲ ಕಥನ ಕೇಳೀಗ ದಾಯಾದ್ಯ ಮತ್ತೆ ಗುರುರಾಯನ ಮಾಯ ಅಳಿಸಿ ವಾಯುಜಾಗಜನು ಕೇಳು ಜನಮೇ ಜಯನೇ ಹಂಸಕೇತ ನೀಲಧ್ವಜಾದಿಗಳು ಅರ್ಥಭಾಷೆಯ ವೃಷಕೇತನೇ ಮೊದಲಾದಂತಹ ನಮ್ಮ ಪರಿವಾರದವರು ಮನನಶೀಲವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರಿಂದಲೇ ಪ್ರಪಂಚದಲ್ಲಿ ಮಾನವರೆಂದೂ ಗುರುತಿಸಲ್ಪಟ್ಟಂತಹ ಬುದ್ಧಿಜೀವಿಗಳ ವರ್ಗದವರು ನಾವು. ಆದ್ದರಿಂದಲೇ ಕೈಗೊಳ್ಳುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ವಿವೇಚನಾಪೂರ್ಣವಾದಂತಹ ನಿರ್ಣಯವನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಈ ಪ್ರಪಂಚದಲ್ಲಿ ಪವಿತ್ರವಾದ ಚಂದ್ರವಂಶದಲ್ಲಿ ಜನ್ಮ ಒಡೆದು ಪಾಂಡು ಚಕ್ರವರ್ತಿಗಳ ಕ್ಷೇತ್ರಜ ಸಂತಾನವಾಗಿ ಪಾಂಡವರೆಂದೇ ಗುರುತಿಸಲ್ಪಟ್ಟ ನಾವೈದು ಮಂದಿಗಳು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳಬೇಕಾದಂತಹ ಪ್ರಮೇಯ ಬಂತು. ನ್ಯಾಯವಾಗಿ ಹಸ್ತಿನಾವತಿಯಿಂದ ನಮಗೇನು ದಾಯಭಾಗವಾಗಿ ಸಿಗಬೇಕಿತ್ತು, ಅದನ್ನು ಕಟ್ಟಕಡೆಗೂ ಕೊಡುವುದಕ್ಕೆ ಸಾಮದಿಕ್ಕೆ ಸಮ್ಮತಿಯನ್ನೇ ಸೂಚಿಸದೇ ಇದ್ದ ಕೌರವನ ಹಠದಿಂದಲಾಗಿ ದಾಯವಾದಿಗಳಾದಂತಹ ನಮ್ಮೊಳಗಿನ ಮತ್ಸರ ದಾವಾನಲವಾಗಿ ಅನೇಕರನ್ನು ಆಹುತಿ ತೆಗೆದುಕೊಂಡಿತ್ತು. ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಘನಘೋರವಾಗಿ ನಡೆದ 18 ದಿನಗಳ ಸಂಗ್ರಾಮದಲ್ಲಿ ಅನೇಕ ಮಂದಿಗಳನ್ನೂ ನಾವು ಕಳಕೊಳ್ಳಬೇಕಾಗಿ ಬಂತು. ಕೇವಲ ಕೌರವನ ಬಳಗದಲ್ಲಿದ್ದವರು ಮಾತ್ರವಲ್ಲ, ಪಾಂಡವರ ಸೌಜನ್ಯವನ್ನೋ ಸಜ್ಜನಿಕೆಯನ್ನೋ ಒಪ್ಪಿ ನಮ್ಮನ್ನು ಬೆಂಬಲಿಸುವಂತಹ ಉದ್ದೇಶಕ್ಕಾಗಿ ಬಂದಂತಹ ಅನೇಕ ಮಂದಿ ನೃಪಾಲಕರುಗಳನ್ನೆಲ್ಲ ಸಂಬಂಧಿಗಳನ್ನೆಲ್ಲ ನಾವು ಸಮರದಲ್ಲಿ ಕಳೆಕೊಂಡೆವು. ಸಿಂಹಾಸನವೇನೋ ಕೈಗೆ ಸಿಕ್ಕಿದರೂ ಏರಿ ಕುಳಿತಂತಹ ನಮ್ಮಣ್ಣನಾದ ಧರ್ಮಸಿಂಧು ಯುಧಿಷ್ಠಿರ ಪ್ರಭು ಅನವರತ ಕಣ್ಣೀರಿನಿಂದಲೇ ಕೈ ತೊಳೆಯುವಂತಹ ಸ್ಥಿತಿಯಾಗಿ ಹೋಯಿತು.
ಬಂಧು ಕಲಹಕ್ಕೆ ತಾನೇ ಕಾರಣನಾಗಿ ಹೋದೆ. ನಮ್ಮ ಗುರು ಪಿತಾಮಹಾದಿ ಸಂಬಂಧಿಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಎಲ್ಲರ ನಾಶಕ್ಕೆ ಕಾರಣವಾಗಿ ಸಿಕ್ಕಿದ ಈ ಸಿಂಹಾಸನ ನನಗೇನು ನೆಮ್ಮದಿಯನ್ನು ಕೊಡುವುದಕ್ಕೆ ಸಾಧ್ಯ? ಹೀಗೆ ಅನವರತ ಅವ ವಿಲಪಿಸುವುದಕ್ಕೆ ತೊಡಗಿದ. ಬಂಧು ಹತ್ಯೆ ಎನ್ನುವುದು ಒಂದು ದೋಷವಾಗಿ ತನಗಂಟುತ್ತದೆ ಅನ್ನುವಂತಹ ಎಣಿಕೆಯಿಂದ ಕಾಲ ಕಳೆಯುವುದಕ್ಕೆ ತೊಡಗಿದ. ಭಗವಾನ್ ವೇದವ್ಯಾಸರಂತವರು ಎಷ್ಟೇ ಸಮಾಧಾನವನ್ನು ಹೇಳಿದರು, ಬಂಧು ಹತ್ಯೆಯ ದೋಷ ತನಗಂಟುತ್ತದೆ ಅನ್ನುವಂತಹ ಎಣಿಕೆಯಿಂದ ಅವ ಮನಮರುಗಿದಾಗ ಅವರೇ ಮತ್ತೊಂದು ಸೂಚನೆಯನ್ನು ಕೊಟ್ಟರು. ಒಂದು ವೇಳೆ ನಿನಗ ಪಾಪ ಬರ್ತದೆ ಅನ್ನುವಂತಹ ಭೀತಿ ಇದೆ ಎಂದಾದರೆ ಅಶ್ವಮೇಧವನ್ನು ಕೈಗೊಂಡು ನಿನಗೆ ಪಾಪ ಪರಿಮಾರ್ಜನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಪ್ರಭು. ಆದ್ದರಿಂದಲೇ ವ್ಯಾಸಾದಿಗಳ ಮತವನ್ನು ಅನುಸರಿಸಿ ಕೃಷ್ಣಸ್ವಾಮಿಯ ನಿರ್ದೇಶನವನ್ನು ಹೊಂದಿ ನಮ್ಮಣ್ಣ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾದ. ಭದ್ರಾವತಿ ಅಧಿಕಾರಿಯಾದ ಯವನಾಶ್ವನಲ್ಲಿಂದ ಸಲ್ಲಕ್ಷಣಯುಕ್ತವಾದಂತಹ ತುರಗವನ್ನು ಮಗನಾದ ವೃಷಕೇತುವು, ಅಣ್ಣನಾದಂತಹ ಭೀಮಸೇನನು ತಮ್ಮ ಸಾಹಸ ಪ್ರದರ್ಶನದಿಂದಲೇ ತಂದು ಅನುಕೂಲವನ್ನು ಒದಗಿಸಿಕೊಟ್ಟವರಿದ್ದಾರೆ. ಶುಭ ಮುಹೂರ್ತದಲ್ಲಿ ಅಶ್ವಮೇಧದ ದೀಕ್ಷಾಬದ್ಧನಾಗಿ ಕುಳಿತಂತಹ ನಮ್ಮಣ್ಣ ವಿದ್ಯುಕ್ತವಾಗಿಯೇ ಪೂಜಿಸಿ ಬಿಡಲ್ಪಟ್ಟಂತಹ ತುರಗದ ಹಣೆಗೆ ಲೇಖನವನ್ನು ಬರೆಸಿ ದಿಗ್ವಿಜಯಾರ್ಥವಾಗಿ ದಿಗ್ದೇಶದಲ್ಲಿ ಹರಿಯಗೊಡುವ ಕಾಲಕ್ಕೆ ಒಂದು ಬಹುದೊಡ್ಡ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಅನೇಕ ರಾಯರುಗಳನ್ನು ಸಂದರ್ಶಿಸಬೇಕಾದ ಅನಿವಾರ್ಯತೆ ಉಳ್ಳ ಈ ಪಯಣದಲ್ಲಿ ತುರಗ ರಕ್ಷಕರಾಗಿ ಸಮರ್ಥನಾಗಿ ಮುನ್ನಡೆಯುವುದಕ್ಕೆ ಯಾರಿದ್ದಾರೆ? ಯಾದವ ಸೇನೆಯನ್ನೂ ಮೇಳೈಸಿ ಪ್ರದ್ಯುಮ್ನನ ಸೇನಾಧಿಪತಿತ್ವದಲ್ಲಿ ಸಜ್ಜುಗೊಂಡಂತಹ ವಾಹಿನಿಗೆ ನಾಯಕನಾಗಿ ತ್ರಿಲೋಕ ವಿಜಯಿಯಾದಂತಹ ಪಾರ್ಥನೇ ಸರಿ ಅನ್ನುವಂತಹ ಅಭಿಪ್ರಾಯ ಸರ್ವರ ಮುಖದಿಂದ ಅಲ್ಲಿ ಬಂದ ಕಾಲಕ್ಕೆ ಅಣ್ಣನ ಆಶೀರ್ವಾದದಂತೆಯೇ ಶ್ರೀಕೃಷ್ಣನ ನಿರ್ದೇಶನದಂತೆಯೇ ವ್ಯಾಸಾದಿಗಳ ಅನುಮತಿಯನ್ನು ಹೊಂದಿ ತುರಗ ರಕ್ಷಾರ್ಥವಾಗಿ ನಾನು ಹೊರಟು ನಿತ್ತಮ. ವಿಶೇಷವಾದಂತಹ ಸೇನಾವಾಹಿನಿಯನ್ನು ಹೊಂದಿ ಹಿರಿಯರ ಆಶೀರ್ವಾದವನ್ನು ಕೈಗೊಂಡು ನಿಂತಹ ಕಾಲಕ್ಕೆ ಅಶ್ವಮೇಧದ ತುರಗ ನಮಗೆ ಪಥ ನಿರ್ದೇಶನವನ್ನು ಮಾಡಿತು. ಉತ್ತರಾಭತದಲ್ಲಿರುವಂತಹ ಹಸ್ತಿನಾವತಿಯಿಂದ ತೆಂಕಮುಖವಾಗಿ ತುರಗ ಮುಖ ಮಾಡಿ ಹೊರಟು ನಿಂತದ್ದು. ಶುಭ ಮುಹೂರ್ತದಲ್ಲಿ ಅಲ್ಲಿಂದ ಹೊರಟವರು ಅನೇಕ ದೇಶಗಳನ್ನು ಹಾಯುವಂತಹ ಅವಕಾಶವನ್ನು ಹಂಬಲಿಸುತ್ತಾ ಇದ್ದವರು. ಆಗ ದೀಕ್ಷಾಬದ್ಧನಾಗಿ ಯಾಗಮಂಟಪದಲ್ಲಿ ಕುಳಿತಿದ್ದಂತಹ ನಮ್ಮಣ್ಣನನ್ನು ಅನುಸರಿಸಿದ ಮಂದಿಗಳೆಲ್ಲ ನಮ್ಮ ಸೇನೆ ಹೊರಟಂತಹ ಸಂಭ್ರಮವನ್ನು ಕಂಡು ಬೆಳಗಾಗಿ ಹೋದರು. ಯಾಕೆ? ಹೊರಟಂತಹ ಪಾರ್ಥನ ಸೇನೆಯ ವೈಭವ ಮೂರು ಲೋಕದ ಗಂಡ ಇಂದ್ರಸುರ ತೆಂಕು ಮುಖವಾಗಿ ನೀಲ ಧ್ವಜರ ಊರಿಗೆ ಆಗಮಿಸುತ್ತಿದೆಯೋ. ಭೂಮಿಯನ್ನು ಆಧರಿಸಿ ನಿಂತಹ ಆದಿಕೂರ್ಮನಾದ ಕಮಠನ ಎದೆಯೇ ಬಿರಿಯಿತೆ ಅನ್ನುವಂತೆ ರಣಕೋಲಾಹಲದಿಂದ ಹಸ್ತಿನೆಯಿಂದ ತೆಂಕಮುಖವಾಗಿ ನಮ್ಮ ಸೇನೆ ಹೊರಟು ಬಂದದ್ದು. ಮೊದಲಾಗಿ ಮಾಹಿಷ್ಮತಿ ಅಧಿಕಾರಿಯಾದಂತಹ ಈ ನೀಲಧ್ವಜನಪುರವನ್ನು ಪ್ರವೇಶಿಸಿದ ಕಾಲಕ್ಕೆ ವೀರ ಸುಕುಮಾರನಾದ ಪ್ರವೀರ ತುರಗವನ್ನು ಬಂಧಿಸಿ ಕಾಳಗಕ್ಕೆ ಸಿದ್ಧನಾದ. ಈಗಲೂ ವ್ಯಥೆಯಾಗುತ್ತದೆ. ಅಂತಹ ಒಬ್ಬ ಸುಯೋಗ್ಯನಾದ ನೀಲಧ್ವಜನ ಪುತ್ರರತ್ನಾದ ಪ್ರವೀರ ನಮ್ಮ ಕೈಯಿಂದ ನಾಶವಾಗಿ ಹೋದ. ಆಮೇಲೆ ಅಗ್ನಿದೇವನ ಮತವನ್ನು ಅನುಸರಿಸಿ ನಮ್ಮೊಡನೆ ಸಖ್ಯ ಬಳಸಿ ಬಂದ ನೀಲಧ್ವಜನೊಂದಿಗೆ ಮೇಳೈಸಿಕೊಂಡು ಮುಂದೆ ಬಂದು ಅನೇಕ ದೇಶಗಳನ್ನು ಹಾದು ಮುಂದೆ ಬಂದೆವಲ್ಲ. ಹೋದೆಡೆಯಲ್ಲೆಲ್ಲ ಸಾಮರ್ಥ್ಯವಿದ್ದವರು ತುರಗವನ್ನು ಕಟ್ಟಿ ಕಾಳಗಕ್ಕೆ ಸಿದ್ಧರಾಗಿ ಮುಂದೆ ಬಂದರು. ಅಶ್ವಮೇಧದ ದಿಗ್ವಿಜಯದಿಂದ ಸಂಘರ್ಷ ಒಂದೊಮ್ಮೆಗೆ ಒದಗಿದರು. ದಕ್ಷಿಣಾಪಥದಲ್ಲಿರುವಂತಹ ಅನೇಕ ಮಂದಿ ರಾಯರುಗಳ ಅಂತರ್ಯವನ್ನು ಅರಿತುಕೊಳ್ಳುವುದಕ್ಕೆ ಒಂದು ಅವಕಾಶ ಸಿದ್ಧವಾಗಿದೆ. ಮೊದಲಿಗೆ ಯುದ್ಧ ಸಂಘಟಿಸಿದರು. ಕೃಷ್ಣನ ಮೇಲಿನ ಭಕ್ತಿಯಿಂದಲೂ ಪಾಂಡವರ ಸಜ್ಜನಿಕೆಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಕಪ್ಪವಿತ್ತು ನಮ್ಮೊಳಗೆ ಸಂಧಾನ ಬಳಸಿ ಬಂದವರಿದ್ದಾರೆ.
ಚಂಪಕಾವತಿಯನ್ನು ಪ್ರವೇಶಿಸಿದ ಪ್ರಥಮದಲ್ಲಿ ನಿನ್ನ ಸುಕುಮಾರನಾದಂತಹ ಸುಧನ್ವನ ವಿರೋಧ ಬಂತು. ಸುಧನ್ವನು ಸುರಥನು ಯುದ್ಧದಲ್ಲಿ ಮಡಿದು ಹೋದ ಮೇಲೆ ನಿಮ್ಮದ್ದಾದಂತಹ ವೈಷ್ಣವ ಭಕ್ತಿ ಪ್ರಪಂಚಕ್ಕೆ ಪ್ರಕಟವಾಗುವುದಕ್ಕೆ ಒಂದು ವೇದಿಕೆಯೂ ಸಿದ್ಧವಾಯಿತು. ಆಹಾ, ಅನನ್ಯವಾದ ಶ್ರದ್ಧೆಯಿಂದ ಶ್ರೀಕೃಷ್ಣ ದರ್ಶನಕ್ಕಾಗಿಯೇ ಕಾದಿದ್ದ ವೈಷ್ಣವ ಶಿಖಾಮಣಿಯಾದಂತಹ ನಿನ್ನ ಈಪ್ಸಿತವನ್ನರ್ಥ ಮಾಡಿ ಕಂಸಾರಿ ದಯಮಾಡಿಸಿದ, ನಮ್ಮೊಳಗೆ ಸಖ್ಯವೇರ್ಪಡಿಸಿದ ಅವನ ಆಶಯದಂತೆಯೇ ನಿಮ್ಮನ್ನು ಜೊತೆಗರಿಸಿಕೊಂಡು ಮತ್ತೆ ತೆಂಕಮುಖವಾಗಿ ಮುಂದುವರಿದವ. ಬರಬರುತ್ತಾ ಶಿಲೆಯೊಂದರ ಮೇಲೆ ನಮ್ಮ ತುರಗ ನಡೆಗೆಟ್ಟು ನಿಂತು ಹೋಯಿತು. ಯಾಕೆ ಏನು ವಿಚಾರಿಸಿದಾಗ ಉದ್ದಾಲಕನ ಕಥೆಯನ್ನೂ ಸೌಭರಿಯಿಂದ ಕೇಳಿ ತಿಳಿಯುವ ಅವಕಾಶ ಒದಗಿ ಬಂತು. ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿದ ಕಾಲಕ್ಕೆ ಕನ್ನೆಯರಸಿಯಾದಂತಹ ಪ್ರಮೀಳೆ ಉನ್ನತವಾದ ಸಂಗ್ರಾಮವನ್ನೇ ಕೊಟ್ಟಳು. ನನ್ನನ್ನೇ ಕೈ ಹಿಡಿಯಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹೊಂದಿ ಆ ಈಪ್ಸಿತವನ್ನು ಕೈಗೂಡಿಸಿಕೊಳ್ಳುವಲ್ಲಿ ತನ್ನ ವೀರತನವನ್ನೇ ಪಣಕ್ಕಿಟ್ಟು ಹೋರಾಟವನ್ನು ಮಾಡಿ ದೇವತೆಗಳಿಂದ ಹೊಗಳಿಕೆಯನ್ನು ಗಳಿಸಿಕೊಂಡವಳು. ಅಲ್ಲಿಂದ ಅವರೆಲ್ಲರ ಸಂಬಂಧವನ್ನು ಸಹಾಯವನ್ನು ಮೇಳೈಸಿಕೊಂಡು ತುರಗವನ್ನು ಅನುಸರಿಸುತ್ತಾ ಮುಂದೆ ಮುಂದೆ ಹೋಗಬೇಕಾದಂತಹ ಅವಶ್ಯಕತೆಯನ್ನು ನಾವು ಹೊಂದಿದವರು ತಾನೆ. ಆದ್ದರಿಂದ ವರುಷದ ಮಧ್ಯ ಈ ದಿಗ್ವಿಜಯದಲ್ಲಿ ಕಾಲ ವಿಳಂಬ ತಲ್ಲದು. ಮಾತಾಡುತ್ತಿದ್ದಂತೆ ತುರಗ ಮುಂದೆ ಹೋಗುವುದಕ್ಕೆ ತೊಡಗಿದೆ. ಅನುಸರಿಸಿಕೊಂಡು ಹೋಗುವುದು. ಬಲ ಸಗಿತ ಭೂಪಾಲ ಕೇಳಿತು ಭೂರಿ ಬಲ ಸಗಿತ ದೀಪದೀಪವದುಳಲಿ ದಿವಿಜೇಂದ್ರ ತನಯ ಗುಣವನಧಿ ಕೃಷ್ಣನನು ನೆನೆದು ನಡೆ ತಂದು ಗುಣವನದಿ ಕೃಷ್ಣನನು ನೆನೆದು ನಡೆ ತಂದು ಮಣಿನಗರದ ಸಿರಿಯ ದೂರದುಳು ಕಂಡು ಮಣಿನಗರದ ಸಿರಿಯ ದೂರದುಳು ಕಂಡು ಅನೇಕ ದ್ವೀಪಾಂತರಗಳನ್ನು ಪ್ರವೇಶಿಸಿ ಕಪ್ಪ ಕಾಣಿಕೆಗಳನ್ನು ಕೈಗೊಳ್ಳುತ್ತಾ ಗುಣವನಧಿಯಾದ ಕೃಷ್ಣಾನುಗ್ರಹದಿಂದ ಮುಂದೆ ಮುಂದೆ ಬಂದವರು ಒಂದೆಡೆಯಲ್ಲಿ ನಡೆ ತಡೆ ಹಿಡಿಯಲ್ಪಟ್ಟಂತಹ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದೇವೆ. ಕಣ್ಣರಳಿಸಿ ನೋಡಿದರೆ ದೂರದಲ್ಲೇ ಮಣಿಮಯವಾದಂತಹ ದಿವ್ಯವಾದಂತಹ ಒಂದು ನಗರ ಕಣ್ಣಿಗೆ ಗೋಚರಿಸುತ್ತದೆ. ಅಯ್ಯ ಸಹವರ್ತಿಗಳೇ, ಈ ಪುರವಾವುದು, ಅಲ್ಲಿರುವವನು ಯಾರು, ಮುಂದೇನು ಸ್ಥಿತಿಯಾದೀತು ಅನ್ನುವುದನ್ನೆಲ್ಲ ಹೇಳಬಲ್ಲಿದೆ. ಈ ಪುರದ ವಿಚಾರ ನರನೆ ಕೇಳಿ ರಾಜಧರ ಸುಶೇಷನಂ ಭಾಗನಾಯ ನರನೆ ಕೇಳಿ ರಾಜ್ಯದರ ಸುಶೇಷನ ಮುಂಬ ಭದ್ರವಾಹನ ದಿಟ್ಟ ಪರಮ ಸದ್ಗುಣಿಯಿದ ಪರಮಾತ್ಮ ಭಕ್ತನು ದಿಟ್ಟ ಪರಮ ಸದ್ಗುಣಿಯಿದ ಪರಮಾತ್ಮ ಭಕ್ತನು ಬಪ್ರುವಾಗನ ನರನೆ ಕೇಳಿ ರಾಜ್ಯದರ ಸುಶೇಷನ ಮುಂಬ ಬಪ್ರುವಾಗನ ನೀಲಧ್ವಜ ಭೂವನಿತೆಯ ನೊಸಲ ತಿಲಕದಂತೆ ಗೋಚರಿಸ
ಕಪ್ಪವನ್ನೊಪ್ಪಿಸುತ್ತಾ ಇದೆ ನಗರ. ಹೌದು. ಇದು ಬೇರೆ ಯಾವುದೂ ಅಲ್ಲ, ಮಣಿಪುರ ಎಂಬುದಾಗಿ ಬಿರುದಾಂಕಿತವಾದಂತಹ ಪುರವೇ ಇದು. ಮಣಿಪುರವೇ? ಹಾ. ಏನಿಲ್ಲಿಯ ವಿಶೇಷತೆ? ಯಾರಿಲ್ಲಿಯ ಅಧಿಕಾರಿ? ಇಲ್ಲಿಯ ಅಧಿಕಾರಿ ಬಭ್ರುವಾಹನ ಎಂಬ ಹೆಸರಿನಾತ. ಓಹೋ. ಚಿತ್ರಾಂಗದ ದೇವಿಯ ಸುತ ಈತ. ಚಿತ್ರವಾಹನನ ಮೊಮ್ಮಗ. ಶೇಷಕುಮಾರಿಯಾದಂತಹ ಉದೂಪಿಯಿಂದ ಪಾಲಿಸಲ್ಪಟ್ಟ ಕಾರಣವಾಗಿ ಈತನನ್ನು ಶೇಷನ ಮೊಮ್ಮ ಎಂಬುದಾಗಿಯೂ ಕೂಡ ಎಲ್ಲರೂ ಕೂಡ ಕರೆಯುತ್ತಾ ಇದ್ದಾರೆ. ಶೇಷನ ಮೊಮ್ಮಗನಾದ ಬಭ್ರುವಾಹನ ನಾಮಕ ಇಲ್ಲಿ ಅಧಿಕಾರವನ್ನು ಹೊಂದಿದ್ದಾನೆ. ಖಂಡಿತ. ಹೇಗೆ ವಿಕ್ರಮಿ? ಬಹಳಷ್ಟು ವಿಕ್ರಮಿಯಾಗಿದ್ದಾನೆ. ಅದಕ್ಕಿಂತಲೂ ಮೇಲಾಗಿ ಆ ಪರಮಾತ್ಮನ ಭಕ್ತನೂ ಆಗಿದ್ದಾನೆ. ಹಾಗಾಗಿ ಈತನದ್ದಾದಂತಹ ಅದಟಿಗೆ ಅಂಜಿ ಇಲ್ಲಿರುವಂತಹ ಸಾಮಾನ್ಯ ಅರಸರೆಲ್ಲರೂ ಕೂಡ ಆತನಿಗೆ ಸಾಮಂತರಾಗಿ ಕಪ್ಪವನ್ನೊಪ್ಪಿಸುತ್ತಾ ಇದ್ದಾರೆ. ಒಂದೊಮ್ಮೆಗೆ ನಮ್ಮದ್ದಾದಂತಹ ಅಶ್ವ ಆ ಪುರವನ್ನು ಪ್ರವೇಶಿಸಿತು ಎಂದಾದರೆ ನಮ್ಮ ಕುದುರೆಯನ್ನು ಕಟ್ಟುವಲ್ಲಿ ಆತ ಮನ ಮಾಡಿಯಾನು, ಇದಕ್ಕೆ ಸಂಶಯವೇ ಇಲ್ಲ. ತುರಗ ಪ್ರವೇಶಿಸಿದರೆ ಕುದುರೆಯನ್ನು ಕಟ್ಟಿ ಕಾಳಗಕ್ಕೆ ಸಿದ್ಧನಾಗುತ್ತಾನೆ. ಸಂಗರ ಕಷ್ಟವಾದೀತು. ಹೊರದಿಂದ ಬರ ಬಿಡಿದು ಪಕ್ಕಿಡಿ ಬಾಳಿಯೇ ಮತ್ತಾಕಿದರಿದು ಮುಡಗೂರಿ ಮುಕ್ತವಶಕು ನಾವು ಪಾರ್ಥಗೆ ತೋರೆ. ಅಪ್ಪಬ್ಬಾ, ಹಂಸಕೇತಾದಿಗಳೇ, ಏನೋ ವಿಚಿತ್ರ ಘಟಿಸಿ ಹೋಯಿತು ಇದು. ನೀ ಮಾಡಿದಂತಹ ಮಣಿಪುರದ ಸವಿಸ್ತಾರವಾದಂತಹ ಪರಿಚಯವನ್ನಾಲಿಸುತ್ತ ಮುಂದೊದಗಬಹುದಾದಂತಹ ಘಟನೆಯ ಕುರಿತಾಗಿ ನಾನು ತರ್ಕಿಸುತ್ತಾ ಇದ್ದೆ. ಎಲ್ಲಿಂದಲೋ ಏನೋ ಆಕಾಶದಿಂದ ಬಂದಂತಹ ಕ್ಷುದ್ರ ಜೀವಿಗಳಾದ ಹಕ್ಕಿಗಳು ರಣಹದ್ದು ನನ್ನ ನೆತ್ತಿಯ ಮೇಲೆ ಕಾಲನ್ನೂರಿ ಆಮೇಲೆ ಆಕಾಶವನ್ನೇ ಏರಿಕೊಂಡಿತಲ್ಲ. ಯಾವುದೋ ಒಂದು ಅಪಶಕುನದ, ಯಾವುದೋ ಒಂದು ಅವಘಡದ ಸೂಚನೆ ನನ್ನನ್ನು ಕಾಡುತ್ತಾ ಇದೆ. ಏನೇ ಆಗಲಿ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಸಾಮರ್ಥ್ಯದಿಂದ ನಾವು ಜಯವನ್ನು ಹೊಂದುತ್ತೇವೆನ್ನುವ ಮನೋಭಾವದಿಂದ ಹೊರಟು ಬಂದವರಲ್ಲ. ಕೃಷ್ಣಾನುಗ್ರಹ ಪರಿಪೂರ್ಣವಾಗಿ ನಮ್ಮ ಮೇಲಿದೆ ಎಂದಾದರೆ ಅವನ ಇಚ್ಛೆ ಇದ್ದಂತೆ ಪ್ರತಿಯೊಂದು ನಡೆಯುತ್ತದೆ ಅನ್ನುವ ವಿಶ್ವಾಸವಿರುವಾಗ ಅಂಜಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕುದುರೆ ಮಣಿನಗರದ ಸರ್ವಾಧಿಕಾರಿ ಯಾರನ್ನು ತಿಳಿದಿದ್ದೀರಿ? ನಾನೇ ಸರಿ. ಅನೇಕ ವಿಧ. ಯಾರದು? ನಮಗ ದಿವಾಳಿ ಹನುಮ, ಗುಲಾಮನಿ ನಮಗ ದಿವಾಳಿ ಹನುಮ. ಹೊರದಿವು ಬಂದೆ ನಿನ್ನ ದರುಶನೆಗೆ, ಹೊರದಿವು ಬಂದೆ ನಿನ್ನ ದರುಶನೆಗೆ. ಹೇ ಮರ ಕುದುರೆಯೇ ಫಲಾವು ದಿಕ್ಕು, ಫಲಾವು ದಿಕ್ಕು ಮಣಿಪುರ ದೊರೆಯೇ. ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿದ್ದೇನೆ. ಶುಭವಾಗಲಿ. ಓ, ಯಾರು ನೀನು? ದಿವಾಳಿ ನಿನ್ನ ಮಗ ಗುಲಾಮ ಹನುಮ.
ಆ ಹೆಸರು ಮೊದಲೇ ಇತ್ತು ಅಲ್ಲ ಬಳಿಕ ಬಂದದ್ದು? ಮೊದಲೇ ಇರ್ಲಿಲ್ಲ, ಹ. ಆಮೇಲೆ ಅದಾಗಿಯೇ ಬಂದದ್ದು ನನಗೆ. ಹೇಗದು? ಮೊದಲು ನಾನು ಗೋಟಡಿಕೆ ವ್ಯಾಪಾರ ಮಾಡ್ಕೊಂಡಿದ್ದೆ, ಹ. ಆದ್ರೆ ಲಾಭ ನಷ್ಟ ಏನಂತ ಗೊತ್ತಾಗದೆ ಕೊನೆಗೆ ದಿವಾಳಿ ಆಗಿ ಹೋದೆ. ಆಮೇಲೆ ನನಗೆ ಹೆಸರು ಬಂತು. ನೋಡು, ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಹೆಸರು ಬರ್ತದೆ. ಹ. ಕೆಟ್ಟ ಕೆಲಸವನ್ನು ಮಾಡಿದ ಕಾರಣದಿಂದ ಆ ಕೆಟ್ಟ ಹೆಸರು ನಿನ್ನ ಅಚ್ಚೊತ್ತಿ ನಿಂತಿದೆ ನೋಡು. ನಾನು ಮೊದಲೇ ಒಳ್ಳೆ ಕೆಲಸ ಮಾಡ್ಬೇಕಂತಲೇ ಗೋಟಡಿಕೆ ವ್ಯಾಪಾರ ಶುರು ಮಾಡಿದ್ದು. ಆಮೇಲೆ ಊರವರ ಹೆಸರು ಕೊಟ್ರು, ಹ. ಗುಲಾಮನಿ ನಮಗ ದಿವಾಳಿ ಹನುಮ ಅಂತೇಳಿ. ಹೌದಾ? ಹೌದೌದು. ಇರ್ಲಿ, ವಾ. ನೀನು ನಾನು ಅವಸರವಾಗಿ ನಿಮ್ಮ ದರ್ಶನಕ್ಕಾಗಿ ಬಂದದ್ದು. ದರ್ಶನ? ಹೌದು. ಇದು ಸ್ಥಳ ಯಾವುದು ವಲ್ಲಯ್ಯ? ತಮ್ಮ ಸತ್ಯಾಗ್ರಹ. ಹೊತ್ತು ಯಾವುದು? ಮಧ್ಯರಾತ್ರಿ. ಈ ರಾತ್ರಿಯ ಸಮಯದಲ್ಲಿ ನೀನು ಬರಬೇಕಿದ್ರೆ ಕಾರಣ? ಒಂದು ವಿಷಯವನ್ನು ಹೇಳ್ಬೇಕಂತೇಳಿ ಓಡೋಡಿ ಬಂದೆ. ಹೇಳು. ಹೇಳ್ಬೇಕಂತೇಳಿ ಮನಸ್ಸುಂಟು, ಹ. ಆದ್ರೆ ಎದೆಯ ಮೂಲೆಯಲ್ಲಿ ಯಾರೋ ಕುಳಿತು ಅವಲಕ್ಕಿ ಕುಟ್ಟಿದಂತ ಅನುಭವ ಆಗ್ತಾ ಇದೆ. ನಿನಗೆ ಹೆದರಿಕೆ? ಹೌದು. ಯಾಕೆ? ಹೆದರಿಕೆಯಿಂದ ನನಗೆ ಬಾಯಾರಾಗಿ ಗಂಟ್ಲಲ್ಲೆಲ್ಲ ಒಣಗೋಗಿದೆ. ಅದಕ್ಕೆ ಏನಾಗಬೇಕು? ನೀವೇನಾದ್ರೂ ಕೊಟ್ರೆ ಏನು ಕೊಟ್ರೆ ಹ. ಅಭಯ ಅಭಯ ಹಸ್ತವನ್ನು ಕೊಟ್ರೆ ಹೇಳುವುದಕ್ಕೆ ಮುಂದಾಗ್ತಿ. ನಿರ್ಭೀತಿಯಿಂದ ನಿರರ್ಗಳವಾಗಿ ನಾನು ಹೇಳಬಲ್ಲೆ. ಅಭಯವನ್ನು ಹಿಡ್ತಿದ್ದೇನೆ. ಹಾಗಾದ್ರೆ ನೀವು ಕೇಳಿರ್ಬಹುದು, ನೋಡಲಿಕ್ಕಿಲ್ಲ. ತಮ್ಮ ಪಾರ್ಥ ದೊರೆಯೇ ಪರಾಜು ದೊರೆಯೇ ಗಜಪುರದ ರಥನ ತಮ್ಮ ಪಾರ್ಥ ಭರದಿಯಾಗದ ಹಯವಗುಳು ಭರದಿಯಾಗದ ಹಯವಗುಳು ತಮ್ಮ ಪಾರ್ಥ ಹಯವಗುಳು ಭರದಿ ನಮ್ಮುಪವನಕ್ಕೆ ಬಂದವರೇ ಭರದಿ ನಮ್ಮುಪವನಕ್ಕೆ ಬಂದವರೇ ಈ ಪರಾಕುದೊರೆ ಭರದಿ ನಮ್ಮುಪವನಕ್ಕೆ ಬಂದವರೇ ಹೇ ಪರಾಕುದೊರೆಯೇ ಗುಲಾಮನಿ ನಮಗ ದಿವಾಳಿ ಹನುಮ ಸಲಾಮು ದೊರೆಯೇ ನೀವು ಕೇಳಿರಬಹುದು, ನೋಡಿರ್ಲಿಕ್ಕಿಲ್ಲ. ಹಸ್ತಿನಾಸ್ತಿಪುರವಂತೆ. ಹಸ್ತಿನಾಸ್ತಿ ಅಲ್ವಾ? ಹ. ಹಸ್ತಿನಾಪುರ. ಅದೇ ಗುರುಪುರ. ಹ. ಎಂತ? ಹಸ್ತಿನಾಪುರ. ಹಸ್ತಿನಾಪುರ. ಅಲ್ಲಿ ಅರಸ ಧರ್ಮಪ್ಪನಂತೆ. ಧರ್ಮರಾಯ. ಹೌದು. ನೀವು ಕೇಳಿರಬಹುದು, ನೋಡಿರ್ಲಿಕ್ಕಿಲ್ಲ. ಅವರು ಬಂಧು ಹತ್ಯಾ ದೋಷದ ಪರಿಹಾರಾರ್ಥವಾಗಿ ಅಶ್ವತ್ಥರ ಎಂಬಂತಹ ತುರಗದ್ವರವನ್ನು ಕೈಗೊಂಡಿದ್ದಾರಂತೆ. ಅಯ್ಯೋ, ಅಶ್ವಮೇಧ ಎನ್ನುವಂತಹ ಮಹತ್ ಕಾರ್ಯವನ್ನು ಕೈಗೊಂಡಿದ್ದಾರೆ. ಕೈಗೊಂಡು ಧರಣಿ ಪಾಲಕರನ್ನು ಗೆದ್ದುಕೊಳ್ಳುವುದಕ್ಕೆ ಬೇಕಾಗಿ ಅದೇ ಪಂಚವರ್ಣದ ಏಕಕರ್ಣದ ಕುದುರೆಯನ್ನು ಏನು ಅದು? ಹಾಗಲ್ಲ, ಪಂಚವರ್ಣದ ಏಕಕರ್ಣದ ಕುದುರೆಯನ್ನು ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತ ಪುಚ್ಚದ ಸುಗಮನದೊಳಂದೇ ಕಿವಿಯೊಳೆಸುವ ನೀಳಚ್ಛವಿಯ ಕೋಮಲ ತುರಂಗ. ಅದು ನಿಮ್ಗೆ ಗೊತ್ತುಂಟು, ನಮ್ಗೆ ಗೊತ್ತುಂಟು, ಅವ್ರಿಗೆ ಗೊತ್ತುಂಟು ನೋಡಿ. ಅದೇ ಎಲ್ರು ಹೇಳುದಷ್ಟೇ ಹಳೆ ಮಂಡೆಗಳೆಲ್ಲ. ಓಹೋ, ಈ ಭಾಗವತ್ರೆ ಪಂಚವರ್ಣದ ಏಕಕರ್ಣದ ತುರಗವನ್ನು ಪೂಜಿಸಿ ಊರ ಮೇಲೆ ಬಿಟ್ಟಿದೆ ಓಹೋ ಎಂದ್ಕೊಂಡು. ಹಾಗೆ ಆ ಪಂಚವರ್ಣದ ಕುದುರೆ ಅನೇಕ ರಾಜ್ಯವನ್ನು ಸಂಚರಿಸಿ ಅನೇಕ ರಾಜ್ಯವನ್ನೆಲ್ಲ ಸಂಚರಿಸಿತು. ಒಂದೇ ಎರಡಲ್ಲ, ಅಂಗ ವಂಗ ಕಳಿಂಗ ಉತ್ಕಲ ಭಾಗದ ವಿದೇಶ ಕೋಸಲ ಕಾಜಿ ಸೇದಿ ಪಾಂಚಾಲ ಮತ್ಸ್ಯ ಕುರು ತ್ರಿಗರ್ತ ಸುರಸನ ಪುಂಡ್ರ ಮೇಕಲ ಸೌರಾಷ್ಟ್ರ ಮಹಾರಾಷ್ಟ್ರ ಕೇರಳ ಕೊಂಕಣಿ ಮಣಿಪಾಲ್ ಇಷ್ಟೆಲ್ಲ ನಾಡಿನ ಹೆಸರನ್ನು ನೀನು ಬಾಯಿಪಾಠ ಮಾಡಿಕೊಂಡಿದ್ಯಲ್ಲ. ಅಲ್ಲ, ಅವ್ರು ಯಾರೋ ಓದಿ ಹೇಳಿದ್ರು. ಅವರು ಇಷ್ಟೆಲ್ಲ ರಾಜ್ಯವನ್ನು ಸಂಚಾರ ಮಾಡಿ ನಮ್ಮ ಈ ಮಣಿಪುರಕ್ಕೆ ಬಂದಿದೆ ಅಂತೆ ಎನ್ನುವುದು ಕೇಳಿ ತಿಳಿದದ್ದು ನೀನು ಅಲ್ಲ ನೋಡಿದ್ಯಾ? ಅಲ್ಲ, ನೋಡಿದ್ದೀನಿ. ಹೌದಾ? ನನ್ನ ಪಾಳೆಯವನ್ನು ಮುಗಿಸಿ ನಾನು ಮನೆಗೆ ಹೋಗಿದ್ದೆ.
ನಿನ್ನ ಕರ್ತವ್ಯವನ್ನು ಬಿಟ್ಟು ನೀನು ಮನೆ ಸೇರಿದ್ಯಾಕೋ? ಅಲ್ಲಿ ಬೇರೆ ಯಾರನ್ನು ನಿಲ್ಸಲಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಯಾರಿದ್ರು? ನಮ್ಮ ಮರಳು ಬಂಗಿ ಬರ್ಮನನ್ನು ನಿಲ್ಸಿ ಹೋಗಿದ್ದೇನೆ. ಅಯ್ಯೋ, ಮರುಳರನ್ನು ಕಾವಲು ಮಾಡುವುದಕ್ಕಾಗಿ ನಿಲ್ಲಿಸಿದ್ರೆ ಏನಾದೀತು? ಅದೇ ಬುದ್ಧಿವಂತಿಕೆ ಒಡೆಯ. ಈ ಹುಚ್ಚರಿಗೆ ನಿದ್ರೆ ಬರುವುದಿಲ್ಲ, ಮಾತಾಡ್ಲಿಕ್ಕೆ ಬೇರೆ ಜನ ಬೇಡ, ಕೂತಲ್ಲಿ ಕೂತ್ಕೊಳ್ಳುದಿಲ್ಲ, ಅವರಷ್ಟಕ್ಕೆ ಅವರು ತಿರುಗಾಡ್ತಾರೆ, ಮಾತಾಡ್ತಾರೆ, ಆಚೆಗೆ ಹೋಗ್ತಾ ಇರ್ತಾರೆ. ಒಳ್ಳೆ ಬುದ್ಧಿವಂತ ನೀನು. ದೂರದಿಂದ ಯಾರಾದ್ರೂ ನೋಡಿದ್ರೆ ದ್ವಾರದಲ್ಲಿ ತುಂಬಾ ಮಂದಿ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಇವಷ್ಟಕ್ಕೆ ಇವನು ಮಾತಾಡುವಾಗ ಬಂದ ಸೇನೆ ಎಲ್ಲ ಹಿಂದೆ ಹೋಗ್ಬೋದು ಅನ್ನೋ ಕಲ್ಪನೆಯಿಂದ ನಾನು ಅವರನ್ನು ನೇಮಿಸಿದ್ದು. ಹಾಗೆ ಮನೆಗೆ ಹೋಗಿ ನಿಮ್ಮ ಅನ್ನದ ಬಟ್ಟಲಲ್ಲಿ ಕೂತಿದ್ದೆ. ನನ್ನ ಅನ್ನದ ಬಟ್ಟಲು ನೀವೇ ಕೊಟ್ಟದಲ್ಲಿ. ಸರಿ ಸರಿ. ಹಾಗೆ ಇನ್ನೇನ್ ತೆಗೆದು ಒಂದು ಮುಷ್ಟಿ ಬಾಯಿಗಿಡ್ತೇನೆ ಅಂತ ಹೇಳಿ ಕೂತ್ಕೊಳ್ಳುವಾಗ ಸತ್ತೆ ಸತ್ತೆ ನಿನ್ನ ಗಂಟಲ್ಲಿ ಅನ್ನ ಸಿಕ್ಕಿಕೊಂಡಿತ್ತು. ಅದಲ್ಲ ಮತ್ತೆ ಎನ್ನುವಂತ ಸ್ವರ ಕೇಳಿತು ನನಗೆ. ಯಾರದ್ದು? ಎಲ್ಲಿಂದಂತ ನೋಡುವಾಗ ಕೋಟೆ ಕೊತ್ತಳದ ಬದಿಯಿಂದ ಕೇಳ್ತಾ ಉಂಟು. ತೆಗೆದು ಹಾರಿದೆ, ಕೋಟೆಯ ಬುರುಜಿ ಮೇಲೆ ಹಾರಿದೆ. ನೋಡುವಾಗ ಮರಳು ಬಂಗಿ ಬರವನ್ನು ಹಿಡ್ಕೊಂಡು 4-5 ಜನ ಹೊಡಿತಾ ಇದ್ರು. ಬಂದವರು ಹೊಡಿತಾ ಇದ್ರು. ಹೌದು. ನೀನು ಸುಮ್ಮನಿದ್ಯಾ? ನೋಡ್ತಾ ನಿಂತ್ರ ಕೆಲಸ ಕೆಟ್ಟೋಯ್ತು ಅಂತೇಳಿ ಚಂಗನೆ ಕೆಳಗೆ ಹಾರಿದೆ. ಹಾರಿ ಒಬ್ಬೊಬ್ಬರ ಮುಸುಡನ್ನು 300 ಮಾಡ್ತೀನಿ ಅಂತೇಳಿ ಕೈ ಎತ್ತಿದ್ಯಾ? 4 ಜನ ಕೈ ಬಂದು ಹಿಡ್ಕೊಂಡ್ರು. ಮತ್ತೊಂದು ಕೈ ಇರ್ಲಿಲ್ವಾ? ಬಲ ಕೈ ಹೋದ್ರೆ ಏನಾದ್ರು, ಎಡ ಕೈ ಇಲ್ವೇ? ಮತ್ತೊಬ್ಬರ ಮುಸುಡನ್ನು ಪುಡಿ ಮಾಡ್ತೀನಿ, ಇದನ್ನ ಎತ್ತಿ. ಏನಾಯ್ತು? ಆಗ 4 ಜನ ಬಂದು ಹಿಡ್ಕೊಂಡ್ರು. ಅಲ್ಲಿಗೆ ಬುದ್ಧಿವಂತಿಕೆ ಖರ್ಚು ಮಾಡಿದೆ. ಕೇವಲ ಕೈ ಎತ್ತಿದ್ರೆ ಮಾತ್ರ ಅಲ್ವಾ ಇವರು ಹಿಡ್ಕೊಳ್ಳೋದು ಅಂತೇಳಿ ಕೈ ಅವ್ರು ಹಿಡ್ಕೊಂಡ ತೆಗೆದು ಕಾಲಲ್ಲಿ ಒದ್ದೆ. ಬಿಡ್ಲಿಕ್ಕೆಲ್ಲ ನೀನು. ಅಷ್ಟೊತ್ತಿಗೆ ಅವರು ಕೈ ಬಿಟ್ಟರು, ಕೆಳಗೆ ಬಿದ್ದು ಸೊಂಟ ನೋವಾಯ್ತು ಒಡೆಯ. ಹೌದಾ? ಹೌದು. ಅಂತೂ ನಿನಗೆ ಹೊಡೆದಿದ್ದಾರೆ. ಅದಕ್ಕ ನನಗೆ ಬೇಸರ ಅಲ್ಲ, ಮತ್ತೆ ಹೊಡೆದಕ್ಕೆ ಬೇಸರ ಅಲ್ಲ. ಮತ್ತೆ ಕೊನೆಗೆ ಒಂದು ಮಾತು ಹೇಳಿದ್ರು. ಏನಂತೆ? ಹೋಗು ಹೋಗು ಸಿ ಸೂಳೆ ರವನೇ, ನಿನ್ನ ಸಾಕಿದವನ ಕರೆತಾರೆಂದು ಎನ್ನ ಅಟ್ಟಿದರು. ಬಲಗುಡಿ ಪುರದ ದುರ್ಗವೋ ಒಲಿದು, ಪುರದ ದುರ್ಗವೋ ಒಲಿದು, ಕುದುರೆಯ ಕರೆದು ಕಾವಲಲ್ಲಿ ತುದಿರಳಿದ ಸಿಂಹವಿಷ್ಟರಕೆಯೇ ಬಲಗುಡಿ. ಬಂದಿರುವಂತಹ ಸೇನೆಯಿಂದಲಾಗಿ ಬಹಳ ನೊಂದಿದ್ದೀರಿ ನೀವು. ಹೌದು. ಅವಾಚ್ಯ ಶಬ್ದಗಳಿಂದ ನಿಮ್ಮನ್ನು ನಿಂದಿಸಿದ್ದು ಮಾತ್ರವಲ್ಲ, ಮೈ ಮೇಲೆ ಕೈ ಮಾಡುವುದಕ್ಕಾಗಿ ಮುಂದಾದ್ರೆ. ಸೇನೆ ಅಂತ ಹೇಳಿದ್ರೆ ಇಂತಹ ಸೇನೆ ಇಷ್ಟು ತನಕ ನಾವು ನೋಡಿದ್ದೇ ಇಲ್ಲ. ಹೌದಾ? ಎಂತ ಸೇನೆ ಆರ್ಭಟಗಳೆಲ್ಲ, ಪಟಹ ನಿಸ್ಸಾಳ ತಮ್ಮಟ ಬೇರಿಗಳ ಸಮುತ್ಕಟನಾದ ಉಗ್ರ ಗಜ ಗಟೆಯ ಘಂಟಾರವ, ಚಟುಳ ವಾಜಿಗಳ ಕುರಪಟದ ರಭಸ, ಹರಿವ ಸುಟಿಯ ರಥಚಕ್ರ ಧ್ವನಿ, ನಟಕಟಿಪ ಸಮರ ಲಂಪಟರ ಭುಜದ ಹೊಯ್ಲು, ಬಲುಭಟರ ಚಾಪಸ್ಪನಂ, ಪಟುತರದ ಬೊಬ್ಬೆ ಆರ್ಭಟೆಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ಬಿರಿವೆ ತರದಿ ನಮ್ಮ ರಾಜ್ಯವನ್ನು ಮುತ್ತಿತ್ತು ಪ್ರಭು. ಬಂದಿರುವಂತಹ ಕುದುರೆ ಮಾತ್ರವಲ್ಲ ಸೇನೆ, ಇದರ ಬಗ್ಗೆ ಯೋಚಿಸುವಂತಹ ಅಗತ್ಯವಿಲ್ಲ. ಅಭಯ ಹಸ್ತವನ್ನು ಹಿಡಿದು ನಿಂತಿದ್ದೇನೆ. ಯಾರು ಭೀತರಾಗಬೇಡಿ, ನಿರ್ಭೀತಿಯಿಂದ ಮನೆಗೆ ತೆರಳಿ. ಆಯ್ತು ಒಡೆಯ. ಅವರೆಲ್ಲ ಹೊಡೆದು ಮೈ ಕೈಯೆಲ್ಲ ನೋವಾಗಿದೆ. ನೋವು ಒಂದು 4 ದಿವಸ ನಾನು ಬಿಡುವು ಮಾಡ್ಕೊಳ್ಳ. 4 ಅಲ್ಲ 10 ದಿವಸ ಬೇಕಾದ್ರೆ ಬಿಡುವು ಮಾಡಿಕೊ. ಸಂಬಳ ಬೇಕಾದಷ್ಟು ಕೊಡ್ತೇನೆ. ಹೌದಾ? ಹೌದು. ಸಂಬಳ ಹೇಗೂ ಸಿಗ್ತದಲ್ಲ. ಒಂದು ತಿಂಗಳೇ ನಾನು ಕೆಲ್ಸಕ್ಕೆ ಬಾರದೆ. ಹಾಗಿದ್ರೆ 1 ದಿವಸದ ಸಂಬಳವೂ ನಿನಗಿಲ್ಲ, ಗೊತ್ತಾಯ್ತಾ? ಈಗಲೇ ಶುರು ಹೋಗ್ತೀನಿ. ಹೋಗು. ಆಯ್ತು ಒಡೆಯ, ಆಯ್ತು. ಸರಿ. ಆ ಕುದುರೆ ಯಾರದ್ದು, ಸೇನೆ ಯಾರದ್ದು ಎನ್ನುವುದನ್ನು ತಿಳಿಯಬೇಕು. ಅದಕ್ಕಾಗಿ ಈ ರಾತ್ರಿಯ ಸಮಯದಲ್ಲಿ ವಿಶೇಷವಾದಂತಹ ಸಭೆಯನ್ನು ಏರ್ಪಡಿಸಬೇಕಾಗಿದೆ. ಆ ಸ್ಥಾನವನ್ನು ಸೇರಿಕೊಳ್ಳಿ. ಉತ್ತಮ ಮಣಿಪುರದ ರಸನ ಚಾವಡಿ 10,000 ಕಂಬದಿಯೇ ಅರಸನ ಚಾವಡಿ. ಉತ್ತಮ ಮಣಿಪುರದ ರಸನ ಚಾವಡಿ 10,000 ಕಂಬದಿ, 10,000 ಕಂಬದಿಯೇ ಕೆತ್ತಿದ ಹವಳ ಮಾಣಿಕ ಮುದ್ದು ವೈಢೂರ್ಯ, ಕೆತ್ತಿದ ಗವಳ ಮಾಣಿಕ ಮುದ್ದು ವೈಢೂರ್ಯ, ರಕ್ತದ ಪ್ರಭೆಗಳಲ್ಲಿಯೇ
ಬಾವಿಗಳಲ್ಲಿ ಉತ್ತಮ ಮಣಿಪುರದ ರಸನ ಚಾವಡಿ 10,000 ಕಾಮದಿ ರಾತ್ರಿ ಸಮಯದಲ್ಲಿ ನನ್ನ ಆಸ್ಥಾನವನ್ನು ನಾನು ಸೇರಿಕೊಂಡಿದ್ದೇನೆ. ಈ ಆಸ್ಥಾನ ಚಾವಡಿಯನ್ನು ಪ್ರವೇಶಿಸಿದ ಕ್ಷಣ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತಾ ಇದೆ. ವಿಶಾಲವಾದಂತಹ ಪ್ರಪಂಚದಲ್ಲಿ 56 ದೇಶಗಳು ಪ್ರಸಿದ್ಧವಾದದ್ದು. ಅದರಲ್ಲಿ ಒಂದು ಈ ಮಣಿನಗರವಾಗಿದೆ. ಈ ಮಣಿನಗರದ ವೈಭವವೇ ಬೇರೆಯಾಗಿದೆ. ಯಾಕಂದ್ರೆ ಎಲ್ಲಿಯೂ ಇಲ್ಲದಂತಹ ವಿಶೇಷತೆಗಳನ್ನು ಇಲ್ಲಿ ಗಮನಿಸಬಹುದು. ಅರಮನೆ, ಉಪವನ, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ನಿರ್ಜೀವವಾಗಿ ಇಲ್ಲಿ ಕಂಡರೂ ಕೂಡ ಸಜೀವವಾಗಿವೆ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಮಾತ್ರವಲ್ಲ 10,000 ಕಂಬಗಳು ಉಪ್ಪರಿಗೆಯನ್ನು ಹೊತ್ತು ನಿಂತಿವೆ. ಆ ಕಂಬಗಳಲ್ಲಿ ಬೇರೆ ಬೇರೆ ಜಾತಿಯ ನವರತ್ನಗಳನ್ನು ಪೋಣಿಸಿದ ಕಾರಣ ಪ್ರಭೆ ಹೆಚ್ಚಾಗಿ ಕಾಣುವುದಕ್ಕೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ ಸುತ್ತ ಗೋಡೆಯನ್ನು ವೀಕ್ಷಿಸಬಾರದೆ ಸುತ್ತ ಗೋಡೆಯ ಮೇಲೆ ಸುರನರ ಲೋಕದ ಸುತ್ತ ಗೋಡೆಯ ಮೇಲೆ ಸುರನರ ಲೋಕದ ವಿಸ್ತರಗಳ ರಚಿಸಿ ಪುತ್ಥಳಿ ಭೂಮಿಯ ನಿಲ್ಲಿಸಿದೆ ಅನೇಕ ಪುತ್ಥಳಿ ಭೂಮಿಯ ನಿಲ್ಲಿಸಿದೆ ಅನೇಕ ವಸ್ತು ಪಟ್ಟಾವಳಿಯ ಪುತ್ಥಳಿ ಬೊಂಬೆಯ ನಿಲ್ಲಿಸಿದೆ ಅನೇಕ ವಸ್ತು ಪಟ್ಟಾವಳಿಯ ಕಂಬದಿ ಬರೆಸಿದ ರಕ್ತ ಖಚಿತದ ಬೊಂಬಾಳ ದಿವಿಗೆಯ ಬಿಂಬಗೋಲಕಕ್ಕಾಗಿ ಪಟ ಪಟ್ರುವಾಗ ಸಂಭ್ರಮದಲ್ಲಿ ಬಂದರು ಸಂಭ್ರಮದಲ್ಲಿ ಬಂದನು ಉತ್ತಮ ಮಣಿಪುರದ ರಚನಾ ಚಾವಡಿಯೇ 10,000 ಕಂಬದಿ ಇಷ್ಟೇ ಅಲ್ಲ, ಸುತ್ತ ಗೋಡೆಯನ್ನು ವೀಕ್ಷಿಸಬಾರದೆ ಪ್ರತಿಯೊಂದು ಕಡೆಯಲ್ಲೂ ಭಾವಚಿತ್ರಗಳು ಕಾಣಿಸ್ತಾ ಇದೆ. ಅದು ಎಲ್ಲಿಯದ್ದು? ಸುರ ನರ ಉರಗಾದಿಗಳಿಂದ ಯಾವ ಯಾವ ವಿಶೇಷ ಕಾರ್ಯಗಳು ನಡೆದಿವೆ ಎನ್ನುವುದನ್ನು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣಬೇಕು ಎನ್ನುವಂತಹ ಉದ್ದೇಶದಿಂದಲೇ ಯೋಗ್ಯ ಶಿಲ್ಪಿಗರಿಂದ ಅದನ್ನು ಚಿತ್ರಕಾರರು ಅಷ್ಟು ಚಂದವಾಗಿ ಬಿಡಿಸಿದ್ದಾರೆ. ಮಾತ್ರವಲ್ಲ, ಇಂತಹ ವೈಭವ, ಇಂತಹ ವಿಶೇಷತೆ ಈ ಮಣಿನಗರದಲ್ಲದಿದ್ರೆ
ಇನ್ನೊಂದು ಕಡೆಯಲ್ಲಿ ಸಿಗುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಸಾಧ್ಯವಿಲ್ಲ. ಹಾಗೆಂದು ಇಲ್ಲಿಯ ಸೌಂದರ್ಯವನ್ನೇ ನಾನು ವೀಕ್ಷಿಸ್ತಾ ಕಾಲಹರಣ ಮಾಡುವುದಲ್ಲ. ನಾನು ಬಂದದ್ದು ಯಾಕೆ? ಅದಕ್ಕಾಗಿ ಆ ಕುರಿತು ಯೋಚಿಸಬೇಕಾಗಿದೆ. ಓಲಗಸ್ತನಾಗಬೇಕು. ಜಾಲವನ್ನು ಮರುಳಿದುದ ಬಲುಗುಣಿಯೇ ಮೂಲ ಮಂತ್ರಿ ಸುಬುದ್ಧಿಯೊಡನಿಂತೆಂದ ನೀ ಹದನದ ಸುಬುದ್ಧಿಯೊಡನಿಂತೆಂದ ನೀ ಗದನ ರಾಜ್ಯರು ಮೇಧಾವಿಗಳು ಸೇರಿಕೊಂಡಿದ್ದಾರೆ. ಮಾತ್ರವಲ್ಲ, ನನ್ನ ಸಾಮಂತ ವರ್ಗದವರು ಯಾರಿದ್ದಾರೆ ಅವರೆಲ್ಲರಿಗೂ ಹೇಳಿಕೆಯನ್ನು ನೀಡಿದ್ದೇನೆ. ಎಲ್ಲರೂ ಸಕಾಲದಲ್ಲಿ ಬಂದು ಮಂಡಿಸಿದ್ದಾರೆ. ಹಾಗೆಂದು ಕುದುರೆ ಯಾರದ್ದು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಮುಂದಾಗಬೇಕು. ಅದಕ್ಕಾಗಿ ಮೂಲ ಮಂತ್ರಿಗಳಾದಂತಹ ಸುಬುದ್ಧಿಯವರನ್ನು ಈ ಕಡೆ ಬರುವಂತೆ ಹೇಳಿ. ಮಹಾರಾಜರಿಗೆ ವಂದನೆಗಳು. ಪ್ರತಿ ನಮಸ್ಕಾರ. ಬಯಸಿದ ಕಾರಣ ಏನು? ಆರವಾಗಿ ನೋಡಿರಯ್ಯ ವೀರ ಮಂತ್ರೀಶ ಅರವಾಗಿ ನೋಡಿರಯ್ಯ ವೀರ ಮಂತ್ರೀಶ ಕಾರು ಆಗದಿರಿ ಕಡು ಕಾರು ಆಗದಿರಿ ಕರಡು ಊರಿ ಮಾರ್ಬಲದ ದಂಡು ಮಂತ್ರೀಶ ಕಾರುವಾಗದಿರಿ ಗಂಟು ಹುರಿ ಮಾರ್ಬಲದ ದಂಡು ಮಲ್ಲ ಭಟ್ಟದ ರೊಡಗೂಡಿ ಮಸ್ತಕದ ಲಿಖಿತ ನೋಡಿ ಮಲ್ಲ ಭಟ್ಟರೊಡಗೂಡಿ ಮಸ್ತಕದ ಲಿಖಿತ ನೋಡಿ ಬಲ್ಲಿದ ವಾಜಿಜನಿಂದ ಬಳಿಗೆ ತಾರಯ್ಯ ಮುನ್ನ ಮಲ್ಲ ಭಟ್ಟರೊಡಗೂಡಿ ಮಸ್ತಕದ ನೋಡಿ ಬಲ್ಲಿದ ವಾಜಿಜನಿಂದ ಬಳಿಗೆ ತಾರಯ್ಯ ಮುನ್ನ ಆನವಾಗಿ ನೋಡಿರಯ್ಯ ಮಂತ್ರಿಗ ಏನಯ್ಯ? ವಯೋವೃದ್ಧರು ತಾವು, ಜ್ಞಾನ ವೃದ್ಧರು ಹೌದು. ನೀವು ಈ ನಾಡಿನ ಮಂತ್ರಿಗಳಾದ್ದರಿಂದ ನಾನು ಈ ರಾಜಕೀಯದಲ್ಲಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ಮಾಡುವುದಕ್ಕೆ ಕಾರಣವಾಯಿತು. ಹೌದೌದು ಸ್ವಾಮಿ, ಅಪಾರವಾದಂತಹ ಭಕ್ತಿ ಗೌರವ ನಿಮ್ಮ ಮೇಲೆ. ಆದರೆ ನಿಮ್ಮನ್ನು ಇಂದು ಹತ್ತಿರಕ್ಕೆ ಕರೆಸಿಕೊಳ್ಳಬೇಕಿದ್ರೆ ಈ ಹೊತ್ತಿಗೆ ಕಳಿಸಲಿಕ್ಕೆ ಕಾರಣ ಏನಪ್ಪ? ಬಲವಾದ ಕಾರಣವಿದೆ. ಏನದು? ನಮ್ಮದಾದಂತಹ ಮಣಿನಗರಕ್ಕೆ ಅಪಾರ ಸೈನ್ಯದಿಂದ ಒಪ್ಪುವ ಕುದುರೆಯೊಂದು ಬಂದಿದೆ ಎನ್ನುವಂತಹ ವರ್ತಮಾನ ಸಿಕ್ಕಿತು. ಸಾಮಾನ್ಯ ಕುದುರೆಯಲ್ಲ, ಮತ್ತೆ ಆ ಕುದುರೆಯ ಹಣೆಯಲ್ಲಿ ಫಳಫಳನೆ ಹೊಳೆಯುವಂತಹ ಲೇಖನ ಹೊಂದಿದೆ ಅಂತೆ. ಆ ಲೇಖನ ಏನು, ಅದರಲ್ಲಿ ಏನು ಬರೆದಿದ್ದಾರೆ, ಸೇನೆ ಯಾರದ್ದು ಎನ್ನುವುದನ್ನು ತಿಳಿಯುವಂತಹ ಕುತೂಹಲ ಹೆಚ್ಚಾಗಿದೆ. ಅದಕ್ಕಾಗಿ ನೀವೇ ಮುಂದೆ ಹೋಗಬೇಕು. ಹಾಗೆ ಅಂತ ಒಬ್ಬರೇ ನೀವು ಹೋಗುವುದಲ್ಲ. ಅಲ್ಲಿ ಸೇನೆ ಉಂಟು ಅಂತ ಹೇಳ್ತಾ ಇದ್ದೀರಿ. ಹೌದು, ಅವರಿಂದ ಆ ಯಾವುದೇ ರೀತಿಯ ಅಪಾಯ ನಮ್ಮ ಪಾಲಿಗೆ ಬರಬಾರದು. ಅದಕ್ಕಿಂತಲೂ ಹೆಚ್ಚಾಗಿ ಮಂತ್ರಿಗಳು ಒಬ್ಬೊಬ್ಬರೇ ಹೋಗಬಾರದು. ಯಾರಾದ್ರೂ ಒಟ್ಟಿನಲ್ಲಿ ಜನ ಬೇಕೇ ಬೇಕು. ಮುಂದೆ ತುಂಬಾ ಜನ ಬೇಕಾಗ್ತದೆ. ಹೌದು, ನಮ್ಮ ನಾಡಿನಲ್ಲಿ ಆಳುಗಳಿಲ್ಲ ಎನ್ನುವಂತಹ ಕೊರತೆ
ಅವರಿಗೆ ಕಾಣಬಾರದು. ಹೌದು. ಅದಕ್ಕಾಗಿ ಮಲ್ಲ ಭಟರನ್ನು ಕೂಡಿಕೊಂಡು ನೀವು ಹೋಗಿ ಹಾ. ಆ ಹಣೆಯಲ್ಲಿರುವಂತಹ ಲಿಖಿತ ಮಾತ್ರವಲ್ಲ ಆ ಕುದುರೆಯನ್ನು ಬಂಧಿಸಿ ನಮ್ಮ ಆಸ್ಥಾನಕ್ಕೆ ಕರೆತನ್ನಿ ಹೋಗಿ. ಅಪ್ಪಣೆ ದೊರೆಯೇ. ಕುದುರೆಯನ್ನು ಬಂಧಿಸಿ ಎಳೆದುಕೊಂಡು ಬಂದದ್ದು ಮಾತ್ರ ಅಲ್ಲ, ಅದರ ಹಣೆಯಲ್ಲಿದ್ದ ಲಿಖಿತವನ್ನು ತಂದಿದ್ದೇನೆ, ಸ್ವೀಕರಿಸಿ. ಆ ಲಿಖಿತದಲ್ಲಿ ಏನಿದೆ ಎನ್ನುವುದನ್ನು ತಾವೇ ವಾಚಿಸಿ. ನಾನೇ ಓದಬೇಕು. ಹೌದು. ಸರಿ ಕಾಣುವುದಿಲ್ಲ, ನೋಡುವ. ಒಳ್ಳೆ ನೋಡುವ. ಗುಣಧೀರಾಯ ಮಜಾತ ಭೀಮ ಬಲಾನ್ವಿತರು ಭೂಮಿಗಧಿಕವಾದ ಪಟ ಮೂರು ಲೋಕದ ಭೂಮಿ ಪರಳು ಶ್ರೇಷ್ಠನು. ಕಾಣುವುದಿಲ್ವ ಮಂತ್ರಿಗಳೇ? ಸ್ವಲ್ಪ ಸ್ವಲ್ಪ ಕಾಣ್ತದೆ, ಮತ್ತೊಂದು ಗಳಿಗೆಯಲ್ಲಿ ಏನೂ ಕಾಣುವುದಿಲ್ಲ. ದೃಷ್ಟಿ ಚಕ್ರ ಇಲ್ವಾ? ನಾನು ಅದನ್ನು ಮಾಡಿಸಲಿಲ್ಲ. ಮಾಡಿಸಿ ಅಂದ್ರೆ ಇನ್ನು ಹೆಚ್ಚು ಸಮಯ ಇಲ್ಲ, ಸುಮ್ಮನೆ ಯಾಕೆ ವ್ರತ ಹಾಳು ಮಾಡುವುದು ಅಂತ. ಸ್ವಸ್ತಿ ಶ್ರೀ ಅದೊಂದು ಸ್ಪಷ್ಟ ಕಾಣ್ತಾ ಉಂಟು, ಶುಭ ಸೂಚನೆ ಹೌದು ಇರಬೇಕು. ಆಮೇಲೆ ಸೋ 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 ಸೋಮ ಉಂಟು. ಸೋಮ ವಂ ಶಜ ವಂಶಜ ಗುಣಧೀರ ಯಮ ಗುಣಧೀರ ಯಮ ಜಾತ ಯಮ ಜಾತ ಸಾಧು ಸಾಧು ಯಮ ಜಾತ. ಅದು ಯಾವ ಸಾಧು? ಸಾಧು ಈಚೆಗೆ ಉಂಟು. ಗುಣಧೀರ ಯಮ ಜಾತ ಭೀಮ. ಯಮ ಜಾತ ಭೀಮ ಇರ್ಬೋದು. ಯಮ ಜಾತ ಭೀಮ ಬಲಾನ್ವಿತ. ಭೀಮ ಬಲಾನ್ವಿತ. ಬಲಾನ್ವಿತಾನು. ಭೂಮಿಗೆ ಅಧಿಪ ವಾದ ಭಟರು. ಭೂಮಿಗೆ ಅಧಿಕವಾದ ಭಟರು ಯಾರು? ಅದು ಭಟರು ಯಾರು? ಭೂಮಿಗೆ ಅಧಿಕ ಅದು ಭಟ. ಮೂರು ಲೋಕದ ಪ್ರತಿಪಾಲರು ಶ್ರೇಷ್ಠನು. ಯಾರಂತೆ ನೋಡುವ. ಹತ್ತಿರ ಮುರೆಮದಿಯ ವಿಷ್ಣುಗರ ಪ್ರೀತಿ ಸ್ವಸ್ಥದಲ್ಲಿ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞವಿದು ಸಾಕ್ಷಿಗಾರರು ಕಟ್ಟದು. ಹಲಸಿನಪುರ ಸರಿ ನೋಡಿ. ಹಸ್ತಿನಾಪುರ ಪುರಪತಿ ಅಜ್ಜ ವಿಷ್ಣು ಅಲ್ಲ? ಹೌದು, ಅಜ ವಿಷ್ಣು ಹರ ಪ್ರೀತಿ. ಅಜ ವಿಷ್ಣು ಹರ ಪ್ರೀತಿ ಸ್ವಸ್ಥದಿಂದಲೇ ಪಡೆದು ವಿಸ್ತಾರದಲ್ಲಿ ಬರೆದ ಯಜ್ಞ. ಈಗ ಗೊತ್ತಾಯ್ತು ಏನು ಅದು ಬರೆದಿರಲ್ಲ ಮೊದಲೇ. ಪುರದ ದೊರೆ ಹಸ್ತಿನಾಪುರದ ದೊರೆ ಬಂದು 10 ದೋಸೆ ತಿಂದು. ಹಾಗಲ್ಲ, ಅಲ್ಲ 10 ಬಂದು ಹಸ್ತಿನಾಪುರದ ದೊರೆ ಬಂದು ಹತ್ಯಾ ದೋಷ. ಅಯ್ಯೋ, ಒಂದೊಂದು ಬರೆದು ಹಾಕ್ತಾರೆ. ಬಂದು ಹತ್ಯಾ ದೋಷವೆಂದು ರಚಿಸಿದ ಯಜ್ಞ ತುರಗವಿದು. ಏನಂತೆ? ಆದ್ದರಿಂದ ಈ ಕುದುರೆಯನ್ನು ಶೆಟ್ಟಿಗಾರರು ಕಟ್ಟುವುದು. ಬೇರೆ ಯಾರು ಕಟ್ಟಬಾರ್ದ? ಶಕ್ತಿಗಾರರು ಕಟ್ಟುವುದು. ಒಂದು ವೇಳೆ ಅಬಲರಾದವರು ಏನು ಮಾಡಬೇಕು? ಕಟ್ಟಿದಲ್ಲಿ ಕಪ್ಪವನ್ನು ಕೊಟ್ಟು ಮನ್ನಿಸತಕ್ಕದ್ದು. ಇಂತಿ ಆಶೀರ್ವಾದ. ನೋಡಿ ವಿಚಿತ್ರವಾಯಿತು ಎಂದರ ಹತ್ತಿರ ಪ್ರಭುತಿಗೆ ಒಡೆಯನಲ್ಲ. ಹತ್ತಿರವೇನು ಫೋಟೋವನ್ನು ಶಿವನಂತೆ ಚಿತ್ರಾಂಗದೆಯ ನಂತರ ಓರೆಯ ಒಕ್ಕಣೆಯನ್ನು ಓದಿದ ಕ್ಷಣ ಸಿಟ್ಟೆನ್ನುವುದು ನಖಶಿಕಾಂತವೇರುತ್ತಾ ಇದೆ. ಬೇಕು ಪಾಂಡವರು ಹಸ್ತಿನಾಪುರಕ್ಕೆ ದೊರೆಗಳಾದ್ರೆ ಈ ಮಣಿಪುರಕ್ಕೆ ಬಬ್ರುವಾಹನನೊಬ್ಬ ಯಜಮಾನ
ಇದ್ದಾನೆ ಎನ್ನುವಂತಹ ವಿಚಾರ ಅವರಿಗೆ ಅರಿಯದೆ ಹೋಯಿತೆ. ಬಂಧು ಹತ್ಯೆಯ ದೋಷದ ನಿವಾರಣಾರ್ಥವಾಗಿ ಕೈಗೊಂಡಂತಹ ಯಜ್ಞ, ಆ ಯಜ್ಞಾಶ್ವ ಅವನ್ನು ಕಟ್ಟಿದಂತಹ ವೀರರು ಒಂದು ಪ್ರಬಲವಾದ್ರೆ ಅವರು ಅವರ ಪ್ರಬಲತೆಯನ್ನು ಒಪ್ಪಿಕೊಳ್ತಾರೆ. ಮಾತ್ರವಲ್ಲ, ಶಕ್ತಿ ವಿಹೀನರಾದ್ರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸಬೇಕು. ಅವರು ಮಾತ್ರ ಮೂರು ಮೂರ್ತಿಗಳಿಗೆ ಪ್ರಿಯರಾದವರು, ನಾವು ಮಾತ್ರ ನಾಸ್ತಿಕರನ್ನು ಹಾಗೆ ತಿಳ್ಕೊಂಡಿದ್ದಾರೆ. ಮೂರ್ತಿಗಳು ಇಲ್ಲಿಲ್ವಾ? ನಾವು ನಿತ್ಯವೂ ಹರಿಯನ್ನು ಪೂಜೆ ಮಾಡ್ತಾ ಇದ್ದೇವೆ, ದೇವರ ಭಕ್ತರು ನಾವು ಹೌದು. ಹಾಗೆಂದು ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಉಂಟೆನ್ನುವುದು ತೋರಿಸಿಕೊಡ್ಬೇಕು. ಹೇಗೆ ಗೊತ್ತಾ? ಮತ್ತೊಬ್ಬರಿಗೆ ತಲೆಬಾಗಿ ಬದುಕುವ ಈ ಬಬ್ರು ವಾಹನಲ್ಲ. ಅಂತಹ ಬದುಕು ನನಗೆ ಬೇಡ. ನನಗೂ ಸಾಮರ್ಥ್ಯ ಉಂಟು ಎನ್ನುವುದನ್ನು ತೋರಿಸಿಕೊಡ್ತೇನೆ. ಯಾವ ರೀತಿ ಗೊತ್ತಾ? ತಂದಿದ್ದೀರಲ್ಲ ಕುದುರೆಯನ್ನು, ಅದು ಕುದುರೆ ವಿರೋಧಿ ರಾಯರದ್ದು. ಆ ಕುದುರೆಯನ್ನು ಬಂಧಿಸುವ ಮೂಲಕ ಯುದ್ಧ ಸಾರಲೇಬೇಕು. ನಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಡಬೇಕು. ಅದಕ್ಕಾಗಿ ಏನು ನೋಡ್ತಾ ಇದ್ದೀರಿ ಚಾರಕರು, ಆ ಕುದುರೆಯನ್ನು ಲಾಯದಲ್ಲಿ ಬಂಧಿಸಲಿ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸನ್ನದ್ಧರಾಗೋಣ. ಎಲ್ಲರೂ ಯುದ್ಧಕ್ಕೆ ಬರಬೇಕೆನ್ನುವ ಹಾಗೆ ಡಂಗುರು ಹೊಡೆಸಿ. ಅಪ್ಪಣೆ. ಗೊತ್ತಾಯ್ತಲ್ಲ, ಮಹಾರಾಜರು ಆಡಿದಂತಹ ಆಜ್ಞೆ ಇದು ಸಾಮಾನ್ಯವಾದಲ್ಲ. ಒಂದು ವೇಳೆ ಅವರು ಆಡಿದ ಮಾತನ್ನು ತಪ್ಪಿದ್ರು ಅಂತಾದ್ರೆ ನಾನಾ ವಿಧದ ಶಿಕ್ಷೆಯನ್ನು ಅನುಭವಿಸಬೇಕುಂಟು. ಆದ್ದರಿಂದ 60ರಿಂದ ಮೇಲಿನವರು, 16ರಿಂದ ಮೇಲಿನವರು, 60ರಿಂದ ಕೆಳಗಿನವರು. ನೀವು ಬೇಡಯ್ಯ, ನೀವು 60ರಿಂದ ಮೇಲಿನವರು ಹೇಳುವುದು ಬೇಡ. ಯಾಕಂದ್ರೆ 60ರಿಂದ ಮೇಲಿನವರು ಬೇಡ, 16ರಿಂದ ಮೇಲಿನ ಕೆಳಗಿನವರು ಬೇಡ. ಅಂಥವರು ಯುದ್ಧಕ್ಕೆ ಬಂದು ಧರ್ಮಕ್ಕೆ ಅಲ್ಲಿ ಸಾಯುವುದು ಬೇಡ. ಅವರು ನೀವು ಇಲ್ಲಿಯೇ ಬೇಕಾದನ್ನು ಪಡೆದುಕೊಂಡಿರ್ಬೋದು. ಆದರೆ 16ರಿಂದ ಮೇಲ್ಪಟ್ಟ 40ರಿಂದ ಕೆಳಪಟ್ಟವರು ಎಲ್ಲವರು ಯುದ್ಧ ಸನ್ನದ್ಧರಾಗಬೇಕು. ನಾಳೆ ಮುಂಜಾನೆ ಇದು ರಾಜಾಜ್ಞೆ, ರಾಜಾಜ್ಞೆ. ದೇವಿ ಚಿತ್ರ ಗದಿಯ ದೂತಿಯೂ ಕೋವಿದ ಶ್ರವ ತಡೆದ ಪಾರ್ಥಿಯ ಠೀವಿಯರು ಕಾಣುತ್ತ ಮರೆಯಲಿ ನಿಂತು ಭಯಗೊಂಡು ದೂತಿಯೂ ತಡ ಮಾಡುವುದು ಸರಿಯಲ್ಲ. ಈ ವಿಚಾರವನ್ನು ಹೋಗಿ ನನ್ನ ಅಮ್ಮನಲ್ಲಿ ತಿಳಿಸ್ತೇನೆ. ಏನಮ್ಮ? ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ತಾಯಿ. ಒಳ್ಳೆಯದು ಹೇಳು ಅಮ್ಮ. ಏನಮ್ಮ? ನಾನು ಆಡುವಂತಹ ಮಾತನ್ನು ಆಲಿಸಬೇಕು. ಮಾತೆ ಎನ್ನ ಪಬ ಪ್ರೀತಿಯಿಂದ ಆಲಿಸುವ ಮಾತೆ ಪವ ಪ್ರೀತಿಯಿಂದ ಆಲಿಸುವ ಭೂತಳೇ ಜನಿರುವುದು ಕುಲಜಾತರು ಧರ್ಮಾನುಜರಂತೆ. ಭೂತಳೇ ಜನಿರುವುದು ಕುಲಜಾತರು ಧರ್ಮಾನುಜರಂತೆ. ಯಾಗಬರಚೀಸಿ ಕಪ್ಪಕ್ಕಾಗಿ ಹಯಗುಂಟು ಪಾತ
ಯಾಗವ ರಚಿಸಿ ಕಪ್ಪಗಾಗಿ ಹಯಗುಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಗುಣಶೀಲೆ ಯಾಗವ ರಚಿಸಿ ಕಪ್ಪಗಾಗಿ ಹಯಗುಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಗುಣಶೀಲೆಯೇ ಅಮ್ಮ ಮಾತೆ ಎನ್ನ ಭಿನ್ನಪವ ಪ್ರೀತಿಯಿಂದ ಆಲಿಸೌವ ಮುದಳಿಕೆರೆಂದು ಕುಲ ಜಾತರು ಧರ್ಮಾನುಜರಂತಿ ಮಾತೆ ಎನ್ನ ಭಿನ್ನಪವ ಪ್ರೀತಿಯಿಂದ ಆಲಿಸುವಾನ ಅವ್ವ ನಾನಾಡುವಂತ ಮಾತನ್ನು ಪ್ರೀತಿಯಿಂದ ಆಲಿಸಬೇಕು ನೀವು. ಹೇಳಮ್ಮ ಹೇಳು. ಅಮ್ಮ, ಹಾ ಪ್ರಪಂಚದಲ್ಲಿ ಹಾ ಅತಿ ದೊಡ್ಡದಾದ ಪಟ್ಟಣ ಹಾ. ಹಸ್ತಿನಾವತಿಯಂತೆ. ಹಸ್ತಿನಾವತಿ? ಹೌದು. ಅಲ್ಲಿಯ ಮಹಾರಾಜ ಹಾ. ಧರ್ಮರಾಯರಂತೆ ತಾಯಿ. ಇರಲಿ. ಅಮ್ಮ, ಹಾ ಅವನಿಗೆ 4 ಮಂದಿ ತಮ್ಮಂದಿರಂತೆ. ಹಾ ಹಾ ಭೀಮ, ಹಾ. ಅರ್ಜುನ, ಹಾ. ನಕುಲ, ಹಾ. ಸಹದೇವರಂತೆ ತಾಯಿ. ಯಾಕೆ ಅವರ ಬಗ್ಗೆ ಹೇಳ್ತಾ ಇದ್ದೀಯಾ? ಅಮ್ಮ, ಹಾ. ಅವರು ಏನು ಮಾಡ್ತಾರೆ ಗೊತ್ತುಂಟೆ? ಏನು ಮಾಡ್ತಾರೆ? ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಹಾ. ಅಶ್ವಮೇಧವನ್ನು ಕೈಗೊಂಡಿದ್ದಾರಂತೆ ತಾಯಿ. ಯಾಗವನ್ನು? ಹಾ ಹಾ ಆ ಯಾಗದ ನಿಮಿತ್ತವಾಗಿ ಹಾ. ಕುದುರೆಯನ್ನು ಮುಂದಿಟ್ಟುಕೊಂಡು ಕಪ್ಪ ಸಂಗ್ರಹಣೆಗಾಗಿ ಹಾ. ಸೇನೆಲ್ಲ ಸೇರಿಕೊಂಡು ಹಾ. ನೇರವಾಗಿ ಹಾ. ಪಾರ್ಥನೆಂಬ ಮಹಾಶೇನು ನಮ್ಮ ಮಣಿಪುರಕ್ಕೆ ಬಂದಿದ್ದಾನಂತೆ ತಾಯಿ. ಯಾರು? ಭಾರತ. ಸಖಿ ಆಗುವುದೇ ಸತ್ಯ ತಾಯಿ. ಎನ್ನಯ ರಮಣ ಸಖಿಯೇ ಏನಮ್ಮ? ಸಖಿಯೇ ಆಗುವುದೇ 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 ಎನ್ನಯ ರಮಣ ಸಖಿಯೇ ಏನಮ್ಮ? ಆಗುವುದೇ ಎನ್ನಯ ರಮಣ ಹೇ ಸಖಿಯೇ ಆಗುವುದೇ ಎನ್ನಯ ರಮಣ ಆಗುವುದೇ ಎನ್ನಯ ರಮಣ ಸಖಿಯೇ ಆ ಹೇ ಸಖಿಯೇ ಸಖಿಯೇ ಆಗುವುದೇ ನಯ ರಮಣ ಆಗುವುದೇನೆ ಪಾರ್ಥ ನಿಂಬಯವನ ಕಾಣದೆ ಆಗುವುದೇ ಏನೇ ಪಾರ್ಥ ನಿಂಬಯವನ ಕಾಣದೆ ದಿನವಾಯಿತದರಿಂದ ಬಳಲಿ ಬೆಂಡಾದಿರು ಸಖಿಯೇ ದಿನವಾಯಿತದರಿಂದ ಬಳಲಿ ಬೆಂಡಾದಿರು ಸಖಿಯೇ ಆಗುವುದೇನೆ ಪಾರ್ಥ ನಿಂಬವನ ಗಣದಿ ಬರು ದಿನವಾಯಿದರಿಂದ ಬಳಲಿ ಬೆಟ್ಟಾದಿನು ಆಗುವುದೇ ಸಖಿಯೇ ಆಗುವುದೇ
ಎನ್ನಯ ರಮಣಾನನ ಸಖಿಯೇ ಸಖಿಯೇ ಅಮ್ಮ ಏನಿನ್ನೊಮ್ಮೆ ಹೇಳು, ಬಂದದ್ದು ಯಾರು? ಅರ್ಜುನ ಮಹಾಶಯ. ಪಾರ್ಥ ಮಹಾಶಯ, ನಮ್ಮೀ ಮಣಿಪುರಿಗೆ ಸತ್ಯ? ಖಂಡಿತವೇ. ಹೌದಮ್ಮ. ನೀನು ಆಡುತ್ತಿರುವಂತಹ ಮಾತುಗಳನ್ನು ಕೇಳಿದಾಗ ನಾನು ಎಚ್ಚರದಲ್ಲಿದ್ದೇನೆಯೋ ಅಥವಾ ಸ್ವಪ್ನಾವಸ್ಥೆಯಲ್ಲಿದ್ದೇನೆಯೋ ಒಂದು ರೀತಿ ಅನುಮಾನವಾಯಿತು. ಖಂಡಿತ ಸತ್ಯ ತಾನೆ? ಹೌದಮ್ಮ. ಆಶ್ಚರ್ಯ, ಪರಮಾಶ್ಚರ್ಯ. ಯಾವುದಕ್ಕಾಗಿ ಇಷ್ಟು ದಿನ ನಾನು ಕಾಯುತ್ತಿದ್ದೇನೋ ಅಂತಹ ವರ್ತಮಾನ ನಿನ್ನ ಬಾಯಿಯಿಂದ ಕೇಳಿದಾಗ ಆಹಾ, ಆನಂದ ತುಂದಿಲ ಅಂತ ಕನ್ನಡಲಾದೆ. ಓ ಸಖಿ ಅಮ್ಮ, ಕೇವಲ ನನ್ನ ಸೇವಕಿಯಲ್ಲ, ಮತ್ತೆ ನನ್ನ ಆತ್ಮೀಯ ಗೆಳತಿ ನೀನು. ಹೌದಮ್ಮ. ಹಾಗಾಗಿ ನನ್ನ ಜೀವನದಲ್ಲಿ ಸಂತೋಷವನ್ನೇ ಕಾಣಬೇಕೆಂಬಂತಹ ಉದ್ದೇಶ ನಿನ್ನದೂ ಹೌದು. ನೀನು ಬಂದು ಹೇಳಿದೆಯಲ್ಲ, ನಿಜ. ಪಾರ್ಥ ಮಹಾಶಯರ ಆಗಮನ ನಮ್ಮ ಮಣಿಪುರಕ್ಕಾಗಿದೆ. ಹೌದೇ? ಸತ್ಯ? ಸತ್ಯವೇ? ಹೌದಮ್ಮ. ಆ ಪಾರ್ಥ ಮಹಾಶಯರನ್ನು ಕಾಣುವುದಕ್ಕಾಗಿ ತಪಸ್ಸಿನ ರೀತಿಯಲ್ಲಿ ನಾನು ಕಾಯುತ್ತಿದ್ದೆ. ಅದು ಸರಸೆಯಲ್ಲಿ ಅರಳಿರುವಂತಹ ಕಮಲ ಸೂರ್ಯನ ಪ್ರತೀಕ್ಷೆಯಲ್ಲಿರುವಂತೆ ಮಾತ್ರವಲ್ಲ, ನೈದಿಲೆಯು ಚಂದ್ರಮನಿಗಾಗಿ ನಿರೀಕ್ಷಿಸುವಂತೆ ಪಾರ್ಥ ಮಹಾಶಯರನ್ನು ನೋಡಬೇಕೆಂಬಂತಹ ಆಸೆಯಿಂದ ಅದೆಷ್ಟೋ ಹಗಲು ರಾತ್ರಿಗಳನ್ನು ನಾನು ಕಳೆದಿದ್ದೇನೆ ಅಲ್ವೇ ಅಮ್ಮ. ಯಾರೋ ಒಬ್ಬ ಪರಪುರುಷ ಬಂದ್ರೆ ನಿಮಗೆ ಯಾಕಮ್ಮ ಸಂತೋಷ? ಪರಪುರುಷನೇ? ಹೌದು. ಪರಪುರುಷನಲ್ಲಾತ, ಮತ್ತೆ ನನ್ನ ಹೃದಯವಲ್ಲಭ, ನನ್ನ ಪತಿದೇವ, ನನ್ನ ರಮಣ. ತಪ್ಪು ಮಾಡಿದೆಮ್ಮ. ತಪ್ಪಲ್ಲ ಸಖಿ. ಸಂತೋಷದ ವರ್ತಮಾನವನ್ನು ನೀನು ನನಗೆ ತಿಳಿಸಿದೆಯಲ್ಲ, ಕರ್ಣ ಪೀಯೂಷವಾದಂತಹ ವರ್ತಮಾನವನ್ನು ತಿಳಿಸಿದ್ದಕ್ಕಾಗಿ ನಿನಗೇನು ಕೊಡ್ತೇನೆ? ಚಂದ್ರಗಾವಿಯ ಶಾಲೆ ಕೊಡುವೆಯೇ ಸಖಿಯೇ ಸಖಿಯೇ ಆಗುವುದೇ ರಮಣಾನ ಚಂದ್ರಗಾವಿಯ ಶಾಲೆ ಕೊಡುವೆಯೇ ನುಡಿಯೇ ಚಂದ ತಿಳ್ದರಿ ಬಾಲೆ ನುಡಿಯೇ ಚಂದ ತಿಳ್ದರಿ ಬಾಲೆ ಶಾಲೆ ಚಂದ್ರಗಾವಿಯ ಶಾಲೆ ಕೊಡುವೆ ನುಡಿ ಚಂದದಿಂದಲಿ ಬಾಲೆ ಇಂದು
ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯುವುದೇ ಹೇ ಸಖಿಯೇ ಅಹುದೇ ಏ ಸಖಿಯೇ ಎನ್ನಯ ರಮಣ ಸಖಿಯೇ ಅಬ್ಬಾ, ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಇಂದು. ಯಾಕೆ? ವರ್ತಮಾನವನ್ನು ಹೇಳಿದೆಯಲ್ಲ, ಪಾರ್ಥ ಮಹಾಶಯರ ಆಗಮನ ಈ ಮಣಿಪುರಕ್ಕೆ ಆಗಿದೆ ಅಂತ ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗಲೇ ಅವರನ್ನು ಕಣ್ತುಂಬ ಕಂಡಂತಹ ಅನುಭವ ನನಗಾಗುತ್ತಿದೆ. ಹೌದೇ? ಅತಿಶಯವಾದಂತಹ ಆನಂದದಲ್ಲಿ ನಾನಿದ್ದೇನೆ. ಸಹೇತುಕವಾದದ್ದು ಸಂತೋಷವನ್ನು ಕೊಡುತ್ತದೆ, ಸರಿ. ನಿರ್ಹೇತುಕವಾದದ್ದು ಆನಂದವನ್ನು ಕೊಡುತ್ತದೆ. ಹಾಗಾದ್ರೆ ಅದು ನೀನು ಆಡಿದಂತಹ ಮಾತುಗಳು ಅವುಗಳನ್ನು ಕೇಳಿದಾಗ ಅಬ್ಬಾ, ನಾನೆಂತಹ ಭಾಗ್ಯವಂತೆ. ಪಾರ್ಥ ಮಹಾಶಯ ಓರ್ವ ಮಾತ್ರ ಅಲ್ಲ, ಅಸಂಖ್ಯಾತ ಸೇನಾ ವಾಹಿನಿಯೊಂದಿಗೆ ನಮ್ಮ ಈ ಮಣಿಪುರಕ್ಕೆ ಬಂದಿದ್ದಾರೆ. ಹೌದಮ್ಮ. ಇಂತಹ ಒಳ್ಳೆಯ ವರ್ತಮಾನವನ್ನು ನೀನು ಹೇಳಿದಾಗ ನಿನ್ನನ್ನು ಹೀಗೆ ಬಿಡಬಹುದೇ? ಮತ್ತೆ ನನ್ನ ಮನಸ್ಸಂತೋಷಗೊಳಿಸಿದವಳು ನೀನು, ನಿನಗೂ ಸಂತೋಷ ಆಗಬೇಡವೇನೆ? ಅಂದ್ರೆ ಈ ಮಣಿಪುರಿಯ ಮಹಾರಾಣಿಯಾಗಿ ಪಾರ್ಥನ ಮನೋವಲ್ಲವಿಯಾಗಿ ನಿನಗೆ ಅನೇಕ ಬಹುಮಾನಗಳನ್ನು ಕೊಡಬೇಕು ಅಂತಿದ್ದೇನೆ. ಹೌದಾ? ಅದರಲ್ಲಿ ಪ್ರಥಮವಾಗಿ ಚಂದ್ರಗಾವಿಯ ಶಾಲೆ ಕೊಡುವೆ. ನನಗೆ? ನಿನಗೆ ಆಸೆ ಉಂಟು ಅಂತ ಹೇಳ್ತಿದ್ಯಲ್ಲ, ಹೌದು. ಅದು ಇಂದು ಕೂಡಿ ಬಂತು. ನಿನಗೆ ಯಾವತ್ತೂ ಕೊಡ್ತಾ ಇದ್ದೀರಿ, ಪಟ್ಟೆ ಸೀರೆ ನಿಮ್ಮ ಕೈಯಿಂದ ತಗೊಳ್ಳೇ ಇಲ್ಲ ನಾನು. ಅಂತಹ ವರ್ತಮಾನ ಹೇಳಿದೆಯಲ್ಲ, ನಿನಗೆ ಇಷ್ಟವಾದಂತಹ ಪಟ್ಟೆ ಸೀರೆಯನ್ನು ಕೊಡುತ್ತೇನೆ. ಅದಕ್ಕೆ ಕೊಪ್ಪುವಂತಹ ಪಟ್ಟೆ ಕುಪ್ಪಸವನ್ನು ಕೊಡುತ್ತೇನೆ. ಮಾತ್ರವಲ್ಲ, ಸೀರೆ ಕೊಟ್ರೆ ಕುಪ್ಪಸ ಕೊಟ್ರೆ ಸಾಕೆ, ಆಭರಣ ಬೇಡವಾ ಅಮ್ಮ? ಹತ್ತ ಕಡೆಗ ಇವೆ ಬೇಳೆಯೇ ಸಖಿಯೇ ಆ ಆ ಆ ಆ ಎನಗದು ಸ್ವಸ್ಥದಿಂದಲಿ ಬಾಲೆ ಬೇಳೆ ಎನಗದು ಸ್ವಸ್ಥದಿಂದಲಿ ಬಾಲೆ ಬೇಳೆಯೇ ಸ್ವಸ್ತಿರವೇನೆ ಸಕಜಾತ ಬಂದಿ ಕೆಸೇನೆ ಅಹುದೇ ಅಹುದೇ ಹತ್ತಿನ ಪುರದಿ ಜಾರಿಗಳಿಗೆ ಕೂಟ ಹತ್ತಿರವೇನೆ ಸಕಜಾತ ಬಂದಿ ಕೆಸೇನೆ ಅಹುದೇ ಎನ್ನಯ ರಮಣ ಹೇ ಸಖಿಯೇ ಬೇಳೆಲೆ ಸಖಿಯೇ ಆಗುದೇ ಎನ್ನಯ ರಮಣ ಆ ವಿಷಯವನ್ನು ಹೇಳುವಾಗಲೂ ಇಂಪಾದಂತಹ ನಿನ್ನ ಕಂಠಸಿರಿಯಿಂದ ಹೇಳಿದಾಗ ಅದನ್ನು ಇನ್ನೊಮ್ಮೆ ಕೇಳುವ, ಮತ್ತೊಮ್ಮೆ ಕೇಳುವ, ಮಗದೊಮ್ಮೆ ಕೇಳುವ, ಕೇಳುತ್ತಲೇ ಇರುವಂತಹ ಅನಿಸ್ತಾ ಉಂಟು. ಅಂದ್ರೆ ಅದನ್ನು ಕಲ್ಪನೆ ಮಾಡುವಾಗಲೇ ಯಾವ ಸ್ಥಿತಿಯಲ್ಲಿ ನಾನು ಮುಟ್ಟಿರಬೇಕು ನೀನು ಆಲೋಚಿಸು. ಸರಿ. ಕೇವಲ ಸೀರೆ ರವಕೆಯನ್ನು ಕೊಟ್ಟರೆ ಸಾಕಾಗುವುದಿಲ್ಲ. ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ, ಇನ್ನಷ್ಟು ತಣಿಸುವುದಕ್ಕೆ ವಿವಿಧ ಉಡುಗೊರೆಗಳನ್ನು ಕೊಡ್ತೇನೆ.
ಇದು ಯಾವ ಬಳೆ ಇದು? ಗಾಜಿನ ಬಳೆ? ಹೌದಮ್ಮ. ಅಯ್ಯೋ ದೇವರೇ, ಹೌದು. ಸೇವಕಿಯಾಗಿ ಇಷ್ಟು ದಿನ ನೀನು ಕಾಯಕವನ್ನು ಮಾಡುತ್ತಿದ್ರು ನಿನಗೆ ಏನು ಬೇಕು ಅಂತ ಕೇಳಿದವಳಲ್ಲ. ಇಂದು ಅಪೂರ್ವವಾದಂತಹ ಅವಕಾಶ ಒಂದು ಒದಗಿ ಬಂದಿದೆ. ಅದಕ್ಕಾಗಿ ಈ ಬಳೆ ಅಲ್ಲ, ಮತ್ತೆ ನೀನು ಹೀಗಲ್ಲ, ನಿನ್ನ ಎರಡೂ ಕೈಗಳಿಗೂ ಬಳೆಗಳನ್ನು. ಅಂದ್ರೆ ಹಾ, ಯಾವ ಬಳೆ? ಚೇ ಅಪಾರ್ಥ ಕಲ್ಪಿಸಿಕೊಳ್ಳಬೇಡ. ಮತ್ತೇನಮ್ಮ? ಸಂತೋಷದ ವರ್ತಮಾನವ ಹೇಳಿದ ನಿನಗೆ ಬೇಸರವನ್ನು ಉಂಟು ಮಾಡ್ತೇನೆ. ಎರಡೂ ಕೈಗಳಿಗೂ ಬಂಗಾರದ ಕಂಕಣವನ್ನು ಕೊಡ್ತೇನೆ. ಈಗಲಾದ್ರೂ ಸಂತೋಷವಾಯ್ತಲ್ಲ? ಸಂತೋಷವಾಯ್ತಮ್ಮ. ನೀನು ದುಡಿದಕ್ಕೆ ಸಾರ್ಥಕವಾಯ್ತು. ಹೌದು. ನಿನ್ನ ಜೀವಮಾನದಲ್ಲಿ ಅತಿಯಾದಂತಹ ಸಂತೋಷದ ವರ್ತಮಾನ ತಿಳಿಸಿದ್ದು ಇಂದು. ಇವತ್ತೇ ಗೊತ್ತಾದ್ದು. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಆಯ್ತು. ಪಾರ್ಥ ಮಹಾಶಯನನ್ನು ಕಣ್ಣಾರೆ ಕಾಣುತ್ತಿದ್ದೇನೆ ಎಂಬಂತಹ ಅನುಭವ ನನಗಾಗುತ್ತಿದೆ ಸಖಿ. ಆಗ್ಲಿ, ನನ್ನ ಗಂಡ ಬಂದಿದ್ದಾರಲ್ಲ, ಪಾರ್ಥ ಮಹಾಶಯ ಬಂದಿದ್ದಾರಲ್ಲ, ಸಂತೋಷವಾಯಿತು ನನಗೆ. ಅಮ್ಮ ಹೇಳುತ್ತಿದ್ದಂತೆ ಮುಖ ಕಪ್ಪಿಟ್ಟಿತ್ತಲ್ಲ. ಫಲಗುಣನ ಜಾಜೆಯಿಂದರಿಯದೆ ತಾಯಿಗೆ ಫಲಗುಣನ ಜಾಜಿಯಿಂದರಿಯದೆ ಆಯ ಹತ್ತಿತು ಮುಂದು ಪಾಯವೇನಿದಕ್ಕೆ ಆಯ ಹತ್ತಿತು ಮುಂದು ಪಾಯವೇನಿದಕ್ಕೆ ಚಿತ್ರಾಂಗದೆಯೇ ನಿನ್ನ ಪುತ್ರವಾದಿಯ ಕಟ್ಟಿ ಚಿತ್ರಾಂಗದೆಯೇ ನಿನ್ನ ಪುತ್ರ ವಾದಿಯ ಕಟ್ಟಿ ಮಂತ್ರಿ ಗುರಿದ ಹೊರನೇತ್ರ ಕೋಪದಲ್ಲಿ ತಾಯಿಗೆ ಅಮ್ಮ ತಾಯಿ ಸಾಕಾಗಿವೆ ನಿನಗೆ ಬಹುಮಾನಗಳು. ಬಹುಮಾನ ಸಾಕಮ್ಮ. ಮತ್ತೆ ಯಾಕೆ ಮುಖ ಕಪ್ಪಿಟ್ಟಿದ್ದು ನೀನು? ಮತ್ತೊಂದು ವಿಚಾರವನ್ನು ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಎಲ್ಲಾದ್ರೂ ಬೇಸರವಾಗ್ತದೆ, ನಿಮ್ಮ ಭಾವನೆ ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ ತಾಯಿ. ಹಾಗಾದ್ರೆ ಹೇಳಿದಂತಹ ವಿಚಾರ ಪೂರ್ಣವಾಗಿ ಹೇಳಿಲ್ವೇ ನೀನು? ಇಲ್ಲಮ್ಮ. ಇನ್ನು ಉಳಿದಿದೆಯೇ? ಅಮ್ಮ ಏನಮ್ಮ ನಿಸ್ಸಂಕೋಚವಾಗಿ ಹೇಳು. ನಿಮ್ಮ ಸಂತೋಷ ಅರಮನೆಗೆ ಆಯವೇ ಇಲ್ಲದಂತಾಗಿದೆ. ಆಯವೇ? ಹೌದು. ಏನು ಕಾರಣ? ಅಡಿಪಾಯವಿಲ್ಲದಂತಹ ಈ ಅರಮನೆ ಬೇಗನೆ ಮುರಿದು ಬೀಳುವಂತಹ ಸಂದೇಹ ಒಂದು ಕಾಡುತ್ತಾ ಇದೆ ತಾಯಿ. ಏನು ಹೇಳ್ತಿದ್ಯಾ ತಾಯಿ? ಏನಮ್ಮ? ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರಲ್ಲ, ಮತ್ತೆ ನಿಮ್ಮ ಮಗನಾದ ಬಬ್ರುವಾಹನ ಮಹಾರಾಜರೇ ಆಗಿದ್ದಾರೆ. ನನ್ನ ಮಗ ಬಬ್ರುವಾಹನ? ಹೌದು. ಏನು ಅಮ್ಮ, ಆ ಪಾರ್ಥ ಮಹಾಶಯರಿ ನೀವು ಹೆಂಡತಿಯ ಮೊದಲು ತಿಳಿದಂತ ನಿಮ್ಮ ಮಗ ಅವರು ಬಿಟ್ಟಂತ ಕುದುರೆಯನ್ನು ಕಟ್ಟಿ ಹಾಕಿ ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ಮಂತ್ರಿಗೆ ಹೇಳಿಯಾಗಿದೆ. ಸೇನೆಗೆ ಅಪ್ಪಣೆಯನ್ನು ಕೊಟ್ಟಾಗಿದೆ ತಾಯಿ. ಮುಂದಿನ ವಿಚಾರ ಏನಾಗ್ತದೋ ಏನೋ. ನನ್ನ ಮಗ ಆತುರದ ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಸತ್ಯವೇ? ಸತ್ಯ ತಾಯಿ. ಇದರ ಬಗ್ಗೆ ನಾನು ಆಲೋಚಿಸುತ್ತೇನೆ, ನೀನು ನಮ್ಮದೇ ಎಂದಿರು. ಏನು ಸಿಂಗರಿಸಿ ಉರಗೆ ನಂದನಿ ಸಿಂಗರಿಸಿ ಉರಗೇಂದ್ರ ನಂದನಿಗೆ ಅಂಗಜನ ಮದದಾನೆ ಎಂದದಿ ಅಂಗನೆಯರುಡೆಗೂಡಿ ಬಂದಳು ಮಗನ ಪೊರೆಗಾಗಿಯೇ. ಕಾರ್ಯ ಕೈ ಮೀರುತ್ತಿದೆ ಎಂಬುದು ಯಾವ ಸಂದೇಹವೂ ಇಲ್ಲ. ನನ್ನ ಮಗ ಆತುರವಾದಂತಹ ನಿರ್ಧಾರವನ್ನೇ ಕೈಗೊಂಡಿದ್ದಾನೆ. ಆದರೆ ಅವನದು ತಪ್ಪಲ್ಲ. ವಿಚಾರ ಅವನಿಗೆ ನಾನು ತಿಳಿಸ್ಲಿಲ್ವಲ್ಲ. ಆದರೆ ಸಂಭಾವ್ಯ ಯುದ್ಧವನ್ನು ನಾನು ನಿಲ್ಲಿಸಲೇಬೇಕು. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಆಲೋಚಿಸುವುದಕ್ಕೆ ಇದು ಸಮಯವೂ ಅಲ್ಲ. ಆದರೆ ಪಾರ್ಥ ಮಹಾಶಯರು ಬಂದಿದ್ದಾರೆ ಅಂತಿರುವಾಗ ಹೀಗೆ ಹೋಗುವುದಲ್ಲ, ಸಿಂಗರಿಸಿಕೊಂಡೇ ಹೋಗಬೇಕು. ಅದಕ್ಕಾಗಿ ಅದೋ ಈ ನಾಡಿನ ಮಹಾರಾಣಿಯಾಗಿ ನನ್ನ ಮಗನ ಬಳಿಗೆ ಹೋಗುವಾಗಲೂ ಅಂದಣವನ್ನು ಏರಿಕೊಂಡೇ ಹೋಗಬೇಕು. ಅವನ ಬಳಿಗೆ ಹೋಗಿ ಅವನನ್ನು ಸಂಧಿಸ್ತೇನೆ, ನೋಡೋಣ. ಅಂದಣವಿಳಿದ ತಾಯಿ ಗುಂದೀಸೆ ಬಬ್ರುವಾಗನ ಕಂದನ ಕಾಣುತ್ತಾ ಓಪದಿಂಬಿಗಿದಪ್ಪಿದಳು. ಅಮ್ಮ, ಪಾದಾರವಿಂದಗಳಿಗೆ ಬಬ್ರುವಾಹನನ ಪ್ರಣಾಮಗಳು. ತಿರುಗಿಸು ಮುಖ. ಕೆಟ್ಟವನು. ಆಶ್ಚರ್ಯವಾಗ್ತಾ ಇದೆ. ಯಾವತ್ತೋ ಮಗ ಹತ್ತಿರ ಬಂದಾಕ್ಷಣ ನನ್ನನ್ನು ಅಪ್ಪಿಕೊಂಡು ಮುದ್ದಿಸ್ತಾ ಇದ್ದವಳು ಇನ್ನು ಮಾತ್ರ ಯಾಕೆ ಹೀಗೆ? ಕೆಟ್ಟ ಮಕ್ಕಳಾದರೂ ಲೋಕದಲ್ಲಿ ಹುಟ್ಟಿಕೊಳ್ತಾರಂತೆ.
ಕೆಟ್ಟ ತಂದೆ ತಾಯಂದಿರು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲವಂತೆ. ನಾನೆಂತಹ ಅಪರಾಧವನ್ನು ಮಾಡಿದರೂ ಕೂಡ ತಾಯಿ ಕ್ಷಮಿಸ್ತಾಳೆ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದೇನೆ. ಅಮ್ಮ, ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ, ಆಶೀರ್ವದಿಸಮ್ಮ. ಮಗನೇ ಮಗನೇ ಮತಿಗಿಟ್ಟು ನಡೆಬರೇ ಮಗನೇ 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 ನೀ ಮಾತಿಗಿಟ್ಟುವ ನಡೆವರೇ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೇ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೇ ಮಗನೇ ಮಗನೇ ನೀ ಮತಿಗೆಟ್ಟು ನಡೆವರೇ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೇ ಸೊಗಸೆ ಸೂಗನೊಡನೆ ವೃಷಭಗೆ ಹಗೆಯೇ ಸೊಗಸೆ ಸೂಗನೊಡನೆ ವೃಷಭಗೆ ಹಾಗೆಯೇ ಮಿಗುವರಿದರೆ ಬದುಕುವುದು ಹೇಗೆ ಹಾಗೆ ಮಿಗುವರಿದರೆ ಬದುಕುವುದು ಹೇಗೆ ಮಗನೇ ಮಗನೇ ತಾಯೇ, ನಿನ್ನ ಮೇಲೆ ಕೋಪವನ್ನು ಅಂತಿದ್ದೇನೆ ಎಂಬುದಾಗಿ ಭಾವಿಸಿಕೊಳ್ಳಬೇಡ ಅಪ್ಪ. ಆದರೆ ಈ ಸ್ಥಿತಿ ನಿರ್ಮಾಣವಾಗುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನಮ್ಮ? ನಾನು ತಿಳಿದಂತಹ ವರ್ತಮಾನ. ಕುಮಾರ, ಅಮ್ಮ, ಈ ನಾಡಿನ ಮಹಾರಾಣಿಯಾಗಿ ನಾನು ಮೆರೆಯುತ್ತಿದ್ದರು ನಿನ್ನನ್ನು ಇಲ್ಲಿ ಅರಸನ್ನಾಗಿ ಮಾಡುವಲ್ಲಿ ನಾನು ಬಹಳಷ್ಟು ನಿರೀಕ್ಷೆಯನ್ನು ಆಸೆಯನ್ನು ಇಟ್ಟುಕೊಂಡವಳು ಮಗನೇ. ಈ ನಾಡಿನ ಯುವರಾಜ ನೀನಾಗಿದ್ದಿ. ಯಾವ ಕಾರಣದಲ್ಲಿಯೂ ಬದುಕಿನಲ್ಲಿ ನೀನು ಎಡವಿ ಬೀಳಬಾರದು. ಮಾತ್ರವಲ್ಲ, ಬದುಕಿನ ಪಥದಲ್ಲಿ ನೀನು ಸರಿಯಾಗಿ ನಡೆಯಬೇಕೆಂಬಂತಹ ಉದ್ದೇಶ ನಮ್ಮದು ಮಗನೇ. ಸದಾ ಎಚ್ಚರಿಸ್ತಾ ಇದ್ದವಳು ನೀನು. ನೀನು ಯಾಕೆ ಹೀಗೆ ಮಾಡಿದೆ ಎಂಬಂತಹ ಪ್ರಶ್ನೆ ಮೂಡುತ್ತಾ ಇದೆ. ಏನಾಯ್ತಮ್ಮ ಮಗನೇ? ನಿನ್ನ ವ್ಯವಹಾರದಲ್ಲಿ ಮತಿಗೆಟ್ಟಂತಹ ವ್ಯವಹಾರವನ್ನು ನಾನು ಕಾಣುತ್ತಿದ್ದೇನೆ. ಸ್ವಲ್ಪ ಆಲೋಚನೆ ಮಾಡದೆ ನಿರ್ಧಾರಗಳನ್ನು ನೀನು ಕೈಗೊಳ್ಳುವುದಕ್ಕೆ ಮುಂದಾಗಿದ್ದೀಯಂತೆ. ಯಾವ ನಿರ್ಧಾರದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ? ಹಸ್ತಿನಾವತಿಯ ಆ ತುರಗ ಇಲ್ಲಿಗೆ ಬಂದಂತೆ, ಯಾಗದ ತುರಗ. ಹೌದು. ಅದನ್ನು ನೀನು ಕಟ್ಟಿ ಹಾಕಿದ್ದೀಯಂತೆ. ಮಾತ್ರವಲ್ಲ, ಯುದ್ಧವನ್ನೇ ಮಾಡುವಂತಹ ನಿರ್ಧಾರಕ್ಕೆ ನೀನು ಬದ್ಧನಾಗಿದ್ದಂತೆ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧ ನಡೆಯುತ್ತದೆ. ಅದೇ ನೀನು ಮತಿಗೆಟ್ಟ ವ್ಯವಹಾರವನ್ನು ಮಾಡುತ್ತಿದ್ದಿ ಅಂತ. ಬಂದವ ಸಾಮಾನ್ಯನ ಮಗನೇ. ಯಾರು? ಕುದುರೆಯ ಬೆಂಗಾವನಿಗಾಗಿ ಬಂದವ ಮಧ್ಯಮ ಪಾಂಡವನಾದಂತಹ ಪಾರ್ಥ ಮಹಾಶಯ. ಅರಿತಿದ್ದೇನೆ. ಸಾಮಾನ್ಯನಲ್ಲ, ಸಿಂಹ ಸ್ವಪ್ನನು ಆತ ಮಗನೇ. ಸಿಂಹದ ಕೂಡೆ ವೃಷಭ ಒಂದು ಕಾಲ್ಕೆ ನಿಂತು ಯುದ್ಧವನ್ನು ಮಾಡ್ತೇನೆ ಅಂತ ಆದ್ರೆ ಆ ಯುದ್ಧದಲ್ಲಿ ವೃಷಭ ಗೆಲ್ಲುವುದಕ್ಕೆ ಸಾಧ್ಯವಿದೆ. ಈಗ ವೃಷಭ ಯಾರು, ಸಿಂಹ ಯಾರು? ಸಿಂಹ ಸದೃಶ್ಯ ಪಾರ್ಥ ಮಹಾಶಯ. ವೃಷಭದ ಮುದಿ ವೃಷಭದ ಹಾಗೆ ನೀನು ಮಗನೇ. ನಾನು ಮುದಿ ವೃಷಭ ಅಲ್ಲ, ಮುದಿ ವೃಷಭ ಅವ. ನಾನು ಸಿಂಹದ ಮರಿಯಮ್ಮ ಮಗನೇ. ನೀನು ಮಾಡಿದಂತಹ ಈ ಕಾಯಕ ಏನುಂಟು ಅದು ಸರಿಯಾದದ್ದಲ್ಲ ಮಗನೇ. ಹಾಗಾಗಿ ನೀನನ್ನು ಎಚ್ಚರಿಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಮ್ಮ. ಬಂದವರೊಡನೆ ನಾನು ಯುದ್ಧವನ್ನು ಮಾಡಿದ್ರೆ ಜಯವನ್ನು ಸಂಪಾದಿಸುವುದು ಅಸಾಧ್ಯ ಎನ್ನುವಂತಹ ಕಲ್ಪನೆ ನಿಮ್ಮದ್ದು. ಈ ರೀತಿ ತಾವು ಹೇಳಬೇಕಿದ್ರೆ ಕಾರಣವೇನು ಮಗನೇ? ನಿನ್ನನ್ನು ಪಡೆಯುವಲ್ಲಿ ಎಂತಹ ನಿರೀಕ್ಷೆ ಇಟ್ಟುಕೊಂಡಿದ್ದೆ ಗೊತ್ತೇ? ಏನು? ವಾರಿದಿ ಮತಿದಿ ಅಮೃತ ವಿಷದೋರಿದಂತೆ ಹುಟ್ಟಿದೆ ಕಂದ ವಿಷದೋರಿದಂತೆ ಹುಟ್ಟಿದೆ ಕಂದ ವೀರ ಅರ್ಜುನನ ವೈಭವದಿಂದ
ಅರ್ಜುನನ ವೈಭವದಿಂದ ಕರೆತಾರೆಲು ನಿನಗೆ ಒಳ್ಳಿತು ಕೌದ ಕರೆತಾರೆಲು ಮಗನಿ ನೀ ಮತಿ ಕೆಟ್ಟು ನಡೆವರೇ ಕಂದ ಮಗನೇ ಜನನಿ ಇನ್ನೊಂದು ಪ್ರಕರಣ ನಡೆದು ಹೋಯಿತಂತೆ. ವಸ್ತುಗಳೆಲ್ಲವೂ ಸಮುದ್ರ ಪಾಲಾದಂತಹ ಆ ಹೊತ್ತಿನಲ್ಲಿ ಅದನ್ನು ಪಡೆಯುವುದಕ್ಕಾಗಿ ವಾರಿದಿ ಮತನ ಕೇಳಿರಬೇಕು ನೀನು. ಆ ಸಮುದ್ರ ಮತನದಲ್ಲಿ ಸುವಸ್ತುಗಳನ್ನು ಪಡೆದುಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಅದನ್ನು ಮತಿಸಿದರಂತೆ. ಆ ಹೊತ್ತಿಗೆ ವಿಷವೊಂದು ಹುಟ್ಟಿ ಬಂತಂತೆ ಮಗನೇ. ಹಾಲಾಹಲ ಪ್ರಪಂಚದಲ್ಲಿರುವವರೆಲ್ಲರೂ ಹಾ ಹಾ ಎಂಬಂತಹ ಪ್ರಾಣಭೀತಿಯಿಂದ ತೊಳಲಾಡಿದ್ದರಂತೆ. ಅದೇ ಸ್ಥಿತಿ ಈಗ ನಿನ್ನನ್ನು ಕಂಡಾಗ ನನಗೆ ಆಗುತ್ತಾ ಉಂಟು. ನಮ್ಮ ವಂಶವನ್ನು ಬೆಳಗುವಂತಹ ಸಮರ್ಥ ಮಗ ನೀನಿದ್ದೀಯ ಎಂಬುದಾಗಿ ನಿನ್ನ ಭವಿಷ್ಯತ್ತಿನ ಬಗ್ಗೆ ಭವ್ಯವಾದಂತಹ ಕಲ್ಪನೆಗಳನ್ನು ಕನಸುಗಳನ್ನು ಕಟ್ಟಿಕೊಂಡವಳು ನಿನ್ನ ಈ ತಾಯಿ. ಆದರೆ ವಿಷ ಹುಟ್ಟಿದಂತೆ ಹುಟ್ಟಿದೆಯಲ್ಲ ಮಗನೇ. ಯಾಕಮ್ಮ ಹೀಗಾಡ್ತಾ ಇದ್ದೀರಿ? ನೀನು ಮಾಡುವಂತಹ ಕರ್ತವ್ಯಗಳೆಲ್ಲವೂ ಅದೇ ರೀತಿ ಬುದ್ಧಿಹೀನವಾದಂತಹ ಕರ್ತವ್ಯಗಳಾಯಿತು ಮಗನೇ. ಹಾಗಾಗಿ ನಿನ್ನನ್ನು ಹಡೆದಕ್ಕೆ ಪಶ್ಚಾತ್ತಾಪ ಪಡುವಂತಹ ಸ್ಥಿತಿ ನಿರ್ಮಾಣವಾಯಿತು ಕುಮಾರ. ಯಾವ ಸಂದರ್ಭದಲ್ಲಿಯೂ ತಪ್ಪು ಹೆಜ್ಜೆಯನ್ನು ಇರಿಸಿದವ ನಿನ್ನ ಮಗನಲ್ಲ. ಈ ಸಂದರ್ಭದಲ್ಲಿ ಬಂದು ನೀನು ಮಾಡುತ್ತಿರುವುದು ಇದು ಅನ್ಯಾಯ, ಇದು ತಪ್ಪು ಎನ್ನುವ ಹಾಗೆ ಎಚ್ಚರಿಸ್ತಾ ಇದ್ದೀರಿ. ಯಾಕೆ ಹೀಗಾಡ್ತೀರೋ ಒಂದು ಅರ್ಥವಾಗುವುದಿಲ್ಲ ಅಮ್ಮ. ಮಗನೇ, ಬಂದವ ಸಾಮಾನ್ಯನಲ್ಲ. 3 ಲೋಕದ ಗಂಡ ಎಂಬಂತಹ ನಗರತೆಯನ್ನು ಪಡೆದವ. ಅದು ಹರನೊಡನೆ ಹೋರಾಡಿ ಶರವನ್ನೇ ವರವನ್ನಾಗಿ ಪಡೆದಂತಹ ವೀರ ನರ. ಮುಖದಲ್ಲಿರುವಂತಹ ಒಂದೊಂದು ರೇಖೆಗಳು ಒಂದೊಂದು ಕಥಾನಕವನ್ನೇ ಹೇಳುತ್ತವೆ ಮಗನೇ. ಅಂತಹ ಪಾರ್ಥ ಮಹಾಶಯನ ಬಗ್ಗೆ ನೀನು ಯುದ್ಧಕ್ಕಾಗಿ ಹೊರಟಿದ್ದೀಯಲ್ಲ. ಸಾಮರ್ಥ್ಯ ಎನ್ನುವುದು ಒಂದು ಸೀಮೆಗೆ ಒಂದು ವರ್ಗಕ್ಕೆ ಸೀಮಿತವಾದದಲ್ಲ. ಪರಾಕ್ರಮ ಯಾರಲ್ಲಿಯೂ ಇರ್ತದೆ. ನನ್ನಲ್ಲಿಯೂ ಪರಾಕ್ರಮ ಉಂಟು ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ತುರಗವನ್ನು ಕಟ್ಟಿದ್ದೇನೆ, ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಹಾಗಾದ್ರೆ ಬಂದಂತಹ ಅನ್ಯ ಪುರುಷನನ್ನು ತಾಯಿಯಾದವಳು ಯಾಕೆ ಹೊಗಳ್ತಾಳೆ ಅಂತ ಭಾವಿಸಿಕೊಂಡಿದ್ದೀಯ? ಯಾಕಮ್ಮ? ಬಂದವ ಅನ್ಯನಲ್ಲ ಮಗನೇ, ಯಾರು? ನಿನ್ನ ತಾತನಾತ. ಹಾಗಾಗಿ ಯುದ್ಧವನ್ನು ಬಿಟ್ಟು ಬಂದಂತಹ ಪಾರ್ಥ ಮಹಾಶಯನ ಅಡಿಯಾವರೆಗಳಿಗೆ ಹೊಂದಿಸಿ ಕ್ಷಮೆಯನ್ನು ಯಾಚಿಸಿ ನಿನಗೆ ಸುಖವಾಗುತ್ತದೆ, ಶುಭವಾಗುತ್ತದೆ ಮಗನೇ. ಪಾಲಿಸಿ ಕುಂಬುದೆಲೆ ತಾಯೇ ಅಮ್ಮ ತಾಯಿಯೇ ತಪ್ಪ ಪಾಲಿಸಿ ಕೊಂಬುದೆಲೆ ತಾಯೇ ಎನ್ನ ಅಪ್ಪನೆಂದು ಅರಿಯದಾದೆ, ಎನ್ನ ಅಪ್ಪನೆಂದು ಅರಿಯದಾದೆ ಎಲೆ ತಾಯೇ. ಶಕ್ತಿ ಪಂಥಗಾಗಿ ನಾನು ಎಲೆ ತಾಯಿ, ಶಕ್ತಿ ಪಂಥವಾಗಿ ನಾನು ಎಲೆ ತಾಯಿ. ಕೃಷ್ಣ ಮಿತ್ರನವಾಗಿಯ ತಡೆದೆ ಎಲೆ ತಾಯೇ. ತಪ್ಪ ಪಾಲಿಸಿಕೊಂಬುದು ಎಲೆ ತಾಯೇ ತಾಯೇ. ತಪ್ಪಾಯಿತು, ಅಪರಾಧವಾಯಿತು. ಅನ್ಯ ರಾಯರ ಕುದುರೆ ನಮ್ಮ ನಾಡನ್ನು ಪ್ರವೇಶಿಸಿದಾಕ್ಷಣ ಅದನ್ನು ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಕಟ್ಟಿ ಕಾದಲೇಬೇಕೆನ್ನುವಂತಹ ಉದ್ದೇಶದಿಂದ ನಾನು ತುರಗವನ್ನು ಬಂಧಿಸಿದ್ದು ಹೌದು. ಹಾಗೆಂದು ಈ ಸಂದರ್ಭದಲ್ಲಿ ತಾವು ಎಚ್ಚರಿಸ್ತಾ ಇದ್ದೀರಿ. ಆ ಪಾರ್ಥ ಮಹಾಶಯರು ನಿನ್ನ ಜನ್ಮದಾತರು ಎನ್ನುವ ಹಾಗೆ ಮತ್ತು ಒಂದು ಸಂದೇಹ ನನ್ನನ್ನು ಕಾಡ್ತಾ ಇದೆ ಅಮ್ಮ. ತಂದೆ ಮಕ್ಕಳು, ತಾಯಿ ಗಂಡ ಹೆಂಡತಿ ಒಟ್ಟಾಗಿ ಇರುವುದು ಸ್ವಾಭಾವಿಕ. ಹಾಗೆಂದು ನನ್ನ ತಂದೆಯವರನ್ನು ನಾನು ಹುಟ್ಟಿದ ಅಂದಿನಿಂದ ಇಂದಿನ ತನಕ ನಾನು ನೋಡಿದವನಲ್ಲ. ಅವರು ಯಾಕೆ ದೂರದಲ್ಲಿದ್ದಾರೆ, ಯಾಕೆ ಇಲ್ಲಿವರೆಗೆ ಬರಲಿಲ್ಲ, ಮಗನೆನ್ನುವಂತಹ ಮಮತೆಯಿಂದ ನನ್ನನ್ನು ಯಾಕೆ ಕಾಣಲಿಲ್ಲ ಎನ್ನುವಂತಹ ಸಂಶಯಗಳು ನನ್ನನ್ನು ಕಾಡ್ತಾ ಇದೆ. ಮಾತ್ರವಲ್ಲ,
ತಂದೆಯ ಸ್ಥಾನವನ್ನು ತುಂಬುವವರು 5 ಮಂದಿಗಳಿರ್ತಾರಂತೆ. ವಿದ್ಯೋಪದೇಶ ಮಾಡಿದವ, ಆಶ್ರಯವನ್ನು ಕೊಟ್ಟವ, ಆಪತ್ತಿನಲ್ಲಿ ರಕ್ಷಣೆಯನ್ನು ಮಾಡಿದವ, ಮತ್ತೆ ಜನ್ಮದಾತ. ಈ ಪಾರ್ಥ ಮಹಾಶಯ ಯಾವ ವಿಭಾಗದಲ್ಲಿ ನನ್ನ ತಂದೆ ಎನ್ನುವುದನ್ನು ಹೇಳ್ತೀರಾ ಅಮ್ಮ? ಕಂದ ಕಥಾ ಕೇಳಲು ಪಾರ್ಥ ನಂದು ತೀರ್ಥಯಾತ್ರಿಗೆಯೇ ಒಂದು ಕೂಡಿದ ನೆನ್ನ ಮಿಂದಾರು ದಿವಸ ಇದ್ದು ಕುಲದ ಒಲಿದಂದು ಗರ್ಭವ ತಾಳೆ ತಂದೆಗೊಪ್ಪಿದು ರಾಜ್ಯ ವ್ಯಂದಳ ಜನನೀ ಮಗನೇ, ಮಾತೆ ತಪ್ಪನ್ನು ಮಾಡಿದ್ದೀಯ ಎಂಬಲ್ಲಿ ತಪ್ಪನ್ನು ಮಾಡುವುದಕ್ಕೆ ಕಾರಣಕರ್ತಳು ನಾನೂ ಆಗಿದ್ದೇನಪ್ಪ. ನಿನ್ನ ಜನ್ಮದಾತ ಎಂಬಲ್ಲಿ ಹೇಗೆ ಎಂಬುದಾಗಿ ನಾನು ನಿನಗೆ ಇಷ್ಟವರೆಗೆ ತಿಳಿಸಲಿಲ್ಲ. ಇಲ್ಲ ಕುಮಾರ, ಅದೊಂದು ದೊಡ್ಡ ಪ್ರಕರಣವೇ. ಅದು ನೀನು ಹುಟ್ಟುವುದಕ್ಕಿಂತ ಕೆಲವೇ ಸಮಯಗಳ ಮೊದಲು ಪಾರ್ಥ ಮಹಾಶಯರು ತೀರ್ಥಯಾತ್ರೆಗಾಗಿ ಅದೆಷ್ಟೋ ಊರುಗಳನ್ನೆಲ್ಲ ತಿರುಗುತ್ತಾ ಈ ನಮ್ಮ ಮಣಿಪುರಕ್ಕೆ ಬಂದಿದ್ರು ಮಗನೇ. ಆ ಹೊತ್ತಿನಲ್ಲಿ ಉದ್ಯಾನದಲ್ಲಿ ಅವರನ್ನು ಸಂಧಿಸುವಂತಹ ಸಂದರ್ಭ ಈ ನಿನ್ನ ತಾಯಿಗೆ ಒದಗಿ ಬಂತು. ಪರಸ್ಪರ ವಿಚಾರ ವಿನಿಮಯವಾಯಿತು. ಪರಸ್ಪರ ಪರಿಚಯವನ್ನು ನಾವು ಮಾಡಿಕೊಂಡೆವು. ಆ ಹೊತ್ತಿನಲ್ಲಿ ನನ್ನನ್ನು ಕಂಡಂತಹ ಅವರು ಹಾಗೂ ಅವರನ್ನು ಕಂಡಂತಹ ನಾವು ಈರ್ವರು ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡೆವು ಮಗನೇ. ಮಾತ್ರವಲ್ಲ, ನಾವು ಈರ್ವರು ಒಟ್ಟಾದೆವು. ಹಾಗಾಗಿ ಗಾಂಧರ್ವ ವಿಧಿಯಿಂದ ಒಟ್ಟಾದಂತಹ ಕಾರಣದಿಂದಾಗಿ ನಾನು ಗರ್ಭವತಿಯಾದೆ. ಆನಂತರ ನಿನ್ನನ್ನು ಹಡೆದೆ. ಹಾಗಾಗಿ ನಿನ್ನ ಜನ್ಮಕ್ಕೆ ಕಾರಣೀಕರ್ತ ಪಾರ್ಥ ಮಹಾಶಯ. ಮಗನೇ, ಪಾರ್ಥ ಮಹಾಶಯರ ಪ್ರೇಮದ ಪಿಂಡ ನೀನು. ನಿನಗೆ ಅಭಿಮಾನವಾಗುವುದಕ್ಕೆ ಇದು ಕಾರಣವಾಗುತ್ತದೆ ಮಗನೇ. ಹಾಗಾಗಿ ವಿಚಾರವನ್ನು ತಿಳಿಯದೆ ನೀನು ಅಪರಾಧ ಅಲ್ಲ, ಅದು ಪ್ರಮಾದ ಆಗಿರಬಹುದು, ಆದ್ರೆ ಇನ್ನೂ ಅಪರಾಧವಾಗಬಾರದು. ಹಾಗಾಗಿ ಬಂದಂತಹ ಪಾರ್ಥ ಮಹಾಶಯರ ಬಳಿಗೆ ವಿಶೇಷವಾಗಿ ಅದು ಅವರ ಬಳಿಗೆ ಹೋಗಿ ಅವರ ಪಾದಕ್ಕೆ ಮಣಿದು ತಪ್ಪನ್ನು ಒಪ್ಪಿಕೊಂಡು ಅವರನ್ನು ವಿಜೃಂಭಣೆಯಿಂದ ಇಲ್ಲಿಗೆ ಕರೆತರುವಂತಹ ವ್ಯವಸ್ಥೆಯನ್ನು ನೀನು ಮಾಡಬೇಕು ಮಗನೇ. ಅಮ್ಮ, ಮುಂದೆ ಏನು ಮಾಡಬೇಕೆನ್ನುವುದನ್ನು ತಾವು ಎಚ್ಚರಿಸ್ತಾ ಇದ್ದೀರಿ. ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ತೇನೆ. ಆ ಗಂಡನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಅದೆಷ್ಟೋ ಸಮಯಗಳವರೆಗೆ ಕಾಯ್ತಾ ಇದ್ದವರು ನೀವು. ಅಮ್ಮ, ಆ ಪಾರ್ಥ ಮಹಾಶಯನ್ನು ಅತಿ ವಿಜೃಂಭಣೆಯಿಂದ ನಮ್ಮ ನಾಡಿಗೆ ನಾನು ಕರೆತರ್ತೇನೆ. ಅವರ ಬರೋಣದ ನಿರೀಕ್ಷೆಯಲ್ಲಿ ತಾವಿರಿ. ಹೋಗಿ ಬಾ. ಜನನೆಯ ತರಕಳುಗಿ ಮಲಗುಣಿ ಮನದಿಗರು ಜಗದಾಳಿ ತನ್ನೊಳು ವಿನಯದಿ ಮಂತ್ರಿಯರು ಕರೆದಿರುತ್ತ ಈಗದನ ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ ಲೋಪಿ ಚಿತ್ರಾಂಗದೆಯರ ಬಾತಿದೇನಯ್ಯ ಆ ಪಾಂಡುತನಯ ನಿನಗೆ ತಾತನುದೆ ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ ಜಗಳಯ್ಯ, ನಾಳೆ ಬೆಳಿಗ್ಗೆ ಯುದ್ಧ ಅಯ್ಯ. ಏನಯ್ಯ ಯುದ್ಧ ಅಲ್ಲ, ಎಲ್ಲ ಸಿದ್ಧ ಆಗಿದೆ. ಮುಂದುವರಿಯುವುದು ಬೇಡ, ಎಲ್ಲಾ ಸೇನೆಯನ್ನು ತಡೆ ಹಿಡಿ. ಹೌದು, ಒಂದು ವಿಚಾರವನ್ನು ನಿನ್ನೊಡನೆ ತಿಳಿಸುವುದಕ್ಕಿದ್ದೇನೆ. ಈಗಾಗಲೇ ನಾವು ಕುದುರೆಯನ್ನು ಕಟ್ಟಿದ್ದೇವೆ. ಹಾಗೆಂದು ಕಟ್ಟಿ ಆದ ಮೇಲೆ ಯುದ್ಧಕ್ಕೆ ಸಿದ್ಧರಾದಂತಹ ಸಂದರ್ಭದಲ್ಲಿ ನನ್ನ ತಾಯಿಯವರು ನನ್ನ ಬಳಿಗೆ ಬಂದರು. ಬಂದು ಹೇಳಿದಂತಹ ಮಾತು ಏನಂತೆ? ಆ ಪಾಂಡು ತರಳ ನಿನಗೆ ತಾತ. ಯಾರು ಹೇಳಿದ್ದು ನನಗೆ ತಾತ? ನನ್ನ ತಾಯಿ. ಹೌದು, ಹೀಗೆ ಹೇಳಿದ್ದಾರೆ. ಈಗ ನಾವು ಈಗಾಗಲೇ ಕುದುರೆಯನ್ನು ಕಟ್ಟಿಯಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂತಹ ವರ್ತಮಾನ ಅವರಿಗೂ ತಿಳಿದಿರಬಹುದು. ಒಂದು ವೇಳೆ ನನ್ನನ್ನು ಹೇಳಿ ಎನ್ನುವ ಹಾಗೆ ಅವರು ಸಂಬೋಧಿಸಿದ್ರೆ ಅಲ್ಲ, ಮುಂದೆ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವಂತಹ ಸೂಚನೆ ಕೊಡುವುದಕ್ಕಾಗಿ ನೀನನ್ನು ಕರೆಸಿಕೊಂಡಿದ್ದೇನೆ. ಏನು ಮಾಡಬೇಕು? ಅಷ್ಟೇ ತಾನೇ, ಹೆದರಬೇಡ. ರಾಜರಾಜಾಧೀಶ ಹರಿತರೆ ಮಗದು ದೋಷವಾಗಿ ಕಟ್ಟಿದರೇನು ಪರಿಗರಿಪೆ ನಾನು. ತಾಯಿ ಬೇಡಿದ ಮೇಲೆ ತಪ್ಪು ತಿಳಿದು ನನಗೆ ಕಾಯಬೇಕೆಂದರೆ ಭಯವಿತ್ತು ನನಗೆ ರಾಜರಾಜಾಧೀಶ. ತಿಳಿದು ನಾವು ತಪ್ಪು ಮಾಡಿದೆ ಅಂತ ಆದ್ರೆ ಅದು ತಪ್ಪು, ತಿಳಿಯದೆ ಮಾಡಿದ್ರೆ ಅದು ಪ್ರಮಾದ. ರಾಜರಾಜಾಧೀಶ ಅರಿತರೆ ಯಮಗದು ದೋಷ, ವಾಗಿ ಕಟ್ಟಿದರೇನು ಪರಿಹರಿಪೆ ನಾನು. ಹೇಗೆ? ತಾಯಿ ಪೇಳಿದ ಮೇಲೆ ತಪ್ಪು ತಿಳಿಯಿತು ನನಗೆ, ಕಾಯಬೇಕೆಂದು ಎರಗು ಹಯವಿತ್ತು ನನಗೆ. ಎಷ್ಟು ಸುಲಭ, ಉಪಾಯ ಒಳ್ಳೆಯದಿದೆ. ಮತ್ತೆ ಹಾಗಿದ್ರೆ ನಾವು ಹೋಗುವಂತಹ ರೀತಿ ಹೇಗೆ? ಮಂಗಳಾಂಗಿ ಇರಬೇಕು. ಮಂಗಳಾರತಿಯನ್ನು ಬೆಳಗುವುದಕ್ಕಾಗಿ ಆ ಅರ್ಜುನನವರ ಜಯಘೋಷದೊಂದಿಗೆ ಆದಷ್ಟು ಬೇಗನೆ ಅವರ ಸಮ್ಮುಖಕ್ಕೆ ಹೋಗೋಣ. ಆಗಲಿ ಬಾ ಮುಂದೆ.
ದೇಶಕ್ಕೆ ಯಾರೆಂಬುದಾಗಿ ಬಲ್ಲರಿ? ಅರಸಾಳುವನೆಂದು ಕೇಳಬಲ್ಲೆ. ನಾವೇ ಸರಿ. ನೀನು ಹೊರಟು ಬಂದ ಕಾರ್ಯ ವರ್ತಮಾನ ಕಾಲದಲ್ಲಿ ನಮ್ಮವರ ಶ್ರೇಯಸ್ಸಿಗೆ ಬೇಕಾಗಿ ಶ್ರಮಿಸುವಂತ ಧೀಮಂತ ಅನುಸಾಲ್ವ ಎನ್ನುವಂತ ನಗರ್ತೆಯನ್ನು ಹೊಂದಿದವನು ನಾನು. ಆದರೆ ಏನು ಮಾಡೋಣ, ಪಾಂಡವರಿಂದ ಪೂಜಿಸಲ್ಪಟ್ಟಂತ ತುರಗ ನಮ್ಮಂತಾದಂತ ಪುರಪ್ರವೇಶ ಮಾಡಿತು. ಓಲೆಯ ಒಕ್ಕಣೆಯನ್ನು ಓದಿ ತುರಗವನ್ನು ಬಂಧಿಸಿದೆ. ಆಮೇಲೆ ಅರ್ಥೈಸಿಕೊಂಡೆ ಪಾಂಡವರದ್ದಾದಂತ ಯೋಗ್ಯತೆ ಹರಿಯ ನಿರೂಪಣೆಯಂತೆ ವರ್ತಮಾನ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ಹಸ್ತಿನಾವತಿಗೆ ತಲುಪಿಸುವಂತಹ ಹೊಣೆಯನ್ನು ಹೊಂದಿದವನು ನಾನು. ಸರಿ ಸರಿ, ಆ ಕಾರ್ಯವನ್ನು ಪೂರೈಸಿದ ಹಾಗಾಯಿತು. ತಡ ಮಾಡುವುದಲ್ಲ, ಪಾಂಡವರ ಸೇನೆಯನ್ನು ಸೇರಿಕೊಳ್ಳುತ್ತೇನೆ. ಮಹಾರಾಜ, ಸಾಲು ಸಾಲಾಗಿ ರಾಜಾದಿರಾಜರು ಮಂಡಿಸಿದ್ದಾರೆ. ಹೌದೌದು. ನಾವು ತಂದಂತಹ ಕಪ್ಪ ಕಾಣಿಕೆ ಪಾರ್ಥ ಮಹಾಶಯರಿಗಾಗಿ ತಂದದ್ದು, ಅದು ಯಾರಿಗೂ ಸಲ್ಲಬಾರದು. ಹೌದು. ಅದಕ್ಕಾಗಿ ಈ ಕೂಟದಲ್ಲಿ ಪಾರ್ಥ ಮಹಾಶಯರು ಯಾರು ಎನ್ನುವಂತಹ ಪರಿಚಯವನ್ನು ಮಾಡಿಕೋ. ಆಗ್ಲಿ ಆಗ್ಲಿ ಅಪ್ಪಣೆ, ಹಾಗೆ ಮಾಡೋಣ. ಓಹೋ ರಾಯರೇ, ನಮಸ್ಕಾರ. ಹೇಗಿದ್ರಿ? ಸೌಖ್ಯ ಅಲ್ವಾ? ಇದು ಹೇಳಿದ ಹಾಗೆ ತಮ್ಮ ಹೆಸರು? ವೃಷಕೇತು. ವರ್ಷಗೇತು ವೃಷಕೇತು ಹೆಸರು ಇಲ್ಲಿ. ಆಗ ನಿಮ್ಮ ಹೆಸರು ವಸಕೇತು. ಬಹಳ ಸಂತೋಷ ಆಯ್ತು. ನಿಮ್ಮವರಿಗೆ ಬೇಕಾದ್ರು, ಯಾಕಂದ್ರೆ ಯುವಕರಿಗೆ ಬೇಕಾದಷ್ಟು ನಾವು ಆದ್ಯತೆ ಕೊಡ್ತೇವೆ. ನಮಸ್ಕಾರ ರಾಯರೇ. ಪ್ರತಿ ನಮಸ್ಕಾರಗಳು. ತಮ್ಮ ನಾಮಧೇಯ? ನೀಲಧ್ವಜ. ನೀಲಗಜ. ನೀಲಧ್ವಜ. ಧ್ವಜ. ಆಗ್ಲಿ, ಬಹಳ ಸಂತೋಷ ಆಯ್ತು. ನಮಗೂ ಪರಿಚಯ ಬೇಕು ಅಷ್ಟೇ. ಓಹೋ ರಾಯರೇ, ನಮಸ್ಕಾರ. ನಮಸ್ಕಾರ. ಮತ್ತೆ ಹೇಗೆ, ಸೌಖ್ಯ ಅಲ್ವಾ? ಹೇಗೆ ಕಾಣ್ತದೆ ಕಣ್ಣಿಗೆ? ಅಲ್ಲ, ಹಾಗೆ ಕಾಣ್ತದೆ. ಹಾಗೆ ಇದ್ದೀರಲ್ಲ? ಹಾಗೆ ಇದ್ದೇನೆ. ಹೇಳಿದ ಹಾಗೆ ತಮ್ಮ ಹೆಸರು? ಅನುಸಾಲ್ವನೆಂದರೆ ನಾನೇ. ಅಪ್ಪ, ನಿಮ್ಮನ್ನು ನೋಡುವಾಗ ಏನು ಸಾಲ ನಿಮಗೆ ಮಾತ್ರ ಅಲ್ಲ, ಊರಿಗೆ ಅನ್ನ ಸಾಲ್ವಾ? ಅನ್ನ ಸಾಲ ಅಲ್ವನು? ಮತ್ತೆ ಹೇಗೆ ರಾಯರೇ? ಅನುಸಾಲ್ವ. ಅನುಸಾಲ್ವಾ? ಬೇಸರ ಮಾಡಬೇಡಿ, ಸ್ವಲ್ಪ ಪ್ರಾಯ ಆಯ್ತು. ಅರ್ಥ ಮಾಡಿಕೊಂಡಿದ್ದೇವೆ ರಾಯರೇ. ಇಲ್ಲಿ ಕೇಳುವ, ಅವರನ್ನೇ ನೇರ ಕೇಳುವ. ಓ ರಾಯರೇ, ನಮಸ್ಕಾರ. ನಮ್ಮ ಹೆಸರು ಹಂಸಧ್ವಜ. ಹಂಸಧ್ವಜ. ಇಲ್ಲಿ ಅವರನ್ನೇ ಕೇಳುವುದು ಒಳ್ಳೆಯದು. ಇಲ್ಲಿ ಪಾರ್ಥ ಮಹಾಶಯರು ಅಂದ್ರೆ ಸಿಕ್ಕಿದ್ರು. ಆ ತಲೆಯಲ್ಲಿ ಕಪ್ಪ ಕಾಣಿಕೆ ಒಪ್ಪಿಸಿ ಬಾದ ಮೂಲಕ ಹೋಗಿ ಅಲ್ಲಿಗೆ ಎಲ್ಲ ಹಾಗೆ ಭದ್ರವಾಹನ ಬದಗಿ ಮಾಣಿಗೆ ಮುತ್ತು ರತ್ನವ ಸುರಿದು ಎರಗೆಲುಬೋವೆಯೋ ವಿಭ್ರಮಿಸಿ ಬಲುಗುಣನು ಇವನ್ಯಾರೆಂದು ಬೆಸಗೊಂಡ ಅವರಾಯನಾತ್ಮಜನು ವೀರನೀತ ನಮ್ಮ ಕೋವಿದಶ್ವ ಹರಿದುಕೊಂಡ ವೀರನೀತ ಅವರಾಯನಾತ್ಮಜನು. ಹಂಸಕೇತನಾದಿಗಳೇ, ಅಚ್ಚರಿಯೇ ಆಗುತ್ತಾ ಇದೆ. ಯಾಕೆ? ಮಣಿಪುರದಲ್ಲಿ ನಮ್ಮ ತುರಗ ಬಂಧಿಸಲ್ಪಟ್ಟಿದೆ. ಹೌದು. ಇನ್ನೇನು ಕಾಳಗ ಸಂಘಟಿಸ್ತದೆ ಅನ್ನುವಂತಹ ನಿರೀಕ್ಷೆಯಿಂದಲೇ ನಾವಿದ್ದರೆ ಪಾದಮೂಲದಲ್ಲಿ ಕಪ್ಪ ಕಾಣಿಕೆಗಳನ್ನು ಕಲಶ ಕನ್ನಡಿಯನ್ನು ತಂದಿಟ್ಟು ಒಬ್ಬಾತ ಯುವಕ ಕಾಲುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಸರಿ. ಯಾರೋ ಇವನ ಮುಖ ಪರಿಚಯವೇ ನಮಗಿಲ್ಲ. ಮುಖದ ವರ್ಚಸ್ಸನ್ನು ನೋಡಿದರೆ ಒಬ್ಬ ಮನೆತನದ ಹುಡುಗನ ಹಾಗೆ ಕಾಣಿಸ್ತಾನೆ. ಯಾವ ರಾಯನ ಮಗನು? ಒಂದೊಮ್ಮೆಗೆ ತುರಗವನ್ನು ಬಂಧಿಸಿ ಕಾಳಗಕ್ಕೆ ಮುಂದಾಗಬೇಕಾದಂತಹ ವರ್ಚಸ್ಸಿದ್ದವ ಹೌದು ಅಂತಾದ್ರೆ ಕುದುರೆ ಕಟ್ಟಿದ ಮೇಲೆ ಮತ್ತೆ ಕಾಳಗಕ್ಕೆ ಬಾರದೆ ಕಾಲಬುಡವದಲ್ಲಿ ಎರಗಿ ಕಪ್ಪವನ್ನು ಒಪ್ಪಿಸುವಂತಹ ಅನಿವಾರ್ಯತೆ ಏನು ಬಂತು? ನೋಡಿದರೆ ಮಂತ್ರಿ ಮಾರ್ಬಾಲ ಎಲ್ಲ ಕಾಣಿಸ್ತದೆ. ಇಷ್ಟಿದ್ದು ಶರಣಾಗತಿಯನ್ನು ಹೊಂದಬೇಕು ಅಂತಾದ್ರೆ ಏನು ಕಾರಣವೇ ತಿಳಿಯುವುದಿಲ್ಲವಲ್ಲ ನಮಗೆ. ಮಂತ್ರಿ ಬರೆಯ ತಪ್ಪು ನಮ್ಮದ್ದೇ. ಮೊದಲಾಗಿ ಪರಿಚಯ ಹೇಳಬೇಕು. ಕೂತಳೆ ಜನ ಮಾಡಿದ ಪಾತಕ್ಕೆ ಉತ್ತರಿಸಯ್ಯ ಪಾರ್ಥಿವ ವಂಶದೀಹಯ ಕರ್ತವ್ಯವೆಂದು ಕಟ್ಟಿದೆ. ತೀರ್ಥಯಾತ್ರೆಗೆ ನೀವು ಬಂದ ಗುರ್ತ ಬೇಡಳು ಜನನೀ ತಾತ ಭಿನ್ನಪ್ಪ ಕೇಳಲ್ಲ. ಆಶ್ಚರ್ಯವಾಗಿರಬಹುದು ನನ್ನ ಮಾತುಗಳನ್ನು ಕೇಳಿದ ಕ್ಷಣ. ನಮ್ಮೊಳಗೆ ಸಂಬಂಧ ಇರುವ ಕಾರಣದಿಂದಲೇ ಈ ರೀತಿಯಾಗಿ ಸಂಬೋಧಿಸ್ತಾ ಇದ್ದೇನೆ. ಸಂಬಂಧ? ಹೌದು. ಯಾವ ಬಗೆಯಿಂದ? ನನ್ನ ಮಾತುಗಳನ್ನು ಆಲಿಸಬೇಕೆನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಏನದು? ಈ ಹಿಂದೊಮ್ಮೆ ನೀವು ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ
ಚಿತ್ರಾಂಗದೆ ಎನ್ನುವವಳನ್ನು ಕೂಡಿದ ಪರಿಣಾಮವಾಗಿ ನಾನು ಹುಟ್ಟಿಕೊಂಡೆ. ಬಬ್ರುವಾಹನ ಎನ್ನುವ ಹಾಗೆ ನನ್ನ ಹೆಸರು. ನನ್ನ ಸಾಕು ತಾಯಿ ಉಲೂಪಿ ದೇವಿಯವರು, ಅವರಿರುವರು ನಿಮ್ಮ ದಾರಿ ನಿರೀಕ್ಷೆಯಲ್ಲಿದ್ದಾರೆ. ಈ ನಾಡನ್ನು ಪ್ರವೇಶ ಮಾಡಿದಂತಹ ತುರಗವನ್ನು ಕಟ್ಟಿದ್ದು ಹೌದು. ಮಾಡಿದ ಅಪರಾಧಕ್ಕಾಗಿ 1000 ಕುದುರೆಗಳನ್ನು ಮಾತ್ರವಲ್ಲ, ಕಪ್ಪ ಕಾಣಿಕೆಯನ್ನು ಇದೋ ಪಾದ ಮೂಲಕ್ಕೆ ಒಪ್ಪಿಸ್ತಾ ಇದ್ದೇನೆ. ನನ್ನನ್ನು ಮಗನೆಂದು ಒಪ್ಪಿಕೊಳ್ಳಿ, ಅಪ್ಪಿಕೊಳ್ಳಿ. ಈ ಬರೆಯದೆಂದು ಅನುಸಾಲು ಹಂಸಧ್ವಜಾದಿಗಳು ಇಂತೆಂದರು. ಇಂಥ ಜಾತ ಕೇಳು ಮಾತ ಇಂದು ಕುಲಾಧಿಪಖ್ಯಾತ ಕಂದನೋಳಿಷ್ಟು ಕೋಪ ಯಾಕೆ ಪರಾಗೆ ಇಂಥ ಜಾತ ಕೇಳು. ಭಾರತ ಮಹಾಶಯನ ನಾನಾಡುವಂತಹ ಮಾತನ್ನು ಗಮನ ಬಿಟ್ಟು ಆಲಿಸಬೇಕು. ಈ ಕಾಲಕ್ಕೆ ಇಂದ್ರಜಾತನಂದೇ ಲೋಕವಿಖ್ಯಾತನು ನೀನು. ಆದರೆ ಏನು ಮಾಡೋಣ, ತುರಗವನ್ನು ಹುಡುಗನೋರ್ವ ಬಂಧಿಸಿದ್ದಾನೆ. ತನ್ನದಾದಂತಹ ತಪ್ಪನ್ನು ಸ್ಪಷ್ಟವಾಗಿ ತಿಳಿದ ಮೇಲೆ ಎನ್ನ ಜನ್ಮಕ್ಕೆ ಕಾರಣರು ಯಾರು ಎನ್ನುವಂತ ವಿಚಾರವನ್ನು ಅರಿತು ಸಕಲ ಕಪ್ಪ ಕಾಣಿಕೆಗಳನ್ನು ಪಾದ ಮೂಲದಲ್ಲಿ ಸಮರ್ಪಿಸಿದ್ದಾನೆ. ಹಾಗಿದ್ದರೆ ತನ್ನ ತಂದೆ ಪಾರ್ಥ ಎನ್ನುವಂತೆ ಸ್ಪಷ್ಟವಾಗಿಯೇ ನುಡಿತಾ ಇದ್ದಾನೆ ಎಂದಾದ ಮೇಲೆ ಕಂದನಲ್ಲಿ ಯಾಕಯ್ಯ ಕೋಪ? ಮಗನೆಂದು ಒಪ್ಪಿಕೊಳ್ಳಬಾರದೆ ನಿನಗೆ? ಹೇಳಿದ ಮಾತ್ರಕ್ಕೆಲ್ಲ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ನಯ್ಯ. ಯಾಕಾಗುವುದಿಲ್ಲ? ಹಂಸಗೇತನಾದಿಗಳೆಲ್ಲ ಕೇಳಿ ವಂಶಾಪರಾಧಿ ಕುಪಾಯವ ಬೇಳಿ ಎನ್ನಾತ್ಮಜನಾದರೆ ತಡೆದ ಯಜದವಾಗಿ ಇನ್ನಾಟದಲ್ಲಿ ತಂದು ಮರಳಿಯಿತ್ತು. ಹೊನ್ನ ಕಣಿಗೆ ಕೊಟ್ಟು ಹೊರಳಿ ಪಾದದ ಮೇಲೆ ತನ್ನೋಳು ಭೀತಿಗೊಂಡು ತಲೆಯ ತಗಿ ಪಡೆ ಹಂಸಕೇತನಾದಿಗಳೆಲ್ಲ ಕೇಳಿ. ಹಂಸಕೇತನಾದಿಗಳು ಅರ್ಜುನ ಮಹಾಶಯ ಅನುಸಾಲನೆಯ ಪ್ರಮುಖರು. ಬಗೆ ಬಗೆಯಿಂದ ನನ್ನ ಮನದಾಳವನ್ನರಿಯುವಂತಹ ಉದ್ದೇಶದಲ್ಲಿ ನೀವು ಮುಂದಾಗಿದ್ದೀರಿ. ಸರಿ. ಯಾವನೋ ಒಬ್ಬ ವರ್ಚಸ್ವಿಯಾದ ಬಾಲಕ ಬಂದು ಅಡಿಗರಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ, ಅಪ್ಪಯ್ಯ ನಾನು ನಿಮ್ಮ ಸುಕುಮಾರ ಅನ್ನುವ ಹಾಗೆ ಆಡಿದ ಅಂದ ಮಾತ್ರಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇನಯ್ಯ? ಯಾಕೆ? ನಮ್ಮ ವಂಶದ ಹಿನ್ನೆಲೆ ಏನು, ಆ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬೊಬ್ಬರು ಕೈಗೊಂಡಂತಹ ಕಾರ್ಯ ಎಷ್ಟು ಘನತರವಾದದ್ದು, ಇದನ್ನೆಲ್ಲ ನಾನು ವಿವೇಚಿಸಬೇಡುವೆ. ನನ್ನ ಮಗನಿವನಲ್ಲ ಅನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿ ಇದೊಂದೇ ಸಾಕಾಗುತ್ತದೆ. ನನ್ನ ಮಗನೇ ಅಹುದಾದರೆ ಅವಿವೇಕದಿಂದ ಮೊದಲು ಕುದುರೆ ಕಟ್ಟುತ್ತಿರಲಿಲ್ಲ. ಒಂದು ವೇಳೆ ತಿಳಿಯದೆ ಕಟ್ಟಿದ ಅಂತಲೇ ಇಟ್ಟುಕೊಳ್ಳೋಣ, ನನ್ನ ಮಗನಾಗಿರುತ್ತಿದ್ದರೆ ಆಮೇಲೆ ತಪ್ಪಾಯಿತೆಂದು ಪಾದಮೂಲದಲ್ಲಿ ಹೊನ್ನ ಕಾಣಿಕೆಯನ್ನಿತ್ತು ಶರಣಾಗತಿಯನ್ನು ಹೊಂದುತ್ತಿರಲಿಲ್ಲ. ಮನೆತನದ ಗೌರವವನ್ನು ಉಳಿಸುವಂತಹ ಉದ್ದೇಶದಿಂದ ಹರಣವನ್ನೇ ಪಣವನ್ನಾಗಿಟ್ಟಾದರೂ ಸಂಗ್ರಾಮ ಕಣದಲ್ಲಿ ತನ್ನನ್ನು ತಾನು ತೆರೆದುಕೊಳ್ಳುತ್ತಿದ್ದ. ನಿಮಗೆಲ್ಲ ತಿಳಿದಿಲ್ವೇ ನನ್ನ ಮಗನದ್ದಾದಂತಹ ಯೋಗ್ಯತೆ ಏನು? ಕಾಂತೆಯಾದಂತಹ ಸುಭದ್ರೆಯ ಬಸಿರನ್ನು ಪಾವನಗೊಳಿಸಿ ನನ್ನ ಕುಲೋನ್ನತಿಗೆಯನ್ನು ಮೇಳೈಸಿ ವರ್ಚಸ್ವಿಯಾಗಿ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ಕಂದನಾದಂತಹ ಅಭಿಮನ್ಯು, ಎಳೆಯ ಹರೆಯದವನಾದರೂ ಮೊನ್ನೆ ಗುರುಗಳಾದಂತಹ ದ್ರೋಣಾಚಾರ್ಯರು ಬರೆದಂತಹ ಚಕ್ರವ್ಯೂಹವನ್ನು ಪ್ರವೇಶಿಸಿ ಸಿಡಿಲ ಮರಿಯಂತೆ ಅಲ್ಲಿ ಹೋರಾಟವನ್ನು ಮಾಡಿ ವೀರ ಸ್ವರ್ಗವನ್ನು ಹೊಂದಿದವ. ಅಂತವನು ವೀರಪುಂಗವನಾದವನನ್ನ ಮಗನಾಗುತ್ತಾನೆ ಹೊರತು ಯಾವನೋ ಒಬ್ಬ ಮರಣಕ್ಕಂಜುವ ಹೆಂಬೇಡಿಯನ್ನು ಮಗನೆಂದೊಪ್ಪಿಕೊಳ್ಳುವುದಕ್ಕೆ ತ್ರಿಲೋಕ ವಿಜಯಿಯಾದಂತಹ ಪಾರ್ಥ ಯಾವತ್ತಿಗೂ ಮುಂದಾಗುವುದಿಲ್ಲ. ಇವ ಬಹುಶಃ ಏನೋ ವ್ಯತ್ಯಾಸ ಆಗಿರಬೇಕು. ಯಾವ ರೀತಿಯಲ್ಲಿಯೋ ಹೇಳಿದರಲ್ಲ ಚಿತ್ರಾಂಗದೆಯ ಕುವರನೆಂದು. ಹೌದು. ಆ ಚಿತ್ರಾಂಗದೆ ತನ್ನ ಮಿತ್ರವರ್ಗದವರಾದಂತಹ ಯಾವನೋ ಗಂಧರ್ವನನ್ನು ಸೇರಿ ಕೃತ್ರಿಮದಿಂದ ಪಡೆದ ಸುಕುಮಾರ ಆಗಿರಬೇಕು. ಆದದ್ದರಿಂದ ಈಗ ಬಂದು ಹೆಂಬೇಡಿಯಾಗಿ ಕಪ್ಪೊಪ್ಪಿಸಿದ್ದಾನೆ. ಈ ಕಪ್ಪ ನಮಗೆ ಬೇಡ. ಕಕ್ಷಿಗಳು ಕೆಮ್ಮಡರಿದವು ನಿಮಿಷದಲ್ಲಿ
ಇಳಿದುವೆ ಈ ಜನರ ಮಧ್ಯದಿ. ಅನುಗುಣ ನೀನು ತುಂಬಿದಂತಹ ಸಭಾ ಮಧ್ಯದಲ್ಲಿ ಪುತ್ರ ಧರ್ಮಕ್ಕನುಗುಣವಾಗಿ ತಂದೆ ಎಂದು ಸಂಬೋಧಿಸಿದರೆ ಅಲ್ಲ ಎನ್ನುವ ಹಾಗೆ ತಿರಸ್ಕಾರ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ಯಾ. ಯಾವ ನಾಲಿಗೆಯಲ್ಲಿ ನಿನ್ನ ಮಗ ಬಬ್ರುವಾಹನ ಅಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದೆಯೋ ಅದೇ ನಾಲಿಗೆಯಲ್ಲಿ ತುಂಬಿದ ಸಭೆಯಲ್ಲಿ ಬಬ್ರುವಾಹನ ನಿನ್ನ ಮಗ ಹೌದು 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 ಎಂದು ಹೇಳಿಸದಿದ್ದರೆ ಪನ್ನಗೇಂದ್ರನ ಮೊಮ್ಮಗ ನಾನಲ್ಲ, ನನ್ನ ತಾಯಿಯನೇನಂತ ಹೇಳಿದ್ದೆ. ಆದರ್ಶ ವನಿತೆ ಎಂದು ಹೆಸರನ್ನು ಪಡೆದಂತಹ ಚಿತ್ರಾಂಗದ ದೇವಿಯನ್ನು ವೇಶ್ಯೆ ಎನ್ನುವ ಹಾಗೆ ಹೇಳಿದೆಯಾ. ಈ ರೀತಿಯಾಗಿ ಆಡಿದಂತಹ ನಿನ್ನ ನಾಲಿಗೆಯನ್ನು ರಣಕ್ಷೇತ್ರದಲ್ಲಿ ಕತ್ತರಿಸದೇ ಇದ್ರೆ ನಾನು ಬಬ್ರುವಾಹನಲ್ಲ. ಮಂತ್ರಿಶೇಖರ ಏನು ನೋಡ್ತಾ ಇದ್ದೇನೆ? ಹಬ್ಬ ಕಾಣಿಕೆ ಎಲ್ಲವೂ ನಮ್ಮ ಅರಮನೆಯನ್ನು ಸೇರಲಿ, ಯುದ್ಧಕ್ಕೆ ಸಿದ್ಧರಾಗೋಣ. ಧರಣಿ ಪರಾಗಿರುವಂತ ನೀನು ಬದುಕುಕೊಳ್ಳುವಂತ ಉದ್ದೇಶದಿಂದ ಪ್ರಾರ್ಥನಾ ಎಲ್ಲ ಜನ್ಮಕ್ಕೆ ಕಾರಣನು ಎನ್ನುವಂತ ಉದ್ದೇಶದಿಂದ ಮುಂದುವರೆದೆ. ರಣಹೇಡಿಗಳಂತೆ ಈತರನಾಗಿ ನಡೆದುಕೊಳ್ಳುವುದು ನಿನ್ನಂತವರಿಗೆ ಭೂಷಣವಲ್ಲ, ವಿಕ್ರಮ ಸಿದ್ಧತೆ ಹೌದು ಎಂದಾದರೆ ತೋರಿದು ರಾಕ್ಷಸ ನೀನು. ಆದ್ರೂ ಪಾಂಡವರ ಪಕ್ಷವನ್ನು ಸೇರಿಕೊಂಡಿದ್ಯಾ. ನಿನ್ನ ಕೆಲಸ ಏನು? ಕಪ್ಪ ಕಾಣಿಕೆ ಹೊತ್ತು ಹಸ್ತಿನಾವತಿಗೆ ಕೊಂಡೊಯ್ಯುವಂತಹ ಕೆಲಸ. ನನ್ನ ಸುಯೋಗ ಅದು. ಹೌದಾ? ನಿನ್ನ ಈ ಸುಯೋಗ ಅಲ್ಲದು ದುರ್ಯೋಗ ಎನ್ನುವಂತಹ ಭಾವನೆ ನಮ್ಮದ್ದು. ಯುದ್ಧಕ್ಕೆ ಸಿದ್ಧನಾದೆಯಾ? ಅಲಗಳಿದ್ದೇನೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ ಎಂಬಂತಹ ವಿಚಾರವನ್ನು ತಿಳಿದೆ ನಾವು ಪಾಂಡವರ ಪಕ್ಷಪಾತಿಗಳಾಗಿದ್ದೇವೆ. ಮೊದಲು ಮುಂದುವರಿದೆ ಎಂದಿದ್ದಾರೆ ಶಿರ ಇಳಿಸಿ
ಎಲ್ಲವೋ ಬಬ್ರುವಾಹನ ಧರ್ಮಿಷ್ಠರು ಸತ್ಯಾತ್ಮರು ಆದಂತಹ ಪಾಂಡವರು ಮಾಡುವಂತಹ ಯಜ್ಞಕ್ಕೆ ವಿರೋಧಿಯಾಗಿ ನಿಂತೆಯ ಜಯ ಸಿರಿಯನ್ನು ಪಡೆಯುವಲ್ಲಿ ಪರಾಕ್ರಮ ಒಂದೇ ಮಾನದಂಡವಲ್ಲ, ಆತರ ಚಾರಿತ್ರ್ಯವೋ ಸತ್ಯ ಧರ್ಮವೋ ಅದು ಪೂರಕವಾಗಿರುತ್ತದೆ. ಇಂದು ಯಜ್ಞ ವಿರೋಧಿಯಾಗಿರುವಂತಹ ನಿನ್ನನ್ನು ಬಗ್ಗು ಬಡಿಯುವುದಕ್ಕಾಗಿ ಹೆಚ್ಚು ಹಾರಬೇಡ. ಬಂದ ವೀರನನ್ನೆಲ್ಲ ಯುದ್ಧದಲ್ಲಿ ಸೋಲಿಸುತ್ತಾ ಮುಂದುವರಿಯುತ್ತಿದ್ದೀಯ. ಈಗ ಬಂದವ ಸಾಮಾನ್ಯನಲ್ಲ, ಕರ್ಣ ಸುಕುಮಾರ ವೃಷಕೇತು. ನಿನ್ನ ತಂದೆಯನ್ನು ಕೊಂದಂತಹ ಪಾರ್ಥನೊಡನೆ ವಿರೋಧವನ್ನೇ ನೀನು ವ್ಯಕ್ತಪಡಿಸಬೇಕಿತ್ತು. ಅದರ ಬದಲಾಗಿ ಪಾಂಡವರ ಪಕ್ಷವನ್ನು ಬದುಕಿಕೊಳ್ಳುವುದಕ್ಕಾಗಿ ಸೇರಿಕೊಂಡಿದ್ಯಾ. ಕರ್ಣಜಾತ, ನಿನ್ನ ಮತ ಎಣಿಸುವೆ. ಕದನ ಕಟ್ಟಾಡುವಾಗಿ ವಿಜೃಂಭಿಸುತ್ತಾ ಇರುವೆ. ಯುದ್ಧಕ್ಕೆ ಮುಂದಾಗಿ ಬಂದ ನೀಲಧ್ವಜ ಹಂಸಧ್ವಜಾದಿಗಳನ್ನು ಧರೆಗೊರಗಿಸಿದೆ.
ಕಂದನಾದ ವೃಷಕೇತನನಿಗೆ ಮರಣ ಕಾರಣನಾದೆ. ಪುತ್ರ ವ್ಯಾಮೋಹದಿಂದ ವ್ಯಾಕುಲ ಮಾನಸದಿಂದ ನಾನು ಕಣ್ಣೀರಿಳಿಸಿದರೆ ನನ್ನನ್ನು ಪರಿಹಾಸ್ಯಕ್ಕೊಳಗು ಮಾಡಿದೆಯ. ನೀನು ಮಾಡಿದ ಪರಿಹಾಸ್ಯಕ್ಕೆ ತಕ್ಕುದಾದ ಪ್ರಾಯಶ್ಚಿತ್ತ ತ್ರಿಲೋಕ ವಿಜಯಿ ಧನುರ್ಧರನಾದಂತಹ ಧನಂಜಯರಿಂದ ನಿನಗೆ ಸಿಗುತ್ತದೆ. ಸಾಯುವುದಕ್ಕೆ ತನ್ನೊಡನೆ ಸಮರ್ಥರಿದ್ದಾರೆ, ಯುದ್ಧದಲ್ಲಿ ತನ್ನ ಪಾಲಿಗೆ ಜಯ ಸಿಗಬಹುದು ಎನ್ನುವಂತಹ ಮಹತ್ತರವಾದಂತಹ ಆಶಯ ನೀರಿಸಿಕೊಂಡಿದ್ಯಾ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು ನೋಡು. ಬಿಡು. ನನ್ನೊಡನೆ ಕದನ ಕಣದಲ್ಲಿ ಕಾದಾಡುವುದಕ್ಕೆ ಹೇಗೆ ಬಂದಂತಹ ಪ್ರತಿಯೊಬ್ಬರನ್ನು ನಾನು ಕೊಂದು ಮುಗಿಸಿದ್ದೇನೆ. ಹೋಗಲಿ ಬಿಡು, ಅವರು ಹೋದ್ರೆ ಅರ್ಜುನ ಹೋದ ಅಂತ ಅರ್ಥ ಅಲ್ಲ. ಹಾಗೆಂದು ನಿನಗೆ ಸೋಲು ಬರುವುದಕ್ಕೆ ಏನು ಕಾರಣ ಸರಿಯಾಗಿ ಯೋಚಿಸು. ಪತಿಯವರ ಬಳಿಗೆ ಅಪವಾದವನ್ನು ಹಾಕಿದ್ರೆ ಇಂತಹ ಸೋಲು ಸವಣಿಸದೆ ಎನ್ನುವಂತಹ ಮಾತು ನೆನಪಿರಲಿ. ಕದನ ಕಣದಲ್ಲಿ ನಿನ್ನನ್ನು ಜಯಿಸುತ್ತೇನೆ. ನೀನು ಬಂದದ್ದು ನಿನ್ನ ಸಮಕ್ಷದಲ್ಲೇ ತಡೆಯೋ. ಏನು ಭ್ರಮೆಯೋ ಬಾಬಾ, ನೀನು ಬಾರದೆ ನನಗಿಷ್ಟು ಸೋಲಾದದ್ದು. ಯಾವುದು ಇಲ್ಲವೋ ಅದನ್ನು ಉಂಟು ಅಂತ ತಿಳ್ಕೊಳ್ಳೋದು ತಾನೇ ಭ್ರಮೆ ಆಗಿರುವುದು. ಹೌದು. ಏನು ಭಾವ ಇದು? ನನ್ನ ಭಾವನೆಗೂ ಇಂತಹ ಅವಸ್ಥೆ ಯಾಕೆ ಒದಗಿತು ಅಂತ ನನಗೆ ಆಶ್ಚರ್ಯವಾಗಿದೆ. ನೀನು ಯಾವುದರ ಕುರಿತಾಗಿ ಭ್ರಮೆ ಹೇಳಿದೆ ನನಗೆ ಅರ್ಥ ಆಗಲಿ. ನೀನು ಬಂದದ್ದೇ ನನ್ನ ಭ್ರಮೆಯೋ ಅಲ್ಲ ನಾನು ಮಾಡಿದ್ದಿಲ್ಲಿ ಭ್ರಮೆಯ ಕೆಲಸವೋ? ನಾನು ಇಲ್ಲಿ ಇದ್ದೇನೆ, ನೀನು ಮಾಡಿದ ಕೆಲಸ ಭ್ರಮೆಯದ್ದು ಅಂತ ಹೇಳುದು. ನಾನು ತುರಗ ಕಟ್ಟಿದವನಲ್ಲಿ ಕಾಳಗ ಮಾಡ್ತೇನೆ. ಹೌದಪ್ಪ. ಹೌದು. ಎಷ್ಟೊತ್ತು ಯುದ್ಧ ಮಾಡಿದೆ ನೀನು? ತುಂಬಾ ಹೊತ್ತಾಯ್ತು. ಆಗಿನಿಂದ ಬಾಣವನ್ನು ಪ್ರಯೋಗ ಮಾಡ್ತಾ 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 ಇದ್ದಿ. ಉಣಿರಾದ ಕಾರಣ ಮುಗಿಲಿಲ್ಲ ಅಂತ ಬಿಟ್ರೆ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ ಆಗಿದೆ. ನಿನ್ನತ್ರ ತುಂಬಾ ಇರಬಹುದು, ಆದ್ರೆ ಪ್ರಯೋಜನ ಏನು ಅಂತ ಕೇಳುದು. ನಾನು ಪ್ರಯೋಜನವನಲ್ಲಿ ನಾನು ಬಂದ ಬಳಿಕವೂ ಬಿಡ್ತೇನೆ 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 ಅಂತ ಹೊರಡ್ತೀಯಲ್ಲೋ ಬಾವಾ. ನೀನು ಬಂದ ಮೇಲೆ ನನ್ನ ಪೂರ್ವಾನುಭವ ಅಲ್ಲ, ಇನ್ನು ನನ್ನದ್ದೇ ಗೆಲುವುದು ಅಂತ ಗ್ರಹಿಸಿಕೊಂಡಿದ್ದಿ. ಅದನ್ನೇ ನಾನು ಭ್ರಮೆ ಅಂತ ಹೇಳೋದು. ಸಾಧ್ಯವೋ ನಿನ್ನಿಂದ ಗೆಲ್ಲುವುದಕ್ಕೆ ಅವನನ್ನು? ಈ ರೀತಿ ಯುದ್ಧ ಮಾಡ್ತಾ ಇದ್ದೀಯಲ್ಲ, ಯಾಕೆ ಬಾವ ಇದು? ಯುದ್ಧ ಕುದುರೆ ಕಟ್ಟಿದ್ದಾನೆ, ನಮಗೆ ವಿರೋಧಿಯ ಸ್ಥಾನದಲ್ಲಿದ್ದಾನೆ. ಅವ ನಿನ್ನ ಶತ್ರುವೇ. ಮತ್ತೆಂತದ್ದು ಕುದುರೆ ಕಟ್ಟಿದ? ಅದು ಭ್ರಮೆ ಅಂತ ನಾನು ಹೇಳೋದು. ಶತ್ರು ಅಲ್ಲೋ ಅವನು ನಿನ್ನ ಮಗ ಬಾವ. ಯಾರು? ಅವನೇ ಹೇಳಿದನಲ್ಲ. ಅಲ್ಲ, ಅವ ಹೇಳಿದ. ಸಾಮಾನ್ಯವಾಗಿ ಲೋಕದಲ್ಲಿ ಯಾರು ಹೆಚ್ಚು ಹೆಸರಿನಲ್ಲಿ ಪ್ರಸಿದ್ಧಿಗೆ ಬಂದಿದ್ದಾರೆ ಅಂತವರಲ್ಲಿ ಇಲ್ಲದೇ ಇದ್ದ ಸಂಬಂಧ ಹುಟ್ಟಿಕೊಳ್ತದೆ. ಹಾಗೆ ಕೆಲವರು ದೊಡ್ಡ ವ್ಯಕ್ತಿಗಳಾದ್ರೆ ಅವರನ್ನು ಅಪ್ಪ ಅಂತ ಕರೆಯುವ ಕ್ರಮ ಉಂಟು. ವಾಡಿಕೆಯಲ್ಲಿ ಒಂದು ಮಾತಿಲ್ವ, ಬೆಳ್ಳಗಿದ್ದವನನ್ನು ಅಪ್ಪ ಅಂತ ಕರೆಯುವವ ಅಂತ. ಅಂದ್ರೆ ಬದುಕಲಿಕ್ಕೆ ಮಾತ್ರ. ಅರ್ಜುನ. ಕೆಲವರೆಲ್ಲ ಅಪ್ಪನ ಸ್ಥಾನಕ್ಕೆ ಏರುವ ಯೋಗ್ಯತೆಯನ್ನು ಪಡೆದವರಿರ್ತಾರೆ. ಅಲ್ಲ, ಜನಿತಾಚ ಉಪನೀತಾಚ, ನಿನಗದೆಲ್ಲ ಗೊತ್ತುಂಟಲ್ಲ. ಆದ್ದರಿಂದಲೇ ಆತ್ರತ್ರಾಣ ಪರಾಯಣತೆಯ ಗುಣ ಹೊಂದಿದ ನನ್ನ ನಿಮ್ಮ ಅಪ್ಪ ಅಂತ ಕರೆದ ಅಂತ ಮೊದಲಿಗೆ ನಾನು ಒಪ್ಪಿದ್ದು. ಆದ್ರೆ ಮತ್ತೆ ಹೇಳ್ತಾನೆ ನಿಮಗೆ ಹುಟ್ಟಿದವ ಅಂತ. ನಿನ್ನ ವಜ್ರ ವೀರ್ಯದ ಬಿಂದು ಅವನು. ಸ್ವಾಮಿ, ನೀನು ಹೇಳಿದ ಮೇಲೆ ಅದರಲ್ಲಿ ಅಪಧೈರ್ಯ ಅಲ್ಲ, ಆದರೂ ಒಪ್ಪಿಕೊಳ್ಳಿಕ್ಕೆ ಮನಸ್ಸು ಬರುವುದಿಲ್ಲ. ನಿನ್ನ ಮೈಯನ್ನು ನಾನು ಸವರುತ್ತೇನೆ. ಈಗ ನೆನಪು ಮಾಡು,
ನೀನು ಹಿಂದೆ ಒಮ್ಮೆ ತೀರ್ಥಯಾತ್ರೆಗೆ ಬಂದದ್ದು, ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಈ ಮಣಿಪುರವನ್ನು ಸೇರಿದ್ದು, ಈ ಮಣಿಪುರದಲ್ಲಿ ನೀನು ಚಿತ್ರಾಂಗದೆಯನ್ನು ನೋಡಿದ್ದು, ಅವಳು ನಿನ್ನನ್ನು ನೋಡಿದ್ದು, ಕಣ್ಣು ಕಣ್ಣು ಕಲೆತದ್ದು, ಆಮೇಲೆ ಏನೇನೋ ಆದದ್ದು, ಅನಂತರ ಇವ ಹುಟ್ಟಿದ್ದು. ನೆನಪು ಮಾಡು. ಈಗ ಕಲೆತದ್ದು ಬೆರೆತದ್ದು ಹುಟ್ಟಿದ್ದೆಲ್ಲ ಒಂದೊಂದೇ ನೆನಪಾಗ್ತದೆ ಅಲ್ವಾ? ಆದ್ರೆ ಒಂದು ಸ್ವಾಮಿ, ಏನು ನನಗೆ ಸಾಮಾನ್ಯವಾಗಿ ಯಾವುದೂ ಮರೆಯುವುದಿಲ್ಲ, ಅಂತೂ ಈ ಆದ ಮದುವೆ ಮರೆಯುವುದೇ ಇಲ್ಲ. ಮರೆಗುಳಿ ನೀನು ಆಗಿರ್ತಿದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಿದ್ದೀಯ. ಆದ್ರೆ ನನಗೆ ಯಾಕೆ ಮರೆತು ಹೋಯ್ತು? ಒಂದು ಕಾರಣ ಉಂಟಯ್ಯ. ಸುರನದಿಯ ಶಾಪದಲ್ಲಿ ನಿನಗೆ ಮರವೆ ಬಂದುದು ತನಯ ನೀತಾದ ಪಾರ್ಥ ಸುರನದಿಯ ಶಾಪದಲ್ಲಿ ಮಿನಗಿ ಮರವೆ ಬಂದುದು ತನ ಜನೀತನು ಕರುಣಿಗೆ ದುಜ್ಜಾನ ದೃಷ್ಟಿಯ ನಿನಗೆ ನಾನು ಕರುಣಿಗೆ ದುಜ್ಜಾನ ದೃಷ್ಟಿಯ ನಿನಗೆ ನಾನು ಸುರನದಿಯ ಶಾಪದಲ್ಲಿ ನಿನಗೆ ಮರವೆ ಬಂದು ತನಯನೀತರು ಕರುಣಿಗೆ ದುಜ್ಜಾನ ದೃಷ್ಟಿಯ ನಿನಗೆ ನಾನು ಏನು ಭ್ರಮೆಯನ್ನಾಂತೆ ಪಲುಗುಣಾದ ಸ್ವಾಮಿ, ಜೈತ್ರ ಯಾತ್ರೆಯ ಆರಂಭದ ದಿನಗಳಲ್ಲಿ ನೀನು ಮಾಹಿಷ್ಮತಿ ಪಟ್ಟಣವನ್ನು ಸೇರಿದೆ. ಹೌದು. ಆ ಅರಸನಲ್ಲಿ ನಿನಗೆ ಯುದ್ಧವಾಯಿತು. ಅರಸ ನಿನಗೆ ಸೋತು ಶರಣಾದರೂ ಅವನ ಪತ್ನಿ ಮಾತ್ರ ನಿನ್ನ ಯೋಗ್ಯತೆಯನ್ನು ಒಪ್ಪುವುದಕ್ಕೆ ಸಿದ್ಧಳಾಗಿ ಇರಲಿಲ್ಲ. ಅವಳ ಸ್ವಾಭಿಮಾನ ನಿನಗೆ ಶರಣಾಗದಂತೆ ಮಾಡಿತು. ಅರಮನೆಯನ್ನು ಬಿಟ್ಟಳು. ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಗಂಗೆಯನ್ನು ಉತ್ತರಿಸಬೇಕಾದಂತಹ ಪ್ರಮೇಯ ಅವಳಿಗೆ ಒದಗಿತು. ಆಗ ಗಂಗೆಯ ತಟದಲ್ಲಿ ನಿಂತು ಅವಳು ಹೇಳಿದ್ಲು, ಒಂದು ಬಿಂದು ಗಂಗಾ ಜಲ ನನ್ನ ಮೈಗೆ ಸೋಂಕದಂತೆ ಈ ಗಂಗೆಯನ್ನು ದಾಟಿಸಬಲ್ಲ ದೋಣಿ ನಡೆಸುವವರು ಯಾರಿದ್ದೀರಿ ಅಂತ. ಅಯ್ಯೋ, ಅದು ಎಂತ ಪಾಪ ಬುದ್ಧಿಯಪ್ಪ. ಒಂದು ಬಿಂದು ಸಾಕು, ಸೋಕಿದ್ರೆ ಸಾಕು ಅಂತ ಹಂಬಲಿಸುವವರಿದ್ದಾರೆ. ಸಾಯುವ ಕಾಲದಲ್ಲಿ ಗಂಗಾ ಗಂಗಾ ಅಂತ ಹೇಳಿದ್ರೆ ಸಾಕಂತೆ ಅವರಿಗೆ ಮೋಕ್ಷ ಸಿಗುತ್ತದೆ ಅಂತ. ಇದು ಅಂತಲ್ಲಿ ಒಂದು ಬಿಂದು ಮುಟ್ಟಬಾರದು ಅಂತ ಹೇಳಿದ್ರೆ ಏನು? ಸಹಜವಾಗಿ ಗಂಗೆಗೂ ಆಶ್ಚರ್ಯವಾಯಿತು. ಅವಳು ಮೈದೋರಿ ಪ್ರಶ್ನೆ ಮಾಡಿದ್ಲು, ನೀನ್ ಯಾಕೆ ಹಾಗೆ ಹೇಳ್ತಿ? ನನ್ನನ್ನು ಪರಮ ಪಾವನೆ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ, ನೀನು ಹೀಗೆಲ್ಲ ಮಾತಾಡ್ತೀಯಲ್ಲ ಯಾಕೆ ಅಂತ. ಆಗ ಜ್ವಾಲೆ ಏನು ಹೇಳಿದ್ಲು ಗೊತ್ತಾ? ವಿಷಯ ಹೌದು, ಆದ್ರೆ ನೀನು ಪರಮ ಪಾವನೆ ಹೇಗೆ? ಹೆಣ್ಣಾದವಳು ಪುತ್ರವತಿ ಆಗಿರಬೇಕು, ಮಕ್ಕಳಿಲ್ಲದವರು ಪಾವನೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೆಣ್ಣುತನದ ಸಾರ್ಥಕ್ಯ ಪುತ್ರತ್ವದಿಂದ ಅಲ್ವಾ? ಹೌದು. ಆಗ ಅವಳು ಹೇಳ್ತಾಳೆ, ಗಂಗಾದೇವಿ, ನನಗೊಬ್ಬ ಮಗ ಇದ್ದಾನೆ, ಭೀಷ್ಮಾಚಾರ್ಯ. ಹೌದಲ್ಲ, ನಮ್ಮ ಅಜ್ಜಯ್ಯ ಇದ್ರಲ್ಲ. ಆಗ ಇವಳೇನು ಹೇಳಿದ್ಲು ಗೊತ್ತಾ? ಇದ್ದದ್ದು ಹೌದು, ಆ ಪುತ್ರ ಸತ್ತಿದ್ದಾನೆ, ಆದ ಕಾರಣ ನೀನೀಗ ಅಪಪುತ್ರವತಿ ಆಗಿದ್ದಿ, ನೀನು ಪಾಪಿಣಿಯಾಗಿದ್ದಿ, ನಿನ್ನ ಸ್ಪರ್ಶ ಸಲ್ಲದು ಅಂತ. ಆಗ ಗಂಗೆಗೆ ಸಹಜವಾಗಿ ಸಿಟ್ಟು ಬರುತ್ತದೆ. ಕಂದನನ್ನು ಕಳೆದುಕೊಂಡಂತಹ ಕರುಳ ಕುಡಿಯ ವೇದನೆಯಲ್ವಾ? ಸಿಟ್ಟಿನಿಂದ, ಆವೇಶದಿಂದ ಒಂದು ಶಾಪವಾಕ್ಯವನ್ನು ಅವಳು ಆಡಿದ್ದಾಳೆ. ಹೌದೇ? ನನ್ನ ಪುತ್ರನನ್ನು ಯಾವಾತನು ಕೊಂದನೋ ಅವನು ಆತನ ಮಗನಿಂದಲೇ ಮಡಿದು ಹೋಗಲಿ. ವೀರರಾದವರಿಗೆ ಸೋಲು ಎಂಬುದು ಸಾವಿಗೆ ಸಮಾನ ತಾನೆ. ಆದ್ದರಿಂದ ನಿನ್ನ ಮಗನ ಕೈಯಿಂದ ಈ ರೀತಿ ಅಪಮಾನ ಹೊಂದುವಂತಹ ಪ್ರಮೇಯ ನಿನ್ನ ಪಾಲಿಗೆ ಪ್ರಾಪ್ತವಾಯಿತು. ಒಂದರ್ಥದಲ್ಲಿ ನೀನು ಸತ್ತ ಹಾಗೆ. ಹೌದು ಸ್ವಾಮಿ, ಹೌದು. ಈ ಕಥನವನ್ನೆಲ್ಲ ನೀನು ಹೇಳಿದ ಮೇಲೆ ಈಗ ನನಗೆ ಸ್ವಲ್ಪ ಸ್ವಲ್ಪವೇ ಜ್ಞಾಪಕಕ್ಕೆ ಬರ್ಲಿಕ್ಕೆ ತೊಡಗಿತು. ನಾನು ಅದಕ್ಕೆ ನಿನಗೆ ಜ್ಞಾನ ಕೊಟ್ಟದೆಲ್ಲ ಮೊದಲು ತಿರುಗಿದ ಜಾಗವೇ, ನನಗಾಗ ಗುರುತವೇ ಸಿಗಲಿಲ್ಲ. ಎಷ್ಟು ಸಲ ಬಂದಿದ್ದೀಯಲ್ವ ನೀನು? ಅಂದು ತೀರ್ಥಯಾತ್ರೆಗೆ ಅಂತ ಬಂದ ಇಲ್ಲಿ ಇದ್ದೆ 4-6 ದಿವಸ ಅಲ್ವಾ? ಆಗಲ್ಲ, ಇಲ್ಲಿ ಎಲ್ಲ ತಿರುಗಿದ ಜಾಗವೇ ಇದು. ಈಗ ನನಗೆ ಪರಿಚಯವೇ ಸಿಗದೆ ಹೋಯಿತು. ಈಗ ನೀನು ಮಾಡಬೇಕಾದ್ದೇನು ಗೊತ್ತಾ? ನೋಡು,
ನಿನಗಾಗಿ ಹಂಬಲಿಸುತ್ತಾ ಹಾತರಿಯುತ್ತಾ ಕತ್ತು ಉದ್ದ 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 ಮಾಡಿ ಕಣ್ಣು ಇಷ್ಟು ದೊಡ್ಡದು ಮಾಡಿ ಕಾಯ್ತಾ ಇದ್ಲಲ್ಲ ನಿನ್ನ ಪ್ರೀತಿಯ ಪತ್ನಿ ಚಿತ್ರಾಂಗದ. ಆಕೆಯನ್ನು ಪತ್ನಿ ಅಂತ ಗೌರವದಿಂದ ಸ್ವೀಕಾರ ಮಾಡಿ ನಿನ್ನ ಊರಿಗೆ ಕರಕೊಂಡು ಹೋಗುದೆಲ್ಲ ಮತ್ತೆ ಅಂತೂ ಅವಳ ಆ ನಂಬಿಕೆ ಅದಕ್ಕೆ ಯಾವತ್ತೂ ಭಂಗ ಬರಕೂಡದು. ಇಲ್ಲಿ ಇಷ್ಟರವರೆಗೆ ಹೋರಾಟ ಮಾಡಿದವ ನನಗೆ ಒಂದೇ ಸಲಕ್ಕೆ ಹೇಗೆ ಚಿತ್ರಾಂಗದ ಹತ್ರಕ್ಕೆ ಹೋಗ್ಲಿಕ್ಕೆ ಅಲ್ಲ, ಹೋರಾಟ ಮಾಡಿದ್ದು ಯಾಕೆ? ನನ್ನ ಅಪ್ಪನೇ ನನ್ನನ್ನು ಮಗ ಅಲ್ಲ ಅಂತ ಹೇಳಿಬಿಟ್ನಲ್ಲ ಅಂತ ಸಂಕಟ ತಾನೆ. ಆ ಹತಾಶೆ, ಆ ನೋವು, ಆ ಸಂಕಟ ದೂರ ಆದ್ರೆ ನಿನ್ನ ಮೇಲೆ ಆ ಪುಣ್ಯಾತ್ಮನಿಗೆ ಏನಪ್ಪಾ ಸಿಟ್ಟು? ಈಗ ಸಿಟ್ಟಿಲ್ಲ ಅಂತಾದ್ರೆ ಈಗ ಬಂದು ಕಾಲಿಗೆ ಬೀಳ್ಬೋದಿತ್ತಲ್ಲ. ಈಗ ನಿಂತುಕೊಂಡಿದ್ದಾನವ ದಿಟ್ಟನಾಗಿ. ಅಲ್ಲ, ಬರುತ್ತಿದ್ದವ, ಆದ್ರೆ ಅವನ ಮಾತೇನು? ನಿನ್ನ ಬಾಯಿಂದಲೇ ಕರೆಸುತ್ತೇನೆ ಹೇಳಿಸುತ್ತೇನೆ ಎಂಬುದು ತಾನೆ. ಆದ್ದರಿಂದ ನೀನು ಒಮ್ಮೆ ಮಗನೇ ಅಂತ ಹೇಳಿದ್ರೆ ಸಾಕು, ಅಪ್ಪ ಅಪ್ಪ ಅಂತ 10 ಸಲ ಹೇಳ್ಕೊಂಡು ನಿನ್ನ ಕಾಲಿಗೆ ಅಡ್ಡವನ್ನು ಬೀಳ್ತಾನೆ. ಹೌದು, ಆಗ ಸಿಟ್ಟಿನ ಆವೇಶದಿಂದ ಪ್ರತಿಜ್ಞಾಬದ್ಧನಾಗಿಯೇ ಯುದ್ಧಕ್ಕೆ ಸಿದ್ಧನಾದವ. ಹೌದಲ್ವಾ? ನನ್ನ ಬಾಯಿಂದ ತನ್ನನ್ನು ಮಗನೆಂದು ಕರೆಸಿಕೊಡ್ತೇನೆ ಅನ್ನುವಂತಹ ನಿರ್ಣಯಕಮ ಬದ್ಧನಿದ್ದಾನೆ. ಮಗನ ಮಾತು ಉಳಿಯದಿದ್ರೆ ಅಪ್ಪ ಬದುಕಿದ್ದೇನು ಪ್ರಯೋಜನ ಅಲ್ವ ಸ್ವಾಮಿ? ಅಪ್ಪನೇ ಮಗನಾಗಿ ಹುಟ್ಟುವುದಲ್ವಾ? ಆದ್ದರಿಂದ ಅವನ ಮಾತು ಉಳಿಬೇಕಾದದ್ದು ಸರಿ. ನಿನ್ನ ಸಮ್ಮುಖದಲ್ಲಿ ಅದನ್ನು ಒಪ್ಪಿಕೊಳ್ತೇನೆ ತುಂಬಿದ ಸಭೆಯಲ್ಲಿ. ಹಾಗೆ ಮಗನೇ ಬಬ್ರುವಾಹನ, ನೀನು ನನ್ನ ಹೌದು ಹೌದು ಸುಖಾಂತವಾಯಿತು. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಇನ್ನು ಚಿತ್ರಾಂಗದ ಪ್ರಾಣೇಶ್ವರ ಹತ್ತಿರ ಹೋಗ್ಬೇಡ, ಮುಟ್ಟಬೇಡ. ಈಗ ಮುಟ್ಟುವ ಹಾಗಿಲ್ಲ. ಯಾಗದ ನಿಮಿತ್ತವಾಗಿ ಅನಿವಾರ್ಯವಾಗಿ ಬರುವಂತಹ ಸ್ಥಿತಿ ನಿಮ್ಮದಾಯಿತು. ನಿಮ್ಮನ್ನು ಕಾಣುವುದಕ್ಕಾಗಿ ಅಹರ್ನಿಶಿ ನಾನು ನಿಮ್ಮ ಪ್ರತೀಕ್ಷೆಯಲ್ಲೇ ಇದ್ದವಳು. ಆದ್ರೆ ಏನು ಮಾಡೋಣ ಹೇಳು? ಮಗ ಬೆಳೆದ ಎದೆರ್ತರಕ್ಕೆ ನಿಂತಿದ್ದಾನೆ. ಬೆಳೆದ ಮಗನಾದರೂ ಅವನ ಮುಂಭಾಗದಲ್ಲಿ ನಾವು ಪರಸ್ಪರರು ಒಂದಾಗಿ ನಿಲ್ಲುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಸಂಸ್ಕಾರ ಸಂಸ್ಕೃತಿ ನಮಗದ ಕಡ್ಡಿಯಾಗುತ್ತದೆ. ಸಾಲದೇ ಇದ್ದದ್ದಕ್ಕೆ ಈ ಅಶ್ವಮೇಧದ ದೀಕ್ಷಾಬದ್ಧತೆಯನ್ನು ಹೊಂದಿದವರು ನಾವು. ಆದ್ದರಿಂದ ಈಗ ಸ್ಪರ್ಶ ಸುಖ ಇಲ್ಲ. ಸ್ವಾಮಿ ಬಂದದ್ದರಿಂದ ಎಲ್ಲ ಸುಖ ಅಂತ ಆಯಿತು. ನೋಡು, ಎಂತಹ ಪುತ್ರ ರತ್ನನನ್ನು ನಿನಗೆ ಕಾಣಿಕೆಯಾಗಿ ನೀಡಿದ್ದಾಳೆ ಈ ಮಹಾತಾಯಿ. ಅಭಿಮನ್ಯುವಿಗಿಂತಲೂ ದೊಡ್ಡ ಮಹಿಮೆ. ಅರಮನೆಗೆ ಬರಬೇಕು, ಆತಿಥ್ಯ ಸ್ವೀಕರಿಸಬೇಕು. ಒಳ್ಳೆಯದು, ಆಶೆಯನ್ನಾದರೂ ಪೂರೈಸಿಕೊಂಡು ಒಳ್ಳೆಯದು. ಆ ಬಳಿಕ ದಿಗ್ವಿಜಯಕ್ಕೆ ಹೆಚ್ಚು ದಿವಸ ಇಲ್ಲೇ ಇರ್ಲಿಕ್ಕೆ ಆಗುದಿಲ್ಲ. ನಮ್ಮ ಕುದುರೆ ಹೋದಾಗ ನಾವು ಹೋಗಬೇಕಾಗ್ತದೆ. 1-2-3 ದಿವಸಗಳ ವಿಶ್ರಾಂತಿಯನ್ನು ಹೊಂದಿ ಮುಂದೆ ಇನ್ನು ನಿಮಗೆ ಕೆಲಸ ಕಡಿಮೆ ಆಗ್ತದೆ. ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ. ಹೌದಪ್ಪ, ಇಷ್ಟು ಬೆಳೆದು ನಿಂತ ಮಕ್ಕಳೆಲ್ಲ ಹೀಗೆ ತಿರುಗಾಟದಲ್ಲಿ ಸಿಕ್ಕಿದ್ರೆ ಮತ್ತೆ ಕೆಲಸ ಕಡಿಮೆ ಅಲ್ಲ. ನಿಮಗೆ ಸ್ವಲ್ಪ ಪ್ರಾಯವೂ ಆಯಿತು. ಈಗ ಗೊತ್ತಾಗ್ತದೆ ಮಕ್ಕಳೆಲ್ಲ ಇಷ್ಟು ಎತ್ತರ ಬೆಳೆದ ಮೇಲೆ ಪ್ರಾಯ ಆಗ್ತಾ ಬಂತು. ಇನ್ನೆಲ್ಲ ಇವ ಮಾಡ್ತಾರೆ. ಒಳ್ಳೆಯದು ಒಳ್ಳೆಯದು. ಸರಿ ಸ್ವಾಮಿ, ಒಂದು ಲೋಕಕ್ಕೆ ಹಿತಾಗಬೇಕು ನಿನ್ನ ಆಗಮನದಿಂದ. ಸರಿ, ಎಲ್ರಿಗೂ ಒಳ್ಳೆಯದಾಗಲಿ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಜಲದಲ್ಲಿ ಚಲಿಸುವ ಭಕ್ತರಿಗೆ ತೋರುವಂತೆ, ಜಲದಲ್ಲಿ ಚಲಿಸುವ ಮತ್ತನಿಗೆ, ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ, ದರೆಯನ್ನು ಧರಿಸಿದ ವರಗವಧಾರಿಗೆ ಧರಣನಗಾದರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಶ್ರೀ ಭ್ರಮರಾಂಬಿಗೆ ಮಂಗಲಂ.